ಜನನಿ ಜಗದಂಬಾ 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 ಭವಾನಿ ಜಗದ ಜನನಿ ಜಗದಂಬಾ 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 ಭವಾನಿ ಜಗದ ಜನನಿ ಜಗದಂಬಾ ಜಗದಂಬಾ ಭವಾನಿ ಜಗದ ಜನನಿ ಜಗದಂಬಾ 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 ಭವಾನಿ ಅಂಬ ಭವಾನಿ ಜಗದಂಬಾ ಭವಾನಿ ಅಂಬಾ ಭವಾನಿ ಜಗದಂಬಾ ಭವಾನಿ ಜಗದಂಬಾ ಭವಾನಿ ಅಂಬಾ ಭವಾನಿ ಜಗದಂಬಾ ಭವಾನಿ ಅಂಬ ಭವಾನಿ ಜಗದಂಬಾ ಭವಾನಿ ಅಂಬಾ ಭವಾನಿ ಜಗದಂಬಾ ಭವಾನಿ ಜಗದ ಜನನಿ ಜಗದಂಬಾ 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 ಭವಾನಿ ಜಗದ ಜನನಿ ಜಗದಂಬಾ 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 ಭವಾನಿ ಕರುಣಾಕರೆ ವೀಣಾಧರೆ ವಾಣಿ ಕರುಣಾಕರೆ ವೀಣಾಧರೆ ವಾಣಿ ಕರುಣಾಕರೆ ವೀಣಾಧರೆ ವಾಣಿ ಕರುಣಾಕರೆ ವೀಣಾಧರೆ ವಾಣಿ ಅಂಬ ಭವಾನಿ ಜಗದಂಬಾ ಭವಾನಿ ಅಂಬಾ ಭವಾನಿ ಜಗದಂಬಾ ಭವಾನಿ ಜಗತ ಜನನಿ ಜಗದಂಬಾ ಜಗದಂಬಾ ಭವಾನಿ ಜಗದ ಜನನಿ ಜಗದಂಬಾ 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 ಭವಾನಿ ಶಾರದೆ ಸಂಗೀತ ವಾಹಿನಿ ಶಾರದೆ ಸಂಗೀತ ವಾಹಿನಿ ಶಾರದೆ ಸಂಗೀತ ವಾಹಿನಿ ಶಾರದೆ ಸಂಗೀತ ವಾಹಿನಿ ಚುಂಬನಿ ಚುಂಬ ಪ್ರಾಣಹಾರಿಣಿ ಚುಂಬನಿ ಸುಂದರ ಮಹಿಷಾಸುರ ಮರ್ದಿನಿ ಕಲ್ಯಾಣಿ ಮೈಜಾಸುರ ಮರ್ದಿನಿ ಕಲ್ಯಾಣಿ ಮಹಿಷಾಸುರ ಮರ್ದಿನಿ ಕಲ್ಯಾಣಿ ಮೈಜಾಸುರ ಮರ್ದಿನಿ ಕಲ್ಯಾಣಿ ನವದುರ್ಗೆ ನವರೂಪಧಾರಿಣಿ ನವದುರ್ಗೆ ನವರೂಪಧಾರಿಣಿ ಅಂಬ ಭವಾನಿ ಜಗದಂಬಾ ಭವಾನಿ ಅಂಬಾ ಭವಾನಿ ಜಗದಂಬಾ ಭವಾನಿ ಅಂಬ ಭವಾನಿ ಜಗದಂಬಾ ಭವಾನಿ ಅಂಬಾ ಭವಾನಿ ಜಗದಂಬಾ ಭವಾನಿ ಜಗದ ಜನನಿ ಜಗದಂಬಾ 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 ಭವಾನಿ ಜಗದ ಜನನಿ ಜಗದಂಬಾ 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 ಭವಾನಿ ಹರಿಗುರುಗಳಿಗೆರಗದ ಹರಿಭಕ್ತಿ ಎಂತಹುದಯ್ಯ ಹರಿಗುರುಗಳಿಗೆರಗದ ಹರಿಭಕ್ತಿ ಎಂತಹುದಯ್ಯ ಕೆರವ ತಿಂಬನಾಯಿಗೆ ತುಪ್ಪ ಹೋಗರ ಸೊಗಸುವುದೇ ಹರಿನಾಮಕ್ಕೆ ಹರಿದಾಸರು ಕರಗುವರಲ್ಲದೆ ನರಕ ಭಾಜನ ಪಾಮರರು ಕರಗುವರೇ
ಚಂದ್ರಕಿರಣಕ್ಕೆ ಚಂದ್ರಕಾಂತ ಶಿಲೆ ಒಸರುವುದಲ್ಲದೆ ಗೋರ್ಕಲ್ಲ ಒಸರುವುದೇ ಪುರಂದರ ವಿಠಲ 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 ವಿಠಲ. ಒಡವೆ ವಸ್ತು ತಾಯಿ ತಂದೆ, ಒಡವೆ ವಸ್ತು ತಾಯಿ ತಂದೆ, ಒಡೆಯ ಕೃಷ್ಣ ನಿರಲೇಕಾಗಿ ಬಡವಾಣಿನ ಗೊಬ್ಬರ ಗೊಡವೆಯಾತಕೋ, ಬಡವಾಣಿನ ಗೊಬ್ಬರ ಗೊಡವೆಯಾತಕೋ. ಒಡವೆ ವಸ್ತು ತಾಯಿ ತಂದೆ, ಒಡವೆ ವಸ್ತು ತಾಯಿ ತಂದೆ, ಒಡವೆ ವಸ್ತು ತಾಯಿ ತಂದೆ, ಒಡವೆ ವಸ್ತು ತಾಯಿ ತಂದೆ, ಒಡೆಯ ಕೃಷ್ಣ ನಿರಲೇಕಾಗಿ ಬಡವಾನಿನ ಗೊಬ್ಬರ ಗೊಡವೆಯಾತಕೋ, ಬಡವಾನಿನ ಗೊಬ್ಬರ ಗೊಡವೆಯಾತಕೋ. ಮಡದಿ ಮಕ್ಕಳು ಎದುರಿಸಿದರೆ ಕಡೆಗಣಿಸಿ ದುಡುಕಿ ಕಂಡ್ಯ, ಮಡದಿ ಮಕ್ಕಳು ಎದುರಿಸಿದರೆ ಕಡೆಗಣಿಸಿ ದುಡುಕಿ ಕಂಡ. ಅಡಿಕೆ ಹೋಳಿಗೆ ಹೋದ ಮಾನ, ಅಡಿಕೆ ಹೋಳಿಗೆ ಹೋದ ಮಾನ, ಅಡಿಕೆ ಹೋಳಿಗೆ ಹೋದ ಮಾನ, ಅಡಿಕೆ ಹೋಳಿಗೆ ಹೋದ ಮಾನ. ಆನೆ ಕೊಟ್ಟರೆ ಬಾರದು ಬಡವಾನಿನ ಗೊಬ್ಬರ ಗೊಡವೆಯಾತಕೋ, ಬಡವಾನಿನ ಗೊಬ್ಬರ ಗೊಡವೆಯಾತಕೋ. ಒಡವೆ ವಸ್ತು ತಾಯಿ ತಂದೆ, ಒಡವೆ ವಸ್ತು ತಾಯಿ ತಂದೆ, ಒಡವೆ ವಸ್ತು ತಾಯಿ ತಂದೆ, ಒಡವೆ ವಸ್ತು ತಾಯಿ ತಂದೆ, ಒಡೆಯ ಕೃಷ್ಣ ನಿರಲೇಕಾಗಿ ಬಡವಾನಿನ ಗೊಬ್ಬರ ಗೊಡವೆಯಾತಕೋ, ಬಡವಾನಿನ ಗೊಬ್ಬರ ಗೊಡವೆಯಾತಕೋ. ಒಪ್ಪತ್ತು ಭಿಕ್ಷೆಯ ಬೇಡು, ಒಬ್ಬರಿಗೊಂದಿಷ್ಟು ನೀಡೋ, ಒಬ್ಬತ್ತು ಭಿಕ್ಷೆಯ ಬೇಡು, ಒಬ್ಬರಿಗೊಂದಿಷ್ಟು ನೀಡು. ಒಪ್ಪತ್ತು ಭಿಕ್ಷೆಯ ಬೇಡು, ಒಬ್ಬರಿಗೊಂದಿಷ್ಟು ನೀಡೋ, ಒಬ್ಬತ್ತು ಭಿಕ್ಷೆಯ ಬೇಡು, ಒಬ್ಬರಿಗೊಂದಿಷ್ಟು ನೀಡು. ಅಪ್ಪನಾದ ಚ್ಯುತನ ಪಾಡ, ಅಪ್ಪನಾದ ಚ್ಯುತನ ಪಾಡ, ಅಪ್ಪನಾದ ಚ್ಯುತನ ಪಾಡ, ಅಪ್ಪನಾದ ಚ್ಯುತನ ಪಾಡ. ಆನ ನಿಲ್ಲೋಲಾಡು ಬಡವಾನಿನ ಗೊಬ್ಬರ ಗೊಡವೆಯಾತಕೋ, ಬಡವಾನಿನ ಗೊಬ್ಬರ ಗೊಡವೆಯಾತಕೋ. ಒಡವೆ ವಸ್ತು ತಾಯಿ ತಂದೆ, ಒಡವೆ ವಸ್ತು ತಾಯಿ ತಂದೆ, ಒಡವೆ ವಸ್ತು ತಾಯಿ ತಂದೆ, ಒಡವೆ ವಸ್ತು ತಾಯಿ ತಂದೆ, ಒಡೆಯ ಕೃಷ್ಣ ನಿರಲೇಕಾಗಿ ಬಡವಾನಿನ ಗೊಬ್ಬರ ಗೊಡವೆಯಾತಕೋ, ಬಡವಾನಿನ ಗೊಬ್ಬರ ಗೊಡವೆಯಾತಕೋ. ಭೋಗ ಕರ್ಮಗಳು ಎಲ್ಲ ನೀಗಿ ಹೋಗುವ ತನಕ, ಭೋಗ ಕರ್ಮಗಳು ಎಲ್ಲ ನೀಗಿ ಹೋಗುವ ತನಕ, ಭೋಗ ಕರ್ಮಗಳು ಎಲ್ಲ ನೀಗಿ ಹೋಗುವ ತನಕ, ಭೋಗ ಕರ್ಮಗಳು ಎಲ್ಲ ನೀಗಿ ಹೋಗುವ ತನಕ. ಮಾಗಿ ಕೋಗಿಲೆ ಎಂದಾದೀನಿ, ಮಾಗಿ ಕೋಗಿಲೆ ಅಂದಾದೀನಿ, ಮಾಗಿ ಕೋಗಿಲೆ ಎಂದಾದೀನಿ, ಮಾಗಿ ಕೋಗಿಲೆ ಅಂದಾದೀನಿ. ಮುದುರಿಕೊಂಡಿರುವುದರ ಬ್ಯಾಡ ಬಡವಾನಿನ ಗೊಬ್ಬರ ಗೊಡವೆಯಾತಕೋ, ಬಡವಾನಿನ ಗೊಬ್ಬರ ಗೊಡವೆಯಾತಕೋ. ಒಡವೆ ವಸ್ತು ತಾಯಿ ತಂದೆ, ಒಡವೆ ವಸ್ತು ತಾಯಿ ತಂದೆ, ಒಡವೆ ವಸ್ತು ತಾಯಿ ತಂದೆ, ಒಡವೆ ವಸ್ತು ತಾಯಿ ತಂದೆ, ಒಡೆಯ ಕೃಷ್ಣ ನಿರಲೇಕಾಗಿ ಬಡವಾನಿನ ಗೊಬ್ಬರ ಗೊಡವೆಯಾತಕೋ, ಬಡವಾನಿನ ಗೊಬ್ಬರ ಗೊಡವೆಯಾತಕೋ. ದೊರೆತನ ವಿದ್ಯೆಯನ್ನು ಹೆಚ್ಚು
ಸಿರಿತನವಿದ್ದೇನು ಮೆಚ್ಚು ದೊರೆತನವಿದ್ದೇನು ಮೆಚ್ಚು ಸಿರಿತನವಿದ್ದೇನು ಮೆಚ್ಚು ದೊರೆತನವಿದ್ದೇನು ಹೆಚ್ಚು ಸಿರಿತನವಿದ್ದೇನು ಮೆಚ್ಚು ದೊರೆತನವಿದ್ದೇನು ಮೆಚ್ಚು ಸಿರಿತನವಿದ್ದೇನು ಮೆಚ್ಚು ವರದ ಪುರಂದರ ವಿಠಲನ ವರದ ಪುರಂದರ ವಿಠಲನ ವರದ ಪುರಂದರ ವಿಠಲನ ವರದ ಪುರಂದರ ವಿಠಲನ ನರದೇಹದಲ್ಲಿ ನೋಡುವ ತನಕ ಬಡವ ನಿನಗೊಬ್ಬರ ಗೊಡವೆಯಾತಕೋ ಬಡವ ನಿನಗೊಬ್ಬರ ಗೊಡವೆಯಾತಕೋ ಒಡವೆ ಒಂದು ತಾಯಿ ತಂದೆ ಒಡವೆ ಮತ್ತು ತಾಯಿ ತಂದೆ ಒಡವೆ ಒಂದು ತಾಯಿ ತಂದೆ ಒಡವೆ ಮತ್ತು ತಾಯಿ ತಂದೆ ಒಡೆಯ ಕೃಷ್ಣಾಂಗಲಿಗಾಗಿ ಬಡವ ನಿನಗೊಬ್ಬರ ಗೊಡವೆಯಾತಕೋ ಬಡವ ನಿನಗೊಬ್ಬರ ಗೊಡವೆಯಾತಕೋ 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 ದೈವವು ನೀನೇ ಕೊಲುವ ದೈವವು ನೀನೇ ದೈವವು ನೀನೇ ಕೊಲ್ಲುವ ದೈವವು ನೀನೇ ಕೈವಲ್ಯ ಫಲದಾತ ಕೇಶವನು ನೀನೇ ಆವ ದೇವರಿಗೆ ಈ ವೈಭವವು ಕಾಣೆ ರವಣಾಂತಕ ಸ್ವಾಮಿ ಶ್ರೀ ಪುರಂದರ ವಿಠಲ ರವಣಾಂತಕ ಸ್ವಾಮಿ ಶ್ರೀ ಪುರಂದರ ವಿಠಲ ರಾಮ ರಾಮ ಎಂಬೆರಡಕ್ಷರ ಪ್ರೇಮಾದಿ ಸಲಹೇತು ಸುಜನರನ್ನು 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 ಪ್ರೇಮಾದಿ ಸಲಹೇತು ಸುಜನರನ್ನು ಪ್ರೇಮಾದಿ ಸಲಹೇತು ಸುಜನರನ್ನು ಆಲ ಅಲವನು ಪಾನವ ಮಾಡಿದ ಆಲಾಲೋಚನನೆ ಬಲ್ಲವನು ಆಲವನು ಪಾನವ ಮಾಡಿದ ಆಲಾಲೋಚನನೆ ಬಲ್ಲವನು ಆಲಾಪಿಸುತ್ತ ಶಿಲೆಯಾಗಿದ್ದ ಆಲಾಪಿಸುತ್ತ ಶಿಲೆಯಾಗಿದ್ದ ಆಲಾಪಿಸುತ್ತ ಶಿಲೆಯಾಗಿದ್ದ ಆಲಾಪಿಸುತ್ತ ಶಿಲೆಯಾಗಿದ್ದ ಬಾಲೆ ಹಲ್ಲೆಯ ಕೇಳೇನು ಬಾಲೆ ಹಲ್ಲೆಯ ಕೇಳೇನೋ ಬಾಲೆ ಹಲ್ಲೆಯ ಕೇಳೇನೋ ಬಾಲೆ ಹಲ್ಲೆಯ ಕೇಳೇನೋ ರಾಮ ಶ್ರೀರಾಮ ರಘುರಾಮ ರಾಮ ಎಂಬೆರಡಕ್ಷರ ಪ್ರೇಮಾದಿ ಸಲಹೇತು ಸುಜನರನ್ನು ರಾಮ ರಾಮ ಎಂಬೆರಡಕ್ಷರ ಪ್ರೇಮಾದಿ ಸಲಹೇತು ಸುಜನರನ್ನು ಪ್ರೇಮಾದಿ ಸಲಹೇತು ಸುಜನರನ್ನು ಪ್ರೇಮಾದಿ ಸಲಹೇತು ಸುಜನರನ್ನು ಅಂಜಿಕೆ ಇಲ್ಲದೆ ಗಿರಿ ಸಾರಿದ ಕಾಪಿ ಕುಂಜಾರ ರವಿಸುತ್ತ ಬಲ್ಲವನು ಅಂಜಿಕೆ ಇಲ್ಲದ ಗಿರಿ ಸಾರಿದ ಕಾಪಿ ಕುಂಜಾರ ರವಿಸುತ್ತ ಬಲ್ಲವನು ಎಂಜಾಲ ಬಲಗಾಲ ಹರಿಗರ್ಪಿಸಿದ ಎಂಜಾಲ ಫಲಗಾಲ ಹರಿಗರ್ಪಿಸಿದ ಎಂಜಾಲ ಬಲಗಾಲ ಹರಿಗರ್ಪಿಸಿದ ಎಂಜಾಲ ಫಲಗಾಲ ಹರಿಗರ್ಪಿಸಿದ ಕಂಜಾಲೋಚನೆಯ ಕೇಳೇನು ಕಂಜಾಲೋಚನೆಯ
ಕಂಜಾಲೋಚನೆಯ ಕೇಳೇನೋ ಕಂಜಾಲೋಚನೆಯ ಕೇಳೇನು ಕಂಜಾಲೋಚನೆಯ ಕೇಳೇನೋ ರಾಮ ಶ್ರೀರಾಮ ರಘುರಾಮ ರಾಮ ಎಂಬೆರಡಕ್ಷರ ಪ್ರೇಮಾದಿ ಸಲಹೇತು ಸುಜನರನು ರಾಮ ರಾಮ ಎಂಬೆರಡಕ್ಷರ ಪ್ರೇಮಾದಿ ಸಲಹೇತು ಸುಜನರನು ಪ್ರೇಮಾದಿ ಸಲಹೇತು ಸುಜನರನು ಪ್ರೇಮಾದಿ ಸಲಹೇತು ಸುಜನರನು ಕಾಲವನರಿತು ಸೇವೆಯ ಮಾಡಿದ ಲೋಲ ಲಕ್ಷ್ಮಣನೇ ಬಲ್ಲವನು 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 ಜ್ಞಾನ ಜಯನ ಶ್ರೀ ವಿಜಯ ವಿಠಲನ ಜ್ಞಾನ ಶಯನ ಶ್ರೀ ವಿಜಯ ವಿಠಲನ ಜ್ಞಾನ ಜಯನ ಶ್ರೀ ವಿಜಯ ವಿಠಲನ ಜ್ಞಾನ ಶಯನ ಶ್ರೀ ವಿಜಯ ವಿಠಲನ ಲೀಲೆ ಸರದಿಯ ಕೇಳೇನೋ ಲೀಲೆ ಸರದಿಯ ಕೇಳೇನೋ ಲೀಲೆ ಸರದಿಯ ಕೇಳೇನೋ ಲೀಲೆ ಸರದಿಯ ಕೇಳೇನೋ ರಾಮ ಶ್ರೀರಾಮ ರಘುರಾಮ ರಾಮ ಎಂಬೆರಡಕ್ಷರ ಪ್ರೇಮಾದಿ ಸಲಹೇತು ಸುಜನರನು ರಾಮ ರಾಮ ಎಂಬೆರಡಕ್ಷರ ಪ್ರೇಮಾದಿ ಸಲಹೇತು ಸುಜನರನು ಪ್ರೇಮಾದಿ ಸಲಹೇತು ಸುಜನರನು ಪ್ರೇಮಾದಿ ಸಲಹೇತು ಸುಜನರನು ಗಸಡಿಯಾಗಿದೆ ಭವ ವಿಷಯವಾರಿದಿಯೊಳಗೆ ಶಶಿಮುಖಿಯ ಕರುಣದಿಗಾಯೇ ಶಶಿಮುಖಿಯ ಕರುಣದಿಗಾಯೇ ಹೊಸ ಕಣ್ಣು ಎನಗೆ ಹಚ್ಚಲಿಬೇಕು ಜಗದಂಬ ವಸುದೇವ ಸುತನ ಕಾಮೋದಕ್ಕೆ ಅಮ್ಮ ಹೊಸ ಕಣ್ಣು ಎನಗೆ ಹಚ್ಚಲಿಬೇಕು ಜಗದಂಬ ವಸುದೇವ ಸುತನ ಕಾಮುದಕ್ಕೆ ಅಮ್ಮ ಹೊಸ ಕಣ್ಣು ಎನಗೆ ಹಚ್ಚಲಿಬೇಕು ಜಗದಂಬ ವಸುದೇವ ಸುತನ ಕಾಮುದಕ್ಕೆ ಗಸಡಿಯಾಗಿದೆ ಭವ ವಿಷಯವಾರಿದಿಯೊಳಗೆ ಗಸಣಿಯಾಗಿದೆ ಭವ ವಿಷಯವಾರಿದಿಯೊಳಗೆ ಶಶಿಮುಖಿ ಕರುಣಾದಿ ಹೊಸ ಕಣ್ಣು ಎನಗೆ ಹಚ್ಚಲಿಬೇಕು ಜಗದಂಬ ವಸುದೇವ ಸುತನ ಕಾಮುದಕ್ಕೆ ಅಮ್ಮ ಹೊಸ ಕಣ್ಣು ಎನಗೆ ಹಚ್ಚಲಿಬೇಕು ಜಗದಂಬ ವಸುದೇವ ಸುತನ ಕಾಮುದಕ್ಕೆ ಪರರ ಅನ್ನವನುಂಡು ಪರರ ಧನವ ಕೊಟ್ಟು ಪರಿ ಪರಿ
ಪರನವ ಕಂಡು ಪರಿ ಪರಿಕೆ ಜಗನುಳ್ಳು ವರಲಕ್ಷ್ಮಿ ನಿನ್ನ ಚಾರು ಚರಣವ ಮೊರೆ ಹೊಕ್ಕೆ ವರಲಕ್ಷ್ಮಿ ನಿನ್ನ ಜಾರು ಚರಣಗ ಮೊರೆ ಹೋಗೆ ವರಲಕ್ಷ್ಮಿ ನಿನ್ನ ಚಾರು ಚರಣವ ಮೊರೆ ಹೊಕ್ಕೆ ವರಲಕ್ಷ್ಮಿ ನಿನ್ನ ಜಾರು ಚರಣಗ ಮೊರೆ ಹೋಗೆ ಕರುಣದಿ ಕಣ್ಣೆ ನೋಡ ಹೊಸ ಕಣ್ಣು ಎನಗೆ ಹಚ್ಚಲಿಬೇಕು ಜಗದಂಬ ವಸುದೇವ ಸುತನ ಕಾಬುದಕ್ಕೆ ಅಮ್ಮ ಹೊಸ ಕಣ್ಣು ಎನಗೆ ಹಚ್ಚಲಿಬೇಕು ಜಗದಂಬ ವಸುದೇವ ಸುತನ ಕಾಬುದಕ್ಕೆ ಅಂದ ಚಂದವನೊಲ್ಲೆ ಬಂಧು ಬಳಗವನೊಲ್ಲೆ ಬಂಧನಕ್ಕೆಲ್ಲ ಕಾರಣವೋ ಅಂದ ಚಂದಗಳಲ್ಲೇ ಬಂಧು ಬಳಗವಲ್ಲೇ ಬಂಧನಕ್ಕೆಲ್ಲ ಕಾರಣವೋ ಅಂದ ಚಂದವನೊಲ್ಲೆ ಬಂಧು ಬಳಗವನೊಲ್ಲೆ ಬಂಧನಕ್ಕೆಲ್ಲ ಕಾರಣವೋ ಅಂದ ಚಂದವಳಲ್ಲೇ ಬಂಧು ಬಳಗವಲ್ಲೇ ಬಂಧನಕ್ಕೆಲ್ಲ ಕಾರಣವೋ ಇಂದಿರೇಶನ ಪಾದ ದ್ವಂದ್ವವನಿ ತೋರೆ ಇಂದಿರೇಶನ ಪಾದದೊಂದವನಿ ತೋರೆ ಇಂದಿರೇಶನ ಪಾದ ದ್ವಂದ್ವವನಿ ತೋರೆ ಇಂದಿರೇಶನ ಪಾದದೊಂದವನಿ ತೋರೆ ಹೃದಯದಿ ಬಂದು ಬೇಗ ಹೊಸ ಕಣ್ಣು ಎನಗೆ ಹಚ್ಚಲಿಬೇಕು ಜಗದಂಬ ವಸುದೇವ ಸುತನ ಕಾಮುಜಕ್ಕೆ ಅಮ್ಮ ಹೊಸ ಕಣ್ಣು ಎನಗೆ ಹಚ್ಚಲಿಬೇಕು ಜಗದಂಬ ವಸುದೇವ ಸುತನ ಕಾಮುಜಕ್ಕೆ ಗಗನಿಯಾಗಿದೆ ಭವ ವಿಷಯವಾರಿದಿಯೊಳಗೆ ಗಸನಿಯಾಗಿದೆ ಭವ ವಿಷಯವಾರಿಯೊಳಗೆ ಶಶಿಮುಖಿ ಕರುಣಾ ತಾಯನೆ ಹೊಸ ಕಣ್ಣು ಎನಗೆ ಹಚ್ಚಲಿಬೇಕು ಜಗದಂಬ ವಸುದೇವ ಸುತನ ಕಾಮುದಕ್ಕೆ ಅಮ್ಮ ಹೊಸ ಕಣ್ಣು ಎನಗೆ ಹಚ್ಚಲಿಬೇಕು ಜಗದಂಬ ವಸುದೇವ ಸುತನ ಕಾಮುದಕ್ಕೆ ವಸುದೇವ ಈಗ ಮಾಡಲೋ ನೀ ರಾಮನಾಮ ಧ್ಯಾನವ ಈಗ ಮಾಡಲೋ ಮಾಡಲೋರಿ ರಾಮನಾಮ ಜಾನವ ಈಗ ಮಾಡಲೋ ನೀ ರಾಮನಾಮ ಧ್ಯಾನವ ಈಗ ಮಾಡಲೋ ನೀ ರಾಮನಾಮ ಜಾನವ ಮೂಕನಾಗಿರಬೇಡ ಎಲೆ ಮಾನವ ಮೂಕನಾಗಿರಬೇಡ ಎಲೆ ಮಾನವ ಈಗ ಮಾಡಲೋ ನೀ ರಾಮನಾಮ ಧ್ಯಾನವ ಈಗ ಮಾಡಲೋ ನೀ ರಾಮನಾಮ ಜಾನವ ಕಾಲನ ದೂತರು ಗೆಲುವಾಗ ನೀ ಕಾಲನ ದೂತರು ಎಲೆವಾಗ ಕಾಲ ಕೆಟ್ಟು ಕಣ್ಣ ಬಿಡುವಾಗ ಕಾಲ ಕೆಟ್ಟು ಕಣ್ಣ ಬಿಡುವಾಗ ನಾಲಗೆ ತೆಳಕೊಂಡು ಜ್ಞಾನ ಕೆಟ್ಟಿರುವಾಗ ಕಾಲಗೆ ತೆಳಕೊಂಡು ಜ್ಞಾನಗೆಟ್ಟಿರುವಾಗ ನೀಲವರ್ಣನ ಧ್ಯಾನ ಬರುವುದೇ ನೀಲವರ್ಣನ
ವಂದಿಸುತ್ತರೆಂಬ ಸಂದನಿಯೋಳು ನೀ ವಂದಿಸುತ್ತರೆಂಬ ಸಂದನಿಯೋಳು ನೀ ಮತಿಭ್ರಷ್ಟನಾಗಿ ಮನದೋಳು ಮತಿಭ್ರಷ್ಟನಾಗಿ ಮನದೋಳು ಸತತ ತಿಲಕ್ರಿಯ ಪತಿಯನು ನೆನೆದರೆ ಸತತ ತಿಲಕ್ರಿಯ ಪತಿಯನು ನೆನೆದರೆ ಸದ್ಗತಿ ಸನ್ಮಾರ್ಗ ಪದವಿವರಯ್ಯ ಸದ್ಗತಿ ಸನ್ಮಾರ್ಗ ಪದವಿವರಯ್ಯ ಮೂಕನಾಗಿರಬೇಡ ಎಲೆ ಮಾನವ ಮೂಕನಾಗಿರಬೇಡ ಎಲೆ ಮಾನವ ಈಗ ಮಾಡಲೋ ನೀ ರಾಮನಾಮ ಧ್ಯಾನವ ಈಗ ಮಾಡಲು ನೀ ರಾಮನಾಮ ಧ್ಯಾನವ ಯಮದೂತರು ಬಂದು ಎಳೆವಾಗ ನೀ ಯಮದೂತರು ಬಂದು ಎಳೆವಾಗ ಮರಳುತ್ತ ಹೋತು ಕಳೆವಾಗ ನರಳುತ್ತ ಹೋತು ಕಳೆವಾಗ ಮರಳುತ್ತ ಹೋತು ಕಳೆವಾಗ ನರಳುತ್ತ ಹೋತು ಕಳೆವಾಗ ಗುರು ಪುರಂದರ ವಿಠಲನ ಧ್ಯಾನವು ಗುರು ಪುರಂದರ ವಿಠಲನ ಧ್ಯಾನವು ಕಾಲವಾಗೋ ಸಮಯಕ್ಕೆ ಬರುವುದೇನಯ್ಯ ಕಾಲವಾಗೋ ಸಮಯಕ್ಕೆ ಬರುವುದೇನಯ್ಯ ಕಾಲವಾಗೋ ಸಮಯಕ್ಕೆ ಬರುವುದೇನಯ್ಯ ಕಾಲವಾಗೋ ಸಮಯಕ್ಕೆ ಬರುವುದೇನಯ್ಯ ಮೂಕನಾಗಿರಬೇಡ ಎಲೆ ಮಾನವ ಮೂಕನಾಗಿರಬೇಡ ಎಲೆ ಮಾನವ ಈಗ ಮಾಡಲೋ ನೀ ರಾಮನಾಮ ಧ್ಯಾನವ ಈಗ ಮಾಡಲು ನೀ ರಾಮನಾಮ ಜಾನವ ಈಗ ಮಾಡಲೋ ನೀ ರಾಮನಾಮ ಧ್ಯಾನವ ಈಗ ಮಾಡಲು ನೀ ರಾಮನಾಮ ಜಾನವ ನಿಮ್ಮ ಭಾಗ್ಯ ದೊಡ್ಡದು ನಮ್ಮ ಭಾಗ್ಯ ದೊಡ್ಡದು ಸಮ್ಮತಿಂದ ನಾವು ನೀವು ಸಾಟಿ ಮಾಡಿ ನೋಡುವ ಬನ್ನಿ ನಿಮ್ಮ ಭಾಗ್ಯ ದೊಡ್ಡದು ನಮ್ಮ ಭಾಗ್ಯ ದೊಡ್ಡದು ನಿಮ್ಮ ಭಾಗ್ಯ ದೊಡ್ಡದು ನಮ್ಮ ಭಾಗ್ಯ ದೊಡ್ಡದು ಸಮ್ಮತಿಂದ ನಾವು ನೀವು ಸಾಟಿ ಮಾಡಿ ನೋಡುವ ಬನ್ನಿ ಸಮ್ಮತಿಂದ ನಾವು ನೀವು ಸಾಟಿ ಮಾಡಿ ನೋಡುವ ಬನ್ನಿ ನಿಮ್ಮ ಭಾಗ್ಯ ದೊಡ್ಡದು ನಮ್ಮ ಭಾಗ್ಯ ದೊಡ್ಡದು ನಿಮ್ಮ ಭಾಗ್ಯ ದೊಡ್ಡದು ನಮ್ಮ ಭಾಗ್ಯ ದೊಡ್ಡದು ಹೇಮ ಹೊನ್ನು ಹಣಗಾಳಿಗೆ ಹೇರಾಳ ಭಯಗಾಳುಂಡೋ ಹೇಮ ಹೊನ್ನು ಹಣಗಾಳಿಗೆ ಹೇರಾಳ ಭಯಗಾಳುಂಟು ರಾಮನಾಮ ದ್ರವ್ಯಕ್ಕಿನ್ನು ಯಾರ ಭಯವೂ ಇಲ್ಲವಯ್ಯ ರಾಮನಾಮ ದ್ರವ್ಯಕ್ಕಿನ್ನು ಯಾರ ಭಯವೂ ಇಲ್ಲವಯ್ಯ ನಿಮ್ಮ ಭಾಗ್ಯ ದೊಡ್ಡದು ನಮ್ಮ ಭಾಗ್ಯ ದೊಡ್ಡದು ನಿಮ್ಮ ಭಾಗ್ಯ ದೊಡ್ಡದು ನಮ್ಮ ಭಾಗ್ಯ ದೊಡ್ಡದು ಕಡಗ ಕಂಠಮಾಲೆಗಳಿಗೆ ಕಳ್ಳರ ಅಂಜಿಕೆ ಉಂಟು ಕಡಗ ಕಂಠಮಾಲೆಗಳಿಗೆ ಕಳ್ಳರ ಅಂಜಿಕೆಯುಂಟು ಅಡವಿ ತುಳಸಿ ಮಾಲೆಗಿನ್ನು ಯಾರ ಅಂಜಿಕೆ ಇಲ್ಲವಯ್ಯ ಅಡವಿ ತುಳಸಿ ಮಾಲೆಗಿನ್ನು ಯಾವ ಅಂಜಿಕೆ ಇಲ್ಲವಯ್ಯ
ಅಡವಿ ತುಳಸಿ ಮಾಲೆಗಿನ್ನು ಯಾರ ಅಂಜಿಕೆ ಇಲ್ಲವಯ್ಯ ಅಡವಿ ತುಳಸಿ ಮಾಲೆಗಿನ್ನು ಯಾರ ಅಂಜಿಕೆ ಇಲ್ಲವಯ್ಯ ನಿಮ್ಮ ಭಾಗ್ಯ ದೊಡ್ಡದು ನಮ್ಮ ಭಾಗ್ಯ ದೊಡ್ಡದು ನಿಮ್ಮ ಭಾಗ್ಯ ದೊಡ್ಡದು ನಮ್ಮ ಭಾಗ್ಯ ದೊಡ್ಡದು ವ್ಯಾಪಾರ ಉದ್ಯೋಗಕ್ಕೆ ವ್ಯಾಕುಲದ ಭಯಗಳುಂಟೋ ವ್ಯಾಪಾರ ಉದ್ಯೋಗಕ್ಕೆ ವ್ಯಾಕುಲದ ಭಯಗಳುಂಟು ಗೋಪಾಲದ ವೃತ್ತಿಗಿನ್ನು ಗೊಡವೆ ಯಾರದಿಲ್ಲವಯ್ಯ ಗೋಪಾಲ ವೃತ್ತಿಗಿನ್ನು ಗೊಡವೆ ಯಾವುದಿಲ್ಲವಯ್ಯ ನಿಮ್ಮ ಭಾಗ್ಯ ದೊಡ್ಡದು ನಮ್ಮ ಭಾಗ್ಯ ದೊಡ್ಡದು ನಿಮ್ಮ ಭಾಗ್ಯ ದೊಡ್ಡದು ನಮ್ಮ ಭಾಗ್ಯ ದೊಡ್ಡದು ಸಮ್ಮತಿಂದ ನಾವು ನೀವು ಸಾಟಿ ಮಾಡಿ ನೋಡುವ ಬನ್ನಿ ಸಮ್ಮತಿಂದ ನಾವು ನೀವು ಸಾಟಿ ಮಾಡಿ ನೋಡುವ ಬನ್ನಿ ನಿಮ್ಮ ಭಾಗ್ಯ ದೊಡ್ಡದು ನಮ್ಮ ಭಾಗ್ಯ ದೊಡ್ಡದು ನಿಮ್ಮ ಭಾಗ್ಯ ದೊಡ್ಡದು ನಮ್ಮ ಭಾಗ್ಯ ದೊಡ್ಡದು ಸರಕು ಬೆಲ್ಲ ತುಪ್ಪ ಧಾನ್ಯ ಸವೆದಿದ್ದೆಂಬ ಚಿಂತೆ ಉಂಟೋ ಸರಕು ಬೆಲ್ಲ ತುಪ್ಪ ಧಾನ್ಯ ಸವೆದಿತೆಂಬ ಚಿಂತೆ ಉಂಟು ಹರಿನಾಮ ಮೃತಕ್ಕಿನ್ನು ಯಾವ ಚಿಂತೆ ಇಲ್ಲವಯ್ಯ 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 ನಿಮ್ಮ ಭಾಗ್ಯ ದೊಡ್ಡದು ನಮ್ಮ ಭಾಗ್ಯ ದೊಡ್ಡದು ನಿಮ್ಮ ಭಾಗ್ಯ ದೊಡ್ಡದು ನಮ್ಮ ಭಾಗ್ಯ ದೊಡ್ಡದು ನಿಮ್ಮ ಭಾಗ್ಯ ಲಕ್ಷ್ಮೀ ದೇವಿ ನಮ್ಮ ಭಾಗ್ಯ ನಾರಾಯಣನೋ ನಿಮ್ಮ ಭಾಗ್ಯ ಲಕ್ಷ್ಮೀ ದೇವಿ ನಮ್ಮ ಭಾಗ್ಯ ನಾರಾಯಣನು ನಿಮ್ಮ ಭಾಗ್ಯ ಲಕ್ಷ್ಮೀ ದೇವಿ ನಮ್ಮ ಭಾಗ್ಯ ನಾರಾಯಣನೋ ನಿಮ್ಮ ಭಾಗ್ಯ ಲಕ್ಷ್ಮೀ ದೇವಿ ನಮ್ಮ ಭಾಗ್ಯ ನಾರಾಯಣನು ನಮ್ಮ ನಿಮ್ಮ ಭಾಗ್ಯದೊಡೆಯ ಪುರಂದರ ವಿಠಲನೋ ನಮ್ಮ ನಿಮ್ಮ ಭಾಗ್ಯದೊಡೆಯ ಪುರಂದರ ವಿಠಲನು ನಮ್ಮ ನಿಮ್ಮ ಭಾಗ್ಯದೊಡೆಯ ಪುರಂದರ ವಿಠಲನೋ ನಮ್ಮ ನಿಮ್ಮ ಭಾಗ್ಯದೊಡೆಯ ಪುರಂದರ ವಿಠಲನೋ ನಿಮ್ಮ ಭಾಗ್ಯ ದೊಡ್ಡದು ನಮ್ಮ ಭಾಗ್ಯ ದೊಡ್ಡದು ನಿಮ್ಮ ಭಾಗ್ಯ ದೊಡ್ಡದು ನಮ್ಮ ಭಾಗ್ಯ ದೊಡ್ಡದು ಸಮ್ಮತಿಂದ ನಾವು ನೀವು ಸಾಟಿ ಮಾಡಿ ನೋಡುವ ಬನ್ನಿ ಸಮ್ಮತಿಂದ ನಾವು ನೀವು ಸಾಟಿ ಮಾಡಿ ನೋಡುವ ಬನ್ನಿ ನಿಮ್ಮ ಭಾಗ್ಯ ದೊಡ್ಡದು ನಮ್ಮ ಭಾಗ್ಯ ದೊಡ್ಡದು ನಿಮ್ಮ ಭಾಗ್ಯ ದೊಡ್ಡದು ನಮ್ಮ ಭಾಗ್ಯ ದೊಡ್ಡದು ಕೇಳನು ಹರಿ ಹರಿ ಕೇಳನು ಹರಿ ಕೇಳನು ಹರಿ ಕೇಳನೋ ಹರಿ ಕೇಳನೋ ಮೇಳ ಮೇಳಗಳೆದ್ದು ಪ್ರೇಮವಿಲ್ಲದ ಗಾನ ಮೇಳಗಳಿದ್ದು ಪ್ರೇಮವಿಲ್ಲದ ಗಾನ ತಾಳ ಮೇಳಗಳೆದ್ದು ಪ್ರೇಮವಿಲ್ಲದ ಗಾನ ಕೇಳನೋ ತಾಳನೋ ಕೇಳನೋ ಹರಿ ತಾಳನೋ
ತಂಬುರಿ ಮೊದಲಾದ ಅಖಿಲ ವಾದ್ಯಗಳಿದ್ದು ತಂಬೂರಿ ಮೊದಲಾದ ಅಖಿಲ ವಾದ್ಯಗಳಿದ್ದು ತಂಬುರಿ ಮೊದಲಾದ ಅಖಿಲ ವಾದ್ಯಗಳಿದ್ದು ತಂಬೂರಿ ಮೊದಲಾದ ಅಖಿಲ ವಾದ್ಯಗಳಿದ್ದು ಕೊಂಬು ಕೊಳಲು ಧ್ವನಿ ಸಾರವಿದ್ದು ಕೊಂಬುಗಳನ್ನು ಧ್ವನಿ ನಾರಬಿದ್ದು ನಂಬಲಾಗದ ಈ ನಂಬಕರ ಕೂಗಾಟ ನಂಬಲಾರಾಯಿ ಡಂಬಕದ ಕೂಡಾಟ ನಂಬಲಾಗದ ಈ ನಂಬಕರ ಕೂಗಾಟ ನಂಬಲಾರದೋಯಿ ಡಂಬಕದ ಕೂಡಾಟ ಹೇಳನೋ ತಾಳನೋ ಹರಿ ಕೇಳನೋ ಹರಿ ತಾಳನೋ ಹರಿ ಕೇಳನೋ ಹರಿ ತಾಳನೋ ಮೇಳಗಳಿದ್ದು ಪ್ರೇಮವಿಲ್ಲದ ಗಾನ ತಾಳಮೇಳಗಳಿದ್ದು ಪ್ರೇಮವಿಲ್ಲದ ಗಾನ ಹೇಳನೋ ಹರಿ ತಾಳನೋ ಹರಿ ಕೇಳನೋ ಹರಿ ತಾಳನೋ ನಾನಾ ಬಗೆಯ ಭಾವ ರಾಗವ ತಿಳಿಯುತ್ತ ನಾನಾ ಬಗೆಯ ಭಾವ ರಾಗವ ತಿಳಿಯುತ್ತ ನಾನಾ ಬಗೆಯ ಭಾವ ರಾಗವ ತಿಳಿಯುತ್ತ ನಾನಾ ಬಗೆಯ ರಾಗವ ತಿಳಿಯುತ್ತ ಜಾತಿ ಮನೋಧರ್ಮ ಜಾತಿ ಮನೋಧರ್ಮ ಜಾತಿಯಿದ್ದು ಜಾತಿ ಮನೋಧರ್ಮ ಜಾತಿ ಜಾತಿ ಮನೋಧರ್ಮ ಜಾತಿಯಿದ್ದು ದಾನವಾರಿಯ ದಿವ್ಯ ನಾಮರಹಿತವಾದ ದಾನವರಿಯ ದಾನವಹಿತವಾದ ದಾನವಾರಿಯ ದಿವ್ಯ ನಾಮರಹಿತವಾದ ದಾನವರಿಯ ದಿವ್ಯ ನಾಮರಹಿತವಾದ ಹೀನ ಸಂಗೀತ ಸಾಹಿತ್ಯಕ್ಕೆ ಮನವಿತ್ತು ಹೀನರಹಿತ ಸಾಹಿತ್ಯಕ್ಕೆ ಮನವಿತು ಹೀನ ಸಂಗೀತ ಸಾಹಿತ್ಯಕ್ಕೆ ಮನವಿತ್ತು ಕೇಳನೋ ಹರಿ ತಾಳನೋ ಹರಿ ಕೇಳನೋ ಹರಿ ತಾಳನೋ ತಾಳಮೇಳಗಳಿದ್ದು ಪ್ರೇಮವಿಲ್ಲದ ಗಾನ ತಾಳಮೇಳಗಳಿದ್ದು ಪ್ರೇಮವಿಲ್ಲದ ಗಾನ ಹೇಳನೋ ಹರಿ ತಾಳನೋ ಹರಿ ಕೇಳನೋ ಹರಿ ತಾಳನೋ ನುಡಿ ನುಡಿಗಾನಂದ ಬಾಷ್ಪ ಪುಳಕದಿಂದ ನುಡಿ ನುಡಿಗಾನಂದ ಬಾಷ್ಪ ಪುಳಕದಿಂದ ನುಡಿ ನುಡಿಗಾನಂದ ಬಾಷ್ಪ ಪುಳಕದಿಂದ ನುಡಿ ನುಡಿಗಾನಂದ ಬಾಷ್ಪ ಪುಳಕದಿಂದ ನಡೆ ನುಡಿಗೂ ಶ್ರೀ ಹರಿ ಎನ್ನುತ್ತ ನಡೆ ನುಡಿಗೆ ಶ್ರೀ ಹರಿ ಎನ್ನುತ್ತ ದೃಢ ಭಕುತರ ಕೂಡಿ ಹರಿ ಭಜನೆಯ ಮಾಡಿ ಹರಿಭಕ್ತರು ಕೂಡಿ ಹರಿ ಭಜನೆಯ ಮಾಡಿ ದೃಢ ಭಕುತರ ಕೂಡಿ ಹರಿ ಭಜನೆಯ ಮಾಡಿ ದೃಢ ಭಕ್ತರರ ಕೂಡಿ ಹರಿ ಭಜನೆಯ ಮಾಡಿ ಕಡೆಗೆ ಪುರಂದರ ವಿಠಲನೆಂದರೆ ಕೇಳುವ ಕಡೆಗೆ ಪ್ರಭುದರ ವಿಠಲನೆಂದರೆ ಕೇಳುವ ಕಡೆಗೆ ಪುರಂದರ ವಿಠಲನೆಂದರೆ ಕೇಳುವ ಕೇಳನೋ ಹರಿ ತಾಳನೋ ಹರಿ ಕೇಳನೋ ಹರಿ ತಾಳನೋ ತಾಳಮೇಳಗಳಿದ್ದು ಪ್ರೇಮವಿಲ್ಲದ ಗಾನ ತಾಳ
ಇಂಥ ಸ್ವಾಮಿಯ ನಾಮ ಮರೆಯದಿರು. ರಾಮ ರಾಮ ಎನ್ನಿರೋ ಇಂಥ ಸ್ವಾಮಿಯ ನಾಮವ ಮರೆಯದಿರು. ಇಂಥ ಸ್ವಾಮಿಯ ನಾಮವ ಮರೆಯದಿರೋ. ರಾಮ ರಾಮ ಎನ್ನಿರೋ ಇಂಥ ಸ್ವಾಮಿಯ ನಾಮವ ಮರೆಯದಿರೋ. ಇಂಥ ಸ್ವಾಮಿಯ ನಾಮವ ಮರೆಯದಿರೋ. ರಾಮ ಎನ್ನೀರೋ ಇಂಥ ಸ್ವಾಮಿಯ ನಾಮವ ಮರೆಯದಿರೋ. ಇಂಥ ಸ್ವಾಮಿಯ ನಾಮವ ಮರೆಯದಿರೋ. ತುಂಬಿದ ಪಟ್ಟಣಕ್ಕೆ 9 ಬಾಗಿಲು. ತುಂಬಿದ ಪಟ್ಟಣಕ್ಕೆ 9 ಬಾಗಿಲು. ತುಂಬಿದ ಪಟ್ಟಣಕ್ಕೆ 9 ಬಾಗಿಲು. ತುಂಬಿದ ಪಟ್ಟಣಕ್ಕೆ 9 ಬಾಗಿಲು. ಸಂಭ್ರಮದ ರಸೋಗಳೈದು ಮಂದಿ. ಸಂಭ್ರಮದ ರಸೋಗಳೈದು ಮಂದಿ. ನಂಬಕತನದಿಂದ ಕಾಯುವ ಜೀವನ. ನಂಬಕತನದಿಂದ ಕಾಯುವ ಜೀವನ. ನಂಬಿ ನೆಚ್ಚಿ ನೀವು ಕೆಡಬೇಡಿರೋ. ರಾಮ ರಾಮ ಎನ್ನಿರೋ ಇಂಥ ಸ್ವಾಮಿಯ ನಾಮವ ಮರೆಯದಿರೋ. ಇಂಥ ಸ್ವಾಮಿಯ ನಾಮವ ಮರೆಯದಿರೋ. ರಾಮ ರಾಮ ಎನ್ನಿರೋ ಇಂಥ ಸ್ವಾಮಿಯ ನಾಮವ ಮರೆಯದಿರೋ. ಇಂಥ ಸ್ವಾಮಿಯ ನಾಮವ ಮರೆಯದಿರೋ. ನೆಲೆಯಿಲ್ಲದ ಕಾಯ ಎಲುಬಿನ ಅಂದರ. ನೆಲೆಯಿಲ್ಲದ ಕಾಯ ಎಲುಬಿನ ಅಂದರ. ಬಲಿದು ಸುತ್ತಿದ ಚರ್ಮದ ಬೋದಿಗೆ. ಬಲಿದು ಸುತ್ತಿದ ಚರ್ಮದ ಬೋದಿಗೆ. ಮಲಮೂತ್ರಂಗಲು ಕೇವು ಕ್ರಿಮಿಗಳುಲ್ಲ. ಮಲಮೂತ್ರಂಗಲು ಕೇವು ಕ್ರಿಮಿಗಳುಲ್ಲ. ಬರಿತೊಗಲನು ಮೆಟ್ಟು ಬೇಡಿರೋ. ರಾಮ ರಾಮ ಎನ್ನಿರೋ ಇಂಥ ಸ್ವಾಮಿಯ ನಾಮವ ಮರೆಯದಿರೋ. ಇಂಥ ಸ್ವಾಮಿಯ ನಾಮವ ಮರೆಯದಿರೋ. ರಾಮ ರಾಮ ಎನ್ನಿರೋ ಇಂಥ ಸ್ವಾಮಿಯ ನಾಮವ ಮರೆಯದಿರೋ. ಇಂಥ ಸ್ವಾಮಿಯ ನಾಮವ ಮರೆಯದಿರೋ. ಹರ ಬ್ರಹ್ಮಸೂರರಿಗೆ ವಂದ್ಯನೋ ಆಗಿಪ್ಪ. ಹರ ಬ್ರಹ್ಮಸುರರಿಗೆ ವಂದ್ಯನೋ ಆಗಿಪ್ಪ. ಹರಿ ಸರ್ವೋತ್ತಮ ಇವನೆಲ್ಲಿರೋ. ಹರಿ ಸರ್ವೋತ್ತಮ ಇವನೆಲ್ಲಿರೋ. ಪುರಂದರ ವಿಠಲನ ಸ್ಮರಣೆಯ ಮಾಡಿರೋ. ಪುರಂದರ ವಿಠಲನ ಭಜನೆಯ ಮಾಡಿರೋ. ಪುರಂದರ ವಿಠಲನ ಭಜನೆಯ ಮಾಡಿರೋ. ಪುರಂದರ ವಿಠಲನ ಭಜನೆಯ ಮಾಡಿರೋ. ಕುರಿತ ಭಾವಗಳಿಂದ ದೂರಾಗಿರೋ. ರಾಮ ರಾಮ ಎನ್ನಿರೋ ಇಂಥ ಸ್ವಾಮಿಯ ನಾಮವ ಮರೆಯದಿರು. ಇಂಥ ಸ್ವಾಮಿಯ ನಾಮವ ಮರೆಯದಿರು. ಓಡಿ ಓಡಿ ಬಂದು ಹಣೆಗೆ ನೀಡಿ ನೀನೆ ಡಿಡಿಕ್ಕ 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 ಎಂದು ಡಿಡಿಯಾಡ್ಯಾನೆ ರಂಗ. ಡಿಡಿಯಾಡ್ಯಾನೆ ಡಿಡಿಯಾಡ್ಯಾನೆ ರಂಗ. ಡಿಡಿಯಾಡ್ಯಾನೆ. ಓಡಿ ಓಡಿ ಬಂದು ಹಣೆಗೆ ನೀಡಿ ನೀಡಿ ಡಿಡಿಕ್ಕ 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 ಎಂದು ಡಿಡಿಯಾಡ್ಯಾನೆ ರಂಗ.
ರಾಜುಮಣಿ ಮರಕಾದ ನವರತ್ನ ವಜ್ರ ಹರಳು ಕೆತ್ತಿಸಿದ ಮಣಿ ಕಿರಣ ಮುಕುಟ ಧರಿಸಿದ ಶಿರದಲ್ಲಿ ಕಿರಣ ಮುಕುಟ ಧರಿಸಿದ ಶಿರದಲ್ಲಿ ಸರಿ ಧರಿ 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 ಧರಿದಾಡುತ್ತ ಡೀಡಿಯಾಡ್ಯಾನೆ ರಂಗ ಡೀಡಿಯಾಡ್ಯಾನೆ ಓ ರಂಗ ಡೀಡಿಯಾಡ್ಯಾನೆ ರಂಗ ಡೀಡಿಯಾಡ್ಯಾನೆ ಓಡಿ ಓಡಿ ಬಂದು ಅಣೆಗೆ ನೀಡಿ ನೀನೆ ಡಿಡೆಕ್ಕ 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 ಎಂದು ಡೀಡಿಯಾಡ್ಯಾನೆ ರಂಗ ಡೀಡಿಯಾಡ್ಯಾನೆ ಓ ರಂಗ ಡೀಡಿಯಾಡ್ಯಾನೆ ರಂಗ ಡೀಡಿಯಾಡ್ಯಾನೆ ಚಂದ್ರಶೇಖರ ಅಂಶವಾಹನ ಇಂದ್ರಾದ್ಯಾರಾಕಾಶದಲ್ಲಿ ಚಂದ್ರಶೇಖರ ಹಂಸವಾಹನ ಇಂದ್ರಾದ್ಯಾರಾಕಾಶದಲ್ಲಿ ಚಂದ್ರಶೇಖರ ಹಂಸವಾಹನ ಇಂದ್ರಾದ್ಯಾರಾಕಾಶದಲ್ಲಿ ಚಂದ್ರಶೇಖರ ಹಂಸವಾಹನ ಇಂದ್ರಾದ್ಯಾರಾಕಾಶದಲ್ಲಿ ದುಮ್ 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 ಬೆರುಳಿದೆ ದುಮ್ 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 ಬೆರುಳಿದೆ ಎದೆ ಇಕೋ ಬಂದೆ ಬಂದೆ ನೆನುತ್ತ ಡೀಡಿಯಾಡ್ಯಾನೆ ರಂಗ ಡೀಡಿಯಾಡ್ಯಾನೆ ಓ ರಂಗ ಡೀಡಿಯಾಡ್ಯಾನೆ ರಂಗ ಡೀಡಿಯಾಡ್ಯಾನೆ ಓಡಿ ಓಡಿ ಬಂದು ಅಣೆಗೆ ನೀಡಿ ನೀಡಿ ಡಿಡೆಕ್ಕ 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 ಎಂದು ಡೀಡಿಯಾಡ್ಯಾನೆ ರಂಗ ಡೀಡಿಯಾಡ್ಯಾನೆ ಓ ರಂಗ ಡೀಡಿಯಾಡ್ಯಾನೆ ರಂಗ ಡೀಡಿಯಾಡ್ಯಾನೆ ಹಿಂತಿರುಗಿ ಹೋಗಿ ನೀನು ಅಂತಾರಿಸಿ ದೂರದಲ್ಲಿ 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 ನಿಂತು ವಿಜಯ ವಿಠಲರಾಯನೋ ನಿಂತು ವಿಜಯ ವಿಠಲರಾಯನ ನಿಂದಿರೆ ಎಂದು ಡೀಡಿಯಾಡ್ಯಾನೆ ರಂಗ ಡೀಡಿಯಾಡ್ಯಾನೆ ಓ ರಂಗ ಡೀಡಿಯಾಡ್ಯಾನೆ ರಂಗ ಡೀಡಿಯಾಡ್ಯಾನೆ ಓಡಿ ಓಡಿ ಬಂದು ಅಣೆಗೆ ನೀಡಿ ನೀಡಿ ಡಿಡೆಕ್ಕ 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 ಎಂದು ಡೀಡಿಯಾಡ್ಯಾನೆ ರಂಗ ಡೀಡಿಯಾಡ್ಯಾನೆ ಓ ರಂಗ ಡೀಡಿಯಾಡ್ಯಾನೆ ರಂಗ ಡೀಡಿಯಾಡ್ಯಾನೆ ರಂಗ ಡೀಡಿಯಾಡ್ಯಾನೆ ಶ್ರೀಪತಿಯು ನಮಗೆ ಸಂಪದವಿಯಲಿ ವಾಣಿಪತಿಯು ನಮಗೆ ದೀರ್ಘಾಯು ಕೊಡಲಿ ವರವಿಬುದರನು ಪೊರೆಯೇ ವಿಷವ ಕಂಠದಲ್ಲಿದ್ದ ಹರ ನಿತ್ಯ ನಮಗೆ ಸಹಾಯವಾಗಲಿ ದಿನ ದಿನದಿ ಧನ್ವಂತರಿಯು ಆಪತ್ತುಗಳನ್ನು ಕಳೆದು ಮನಹರುಷವಿತ್ತು ಮನ್ನಿಸಲಿ ಬಿಡದೆ ವಿನುತ ಸಿದ್ಧಿ ಪ್ರದನು ವಿಘ್ನೇಶ ದಯದಿಂದ ನೆನೆದ ಕಾರ್ಯಗಳೆಲ್ಲವ ನೆರವೇರಿಸಲಿ. ಚಿರತ ಸುಜ್ಞಾನವನೀವ ಮಧ್ವರಾಯ ಗುರುಗಳ ಆಶೀರ್ವಾದ ನಮಗಾಗಲಿ ಪುರಂದರ ವಿಠಲನ ಒಲುಮೆಯಿಂದಲೇ ಸಕಲ ಸುರರೊಲುಮೆ
ಭವಾಬ್ದಿ ದಾಟಿದವ ತಂಬೋರಿ ಮೀಟಿದವ ಭವಾಬ್ದಿ ದಾಟಿದವ ತಾಳವ ತಟ್ಟಿದವ ಸುರರುಳು ಸೇರಿದವ ತಾಳವ ತಟ್ಟಿದವ ಸುರರುಳು ಸೇರಿದವ ತಾಳವ ತಟ್ಟಿದವ ಸುರರುಳು ಸೇರಿದವ ತಾಳವ ತಟ್ಟಿದವ ಸುರರುಳು ಸೇರಿದವ ತಂಬೋರಿ ಮೀಟಿದವ ಭವಾಬ್ದಿ ದಾಟಿದವ ತಂಬೋರಿ ಮೀಟಿದವ ಭವಾಬ್ದಿ ದಾಟಿದವ ಜಯ ಕಟ್ಟಿದವ ಕಳರೆ ಜಯ ಮೆಟ್ಟಿದವ 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 ಗಾಯನ ಪಾಡಿದವ ಹರಿಮೂರ್ತಿ ನೋಡಿದವ ಗಾಯನ ಪಾಡಿದವ ಹರಿಮೂರ್ತಿ ನೋಡಿದವ ಗಾಯನ ಪಾಡಿದವ ಹರಿಮೂರ್ತಿ ನೋಡಿದವ ಗಾಯನ ಪಾಡಿದವ ಹರಿಮೂರ್ತಿ ನೋಡಿದವ ಗಾಯನ ಪಾಡಿದವ ಗಾಯನ ಪಾಡಿದವ ಹರಿಮೂರ್ತಿ ನೋಡಿದವ ತಂಬೋರಿ ಮೀಟಿದವ ಭವಾಬ್ದಿ ದಾಟಿದವ ತಂಬೋರಿ ಮೀಟಿದವ ಭವಾಬ್ದಿ ದಾಟಿದವ ತಾಳವ ತಟ್ಟಿದವ ಸುರರುಳು ತಾಳವ ತಟ್ಟಿದವ ಸುರರುಳು ಸೇರಿದವ ತಂಬೋರಿ ಮೀಟಿದವ ಭವಾಬ್ದಿ ದಾಟಿದವ ತಂಬೋರಿ ಮೀಟಿದವ ಭವಾಬ್ದಿ ದಾಟಿದವ ಪುರಂದರ ವಿಠಲನ ನೋಡಿದವ ಪಾಡಿದವ ಪುರಂದರ ವಿಠಲನ ನೋಡಿದವ ಪಾಡಿದವ ಪುರಂದರ ವಿಠಲನ ನೋಡಿದವ ಪಾಡಿದವ ಪುರಂದರ ವಿಠಲನ ನೋಡಿದವ ಪಾಡಿದವ ವೈಕುಂಠಕ್ಕೆ ಓಡಿದವ ಹರಿಭಜನೆ ಮಾಡಿದವ ವೈಕುಂಠಕ್ಕೆ ಓಡಿದವ ಹರಿಭಜನೆ ಮಾಡಿದವ ವೈಕುಂಠಕ್ಕೆ ಓಡಿದವ ಹರಿಭಜನೆ ಮಾಡಿದವ ವೈಕುಂಠಕ್ಕೆ ಓಡಿದವ ಹರಿಭಜನೆ ಮಾಡಿದವ ಹರಿಭಜನೆ ಮಾಡಿದವ ಹರಿಮೂರ್ತಿ ನೋಡಿದವ ಹರಿಭಜನೆ ಮಾಡಿದವ ಹರಿಮೂರ್ತಿ ನೋಡಿದವ ಹರಿಭಜನೆ ಮಾಡಿದವ ಹರಿಮೂರ್ತಿ ನೋಡಿದವ ಹರಿಭಜನೆ ಮಾಡಿದವ ಹರಿಮೂರ್ತಿ ನೋಡಿದವ ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ ತಟ್ಟಿದವ ಸುರರುಳು ಸೇರಿದವ ತಟ್ಟಿದವ ಸುರರುಳು ಸೇರಿದವ ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ ಜೈ ಜೈ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ಮತ್ತ ಪೋಜಗ ಪಾಂಡುರಂಗ ಭಕ್ತಿದಾಯಕ ಪಾಂಡುರಂಗ ಜೈ ಜೈ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ತಂದೆ ತಾಯಿಯು ಪಾಂಡುರಂಗ ಬಂಧು ಬಳಗವು ಪಾಂಡುರಂಗ ಜೈ ಜೈ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ಒಂದೇ ಬರುವನು ಪಾಂಡುರಂಗ ರಘುರಾಮ ವಿಠಲನು ಪಾಂಡುರಂಗ ಜೈ ಜೈ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ಪುಂಡಲಿಕ ವರದ ಪಾಂಡುರಂಗ ಭಂಡಾರಪುರವಾದ ಪಾಂಡುರಂಗ ಜೈ ಜೈ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ವಿಠಲ 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 ಓ ಪುಂಡಲೀಕವರದ ಪಾಂಡುರಂಗ ಮಹಾಗಣಪದೇವರ ಪಾದಾರವಿಂದಕ್ಕೆ ಗೋವಿಂದ ಹರಿ ಗೋವಿಂದ ಗೋವಿಂದ ಗಣಪತಿ ಬಪ್ಪ ಮೋರ್ಯ ಮಂಗಲಮೂರ್ತಿ ಇದಮಟ ಭಜನೆ ಸೇವೆ ಗುರ್ತಿನ ವಿಠೋಬಾ ಭಜನ ಮಂಡಳಿ ಪಂಜೆ ಕೊಯ್ಕುಡೆ ಮೊಗಲಿಗೆ ಸೋಲ್ಮೆಲು ದೇವರ ನಿಗಲಿಗೆ ಆರೋಗ್ಯ ಐಶ್ವರ್ಯ ಕೊರ್ದು ಕಾಪಾಡು ಬಂದು ಕೇನೊಂದು ದುಂಬುಗು ಧಾರ್ಮಿಕ ಸಭೆ ವಿದ್ಯಾರ್ಥಿ ವೇತನ ಬೊಕ್ಕ ಬಹುಮಾನ ವಿತರಣೆ ನಡಬರೆಂಡು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿರುವ ಶ್ರೀ ಪೃಥ್ವಿರಾಜ್ ಆಚಾರ್ಯ ಅನುಗ್ರಹ ಜ್ಯುವೆಲರ್ಸ್ ಕಿನ್ನಿಗೊಳಿ ಅಂಜನೆ ಧಾರ್ಮಿಕ ಭಾಷಣಕ್ಕೆ ಮನ್ಪರಲೇರು ಶ್ರೀಮಾನ್ ಸುದರ್ಶನ್ ಭಟ್ ಪುರೋಹಿತರು ಪಡುವಿದ್ರೆ ಅಂಜನೆ ಮಲ್ಲಬಿನ ಸಾನಡು ಶ್ರೀ ಅಶ್ವಿನ್ ಕಲ್ಲಾಜೆ ಸಹ ಸ್ಥಾಪಕರು ಬೊಕ್ಕ ಪಾರ್ಟ್ನರ್ ಟೆಕ್ನೋಮರ್ಸ್ ಅಂಡ್ ಟ್ರೋಜನ್ ಇನ್ನೋವೇಷನ್ ಅಂಜನೆ ಶ್ರೀ ಸಂತೋಷ್ ಬಿ ಶೆಟ್ಟಿ ಅಧ್ಯಕ್ಷರು ಶ್ರೀ ಕೋಟಬ್ಬು ದೇವಸ್ಥಾನ ಕುಂಭಾಭಿಷೇಕ ಸಮಿತಿ ಕೆಂಬ್ರಾಲ್ ಪಕ್ಷಿಕೆರೆ
ಶ್ರೀ ರಾಜೇಶ್ ಬಳ್ಳೂರು ಅಧ್ಯಕ್ಷರು ಮಿತ್ರ ಮಂಡಳಿ ಸ್ಪೋರ್ಟ್ಸ್ ಬಳ್ಳೂರು, ಶ್ರೀ ಜಯರಾಮ ಶೆಟ್ಟಿಗಾರ್ ಕೊಯ್ಕುಡೆ ಅಧ್ಯಕ್ಷರು, ಶ್ರೀ ಅಯ್ಯಪ್ಪ ಭಕ್ತವೃಂದ ಕಾಪಿಕಾಡ್, ಶ್ರೀಮತಿ ಕುಶಾಲ ಎಸ್ ಕುಕ್ಯಾನ್ ಅಧ್ಯಕ್ಷರು ನವಜ್ಯೋತಿ ಮಹಿಳಾ ಮಂಡಲ ಪಂಜ ಕೊಯ್ಕುಡೆ, ಶ್ರೀಮತಿ ಚಂದ್ರಾಕ್ಷಿ ದಯಾನಂದ ಹೊಸಕಾಡು ಅಧ್ಯಕ್ಷರು ನಾಗಬ್ರಹ್ಮ ಮಹಿಳಾ ಮಂಡಳಿ ಹೊಸಕಾಡು. ಇತ್ತೆ ನಿಗಲ ದುಂಬುಗು ಧಾರ್ಮಿಕ ಸಭೆ ನಡಪರಂಡು ಅಂಚನೆ ವಿದ್ಯಾರ್ಥಿ ವೇತನಲ ಇನಿ ఆయన ಗೊಬ್ಬುದ ಬಹುಮಾನ ವಿತರಣೆ ನಡಪರಂಡು. ವಿದ್ಯಾರ್ಥಿ ವೇತನ ದೇತೊನ್ನ ಜೋಗುಲು ಎದುರು ಬತ್ತುಂತುಡು ಅಂಚನೆ ಬಹುಮಾನ ತಿಗಿದ ನಗಲು ಲೆಪ್ಪನಗ ఆయనాತು ಬೇಗ ವೇದಿಕೆ ಬತ್ತದು ಸಹಕಾರ ತಡೊಂದು ಸಮಿತಿ ಪರವಾದಕ್ಕೆ ಏನೊಂದಿಲ್ಲ. ಗಂಟೆ 4ಕ್ಕೆ ಸರಿಯಾದ ದೇವರನ್ನ ವಿಸರ್ಜನಾ ಪೂಜೆ ಬೊಕ್ಕ ಶೋಭಾಯಾತ್ರೆ ನಡಪರೆಂಡು. ಐದು ತುಂಬು ಅರ್ಧ ಗಂಟೆದ ಧಾರ್ಮಿಕ ಕಾರ್ಯಕ್ರಮ ಸಭೆ ನಡಪರೆಂಡು. ಕಾರ್ಯಕ್ರಮದ ನೇರ ಪ್ರಸಾರ ಗಣೇಶ್ ಪಂಜ ಸಾರಥ್ಯದ ಯೂಟ್ಯೂಬ್ ಚಾನಲ್ అయిన ಸ್ಕಂದ ಟಿವಿ ಯೂಟ್ಯೂಬ್ ಚಾನಲ್ ನೇರ ಪ್ರಸಾರ ಹೊಂದುಂಡು. ನಿಗಲ ಇಲ್ಲದಗಲಿಗಿಲ್ಲ ಬರ್ರ ಒಂದಗಲಿ ಒಂದು ತೆರಿಪಾಲಿ ಸ್ಕಂದ ಟಿವಿ ಯೂಟ್ಯೂಬ್ ಚಾನಲ್ ನಾಡ್ನ ಚಾನಲ್ ತಿಕ್ಕೊಂಡು ಅವಳು 31 ವರ್ಷದ ಸಾರ್ವಜನಿಕ ಗಣೇಶೋತ್ಸವ ಸಮಿತಿದ ಪಕ್ಷಿಗಿರದ ನೇರ ಪ್ರಸಾರ ಹೊಂದುಂಡು. ಅವೆಲ್ಲ ಮಾತೆಲ್ಲ ವೀಕ್ಷಿಸಲಿ. ಚಾನಲ್ ಬುಧರು ಸ್ಕಂದ ಟಿವಿ ಯೂಟ್ಯೂಬ್ ಚಾನಲ್. ಹಲೋ
ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ, ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ, ಗೋಪವೃಂದದಿ ಆನಂದಿಸುತ್ತ ಬಂದ ನೋಡೆ, ಗೋಪವೃಂದದಿ ಆನಂದಿಸುತ್ತ ಬಂದ ನೋಡೆ. ಬಂದ ಕೃಷ್ಣ ಬಂದ ಕೃಷ್ಣ ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ, ಗೋಪವೃಂದದಿ ಆನಂದಿಸುತ್ತ ಬಂದ ನೋಡೆ. ಗೋವಮೇವ ನೀವ ದೇವ ಬಂದ ನೋಡೆ, ಗೋವಮೇವ ನೀವ ದೇವ ಬಂದ ನೋಡೆ, ದೇವತ ವಾದ್ಯಗಳಿಂದ ಬಂದ ನೋಡೆ. ದೇವತ ವಾದ್ಯಗಳಿಂದ ಬಂದ ನೋಡೆ. ಕೃಷ್ಣ ಕೃಷ್ಣ ಹರೇ ಕೃಷ್ಣ ಕೃಷ್ಣ, ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ, ಗೋಪವೃಂದದಿ ಆನಂದಿಸುತ್ತ ಬಂದ ನೋಡೆ. ಗೋಪವೃಂದದಿ ಆನಂದಿಸುತ್ತ ಬಂದ ನೋಡೆ. ಪಾಪ ಪೋಪ ಗೋಪ ರೂಪ ಬಂದ ನೋಡೆ, ಪಾಪ ಪೋಪ ಗೋಪ ರೂಪ ಬಂದ ನೋಡೆ, ತಾಪಲೋಪ ಲಾಪಟೋಪ ಬಂದ ನೋಡೆ. ಪಾಪ ಪೋಪ ಗೋಪ ರೂಪ ಬಂದ ನೋಡೆ, ತಾಪಲೋಪ ಲಾಪಟೋಪ ಬಂದ ನೋಡೆ. ಕೃಷ್ಣ ಕೃಷ್ಣ ಹರೇ ಕೃಷ್ಣ ಕೃಷ್ಣ, ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ, ಗೋಪವೃಂದದಿ ಆನಂದಿಸುತ್ತ ಬಂದ ನೋಡೆ. ಬಂದ ಕೃಷ್ಣ ಆಹಾ ಬಂದ ಕೃಷ್ಣ, ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ, ಗೋಪವೃಂದದಿ ಆನಂದಿಸುತ್ತ ಬಂದ ನೋಡೆ. ಭಾಸುರ ಸುಖ ಸೂಸುತ್ತ ಬಂದ ನೋಡೆ, ಭಾಸುರ ಸುಖ ಸೂಸುತ್ತ ಬಂದ ನೋಡೆ, ವಾಸುದೇವ ವಿಠಲಾತ ಬಂದ. ಹಲೋ, ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ರಿಜಿಸ್ಟರ್ ಪಕ್ಷಿಕೆರೆ ನೆತ್ತ 31ನೇ ವರ್ಷದ ಧಾರ್ಮಿಕ ಸಭೆ ಬೊಕ್ಕ ವಿದ್ಯಾರ್ಥಿ ವೇತನ ಬಹುಮಾನ ವಿತರಣೆ ನಿನ್ನ ತುರುಮನ್ ಪರ ಸುರುಕಾದು ಗಣಪತಿ ದೇವರನ್ನ ಅನುವುದೇ ತಂದು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರಲಿರುವ ಶ್ರೀ ಪೃಥ್ವಿರಾಜ್ ಆಚಾರ್ಯ ಅನುಗ್ರಹ ಜ್ಯುವೆಲ್ಲರ್ ಕಿನ್ನಿಗೋಳಿ ಅಂಚನೆ ಧಾರ್ಮಿಕ ಭಾಷಣ ಮನ್ಪಲ್ಲರು ಶ್ರೀಮಾನ್ ಸುದರ್ಶನ್ ಭಟ್ ಪುರೋಹಿತರು ಪಡುಬೆದ್ರೆ ಅಂಚನೆ ಕಾರ್ಯಕ್ರಮಕ್ಕೂ ಮಲ್ಲ ಭಿನ್ನೇನ ಸ್ಥಾನಡು ವರುಂದುಲ್ಲಿ ನಮಕ್ ಶ್ರೀ ಅಶ್ವಿನ್ ಕಲ್ಲಾಜೆ ಸಹ ಸ್ಥಾಪಕರು ಬೊಕ್ಕ ಪಾರ್ಟ್ನರ್ ಟೆಕ್ನೋಮರ್ಸ್ ಅಂಡ್ ಟ್ರೋಜನ್ ಇನೋವೇಷನ್ ಅಂಚನೆ ಶ್ರೀ ಸಂತೋಷ್ ಬಿ ಶೆಟ್ಟಿ ಅಧ್ಯಕ್ಷರು ಕೋಟಬು ಸ್ಥಾನ ಕುಂಭಾಭಿಷೇಕ ಸಮಿತಿ ಕೆಮ್ರಾಲ್ ಪಕ್ಷಿಗೆರೆ ಶ್ರೀ ರಾಜೇಶ್ ಬಳ್ಳೂರು ಅಧ್ಯಕ್ಷರು ಮಿತ್ರ ಮಂಡಳಿ ಸ್ಪೋರ್ಟ್ಸ್ ಬಳ್ಳೂರು ಶ್ರೀ ಜಯರಾಮ ಶೆಟ್ಟಿಗಾರ್ ಕೊಯ್ಕೊಡೆ ಅಧ್ಯಕ್ಷರು ಶ್ರೀ ಅಯ್ಯಪ್ಪ ಭಕ್ತವೃಂದ ಕಾಪಿಕಾಡ್ ಶ್ರೀಮತಿ ಕುಶಾಲ ಎಸ್ ಕುಕ್ಯಾನ್ ಅಧ್ಯಕ್ಷರು ನವಜ್ಯೋತಿ ಮಹಿಳಾ ಮಂಡಲ ಪಂಜಾ ಕೊಯ್ಕೊಡೆ ಅಂಚನೆ ಶ್ರೀಮತಿ ಚಂದ್ರಾಕ್ಷಿ ದಯಾನಂದ ಹೊಸಗಾಡು ಅಧ್ಯಕ್ಷರು ನಾಗಬ್ರಹ್ಮ ಮಹಿಳಾ ಮಂಡಳಿ ಹೊಸಗಾಡು ಅಂಚನೆ ಪ್ರಧಾನ ಅರ್ಚಕರನ್ನ ವೇದಮೂರ್ತಿ ಪಂಜಾಬ್ ವಾಸುದೇವ್ ಭಟ್ ಅಂಚನೆ ಅಧ್ಯಕ್ಷರನ್ನ ಗಣಪತಿ ಆಚಾರ್ಯ ಮಾತಾ ಬಿಲ್ನೇರಲ್ಲಿ ತಂದು ಮತ್ತರ್ಮ ಬರೋದು ಕೇನೊಂದುಲ್ಲೆ ಜೋರ್ದ ಕೈತಾಟ ಹೊರಟು ಎದ್ದುಕೊಂಡು ಮಾತಾ ಬಿನ್ನೇರನ್ನು ವೇದಿಕೆ ಮೆತ್ತು
31ನೇ ವರ್ಷದ ಧಾರ್ಮಿಕ ಸಭೆ ವಿದ್ಯಾರ್ಥಿ ವೇತನಂಚನಿ ಬಹುಮಾನ ವಿತರಣೆ ಸುರುಮನ್ಪಗ ದೇವೆರಡ ನಟ್ಟೊಂದು ಪೂರ ಎಡ್ಡೆನೆ ಮಂತಪೊಲೆ ನಟ್ಟೊಂದು ಸುರುಕಾದು ಸ್ವಾಗತ ಸಮಿತಿದ ಮಾಜಿ ಅಧ್ಯಕ್ಷರೇನ ಧನಂಜಯ ಶೆಟ್ಟಿಗಾರ್ ಮೇರು ಬತ್ತು ಬೈದಿನ ಮಾತ ಬೆನ್ನಿರಲ್ಲ ಸ್ವಾಗತವನ್ನು ಪಡೊಂದು ಕೇನೊಂದಲೆ ಈ ಜಾಗೆಡು ಮೂಜಿ ದಿನದ ಪೂಜೆಯನ್ನು ತಂದು ಇಂಕ್ಲೇನು ಪೂರ ಮಾಯ ಚಿತ್ತೋಡು ಆಶೀರ್ವಾದ ಮಲ್ತೊಂದು ಬರ್ಪುಚ್ಚಿತ್ತಿನ ಮಹಾಗಣಪತಿನ ಪಾದಗು ಅಡ್ಡಬೂರೊಂದು ಮಿತ್ತಿನ ಚಿತ್ತಿನ ಪೂರ ಗಣ್ಯರ್ನಗಳೆಗಳ ನಮಸ್ಕಾರ ಮಲ್ತೊಂದು ಎದುರುಡುಗಳು ಚಿತ್ತಿನ ಪೂರ ಭಗವದ್ಭಕ್ತರೆಗಳ ತರತಗ್ಗ ಒಂದು ಬಂದುಲೆ ಇನಿ ಪಕ್ಷಿಗೆರೆ ಪಂಚಿತ್ತಿನ ಈ ಎಲ್ಲ ಊರುಡು 35 ವರ್ಷದ ಪಿರಪ್ಪ ನಮ್ಮ ಹಿರಿಯರ್ನಕ್ಲು ಒಂಜಿ ಸಂಕಲ್ಪ ಮಲ್ತೇರು ದಾದ ಪನ್ನಗ ನಮ್ಮ ಊರುಡ್ಲ ಧರ್ಮ ಜಾಗೃತಿ ಆವಡು ನಮ್ಮ ಊರುಡ್ಲ ಜನಕಲು ಸುಸಂಸ್ಕೃತರಾವಡು ಒಂದು ಆವಡು ಬಂದಾಂಡ ಒಂದೇ ಕೊಂಚ ಸಂಘಟನಾತ್ಮಕ ಅಂಚಿತ್ತಿನ ವ್ಯವಸ್ಥೆ ಆವಡು ಅಂಚಿತ್ತಿನ ಚಿಂತನೆ ದಿವೊಂದು ಆನಿದ ಕಾಲುಡು ಹಿರಿಯರ್ನಕ್ಲು ಈ ಒಂಜಿ ಉತ್ಸವನು ಪ್ರಾರಂಭ ಮಲ್ತೆರಡ ಬೊಕ್ಕ ಬಚ್ಚಿಚ್ಚಿತ್ತಿನ ಪೂರ ಐಕ್ಕೆ ಸಂಬಂಧಪಟ್ಟ ಗುರ್ಕಾರ್ನಕ್ಲು ಉಂದಕ್ಕೆ ನ್ಯಾಯ ಕೊರದು ಉಂದೆನ ಎಡ್ಡ ರೀತಿ ಊರುಡು ಆದರ್ಶವಾಂಚಿತ್ತಿನ ಗಣೇಶೋತ್ಸವ ಪುಂಚಿತ್ತಿನ ಹಂತೋಗಂತೂ ಉಂತಾಯಿರು ಅವಾಗ ಇನ್ನು ಸುತ್ತಮುತ್ತಲ ಪರಿಸರಡು ನಮ್ಮ ಪಕ್ಷೀರತ ಜನಕಲು ಪನ್ಪ ಎಂಗಲ್ಲ ಗಣೇಶೋತ್ಸವ ಪನ್ಪುಂಚಿತ್ತಿನ ಧಾರ್ಮಿಕ ವಾಂಚಿತ್ತಿನ ನೆಲೆಗಟ್ಟಿಡಾವಡು ಸಾಂಸ್ಕೃತಿಕ ವಾಂಚಿತ್ತಿನ ನೆಲೆಗಟ್ಟಿಡಾವಡು ಸಾಮಾಜಿಕ ವಾಂಚಿತ್ತಿನ ನೆಲೆಗಟ್ಟಿಡಾವಡು ಶೈಕ್ಷಣಿಕ ವಾಂಚಿತ್ತಿನ ನೆಲೆಗಟ್ಟಿಡಾವಡು ಒಂದೆಟ್ಟು ಪೂರ ಎಂಕಲು ಮಾದರಿ ಆಂಚಿತ್ತಿನ ವ್ಯವಸ್ಥೆನ ಮಲ್ತು ಬರಂದುಲ್ಲ ಬಂದು ಬಂದಾಂಡ ಐಕೆ ಮಹಾಗಣಪತಿನ ಆಶೀರ್ವಾದಲ ಎಂಕಲ್ನ ಈ ಒಂಜಿ ಉತ್ಸವ ಸಂಬಂಧಪಟ್ಟಿನ 7 ಗ್ರಾಮದ ಜನಕಲ್ನಲ್ಲ ಸಹಕಾರ ಪನ್ಪುಂಚಿತ್ತಿನ ಪಾತ್ರನು ಈ ಪೊರ್ತುನು ಯಾನ್ ಪಂಡ್ರೆ ಬಯಕುಂದಿಲ್ಲ ಅವಾಗ ಈ ಗಣಪತಿ ದೇವರ ಉತ್ಸವ ಆವಡು ಬಂದಾಂಡ ಉಂದೆತ ಪಿರೌಡು ಒಂಜಿ ಆತು 2 ತಿಂಗಳು ದಿಂಚು ಪೊಣೆವರೆ ಉಂಡು ಅವಾಗ ಒಂದೇನು ಪೊಣೆವಡು ಬಂದಾಂಡ ಈಗ ಸಂಘಟನಾತ್ಮಕ ಅಂಚಿತ್ತಿನ ವ್ಯವಸ್ಥೆ ಬೋಡು ಅಂಚಿತ್ತಿನ ವ್ಯವಸ್ಥೆ ಮಹಾಗಣಪತಿ ದೇವರು ವಿನಾಯಕ ಮಿತ್ರ ಮಂಡಳದ ಮುಖಾಂತರ ಮಲ್ತೊಂದು ಬೇತೆ ಬೇತೆ ಸಂಘದಕ್ಕಲು ಪೂರ ಜೋಡಣೆ ಮಲ್ತೊಂದು ಒಂದಕ್ಕೆ ರಾತ್ರಿ ಪಗೆಲು ಪನ್ಪುಂಚಿತ್ತಿನ ದಿಯಂದೆ ಮನಸಾರೆ ಮೂಲು ಬೆಂದದು ಈ ಇನಿ ಉತ್ಸವಗೂ ಈತು ಪೊರ್ಲದ ರೂಪುಗರ್ರೆ ಸಾಧ್ಯಾಣು ಅಂಚಿತ್ತಿನ ಈ ಒಂಜಿ ಉತ್ಸವದ ಕಡೆತ ಮುಗಿತಲದ ಲೇಸದ ಮುಖಾಂತರ ಮಹಾಗಣಪತಿನ ಅಪ್ಪಣನು ಪಡವೊಂದು ಆರ್ಯನು ಜಲಾದಿವಾಸ ಮಲ್ಪುಂಚಿತ್ತಿನ ಪೊರ್ತುಡು ಬೊಕ್ಕ ಈ ಜಾಗಡು ಆರ್ನ ಮಾಯ ಚಿತ್ತೋಡು ಮೂಲು ನಿರಂತರವಾದ ಆಶೀರ್ವಾದ ಮಲ್ಪರೋ ಮಲ್ತೊಂದು ಬರೊಂದುಲ್ಲೇರು ಪನ್ಪಂತಿನ ಸತ್ಯಲ್ಲ ಈ ಜಾಗಡು ಪಂಡ್ರೆ ಬೈಕೊಂದಿಲ್ಲ ಬಂದುಲೆ ಇನ್ನು ವಿಶೇಷವಾದ ಈ ಮಣ್ಣದ ಕಲೆ ಈ ಜಾಗದ ಕಲೆ ಈ ಕಟ್ಟದ ಕಲೆ ಎಂಚಿನ ಉಂಡು ಪಂದಾಂಡ ಈ ಜಾಗದ ಆ ಪುಂಚಿತ್ತಿನ ಬೇತೆ ಬೇತೆ ಸೇವೆಲೆ ಸಾಕ್ಷಿ ಇನ್ನು ಈ ಮೂಲ ಗಣಪತಿನ ಉತ್ಸವ ನಡಪುಣ ಬಂದಾಂಡ ಉದಕ್ಕೆ ಎಂಗಲು ಊರೂರು ಬೋದು ಒವ್ವೇ ವಿಚಾರಡು ದೇಣಿಗೆನ ಜನಗಳ ಸಂಗ್ರಾಮ ತಂದಿಜ್ಜ ಕೇವಲ ಒಂಜಿ 2,000 ಆಮಂತ್ರಣ ಪತ್ರಿಕೆನು ನಮ್ಮ ಬೇತೆ ಬೇತೆ 7 ಗ್ರಾಮಗೂ ಸಂಬಂಧಪಟ್ಟ ಪೂರ ಸಂಘ ಸಂಸ್ಥೆಗಳ ಸೇರ್ದು ಇಲ್ಲಿ ಮುಟ್ಟವನ ಬೇಲೆನ ಅರ್ಧ ದಿನ ತಲೆ ಮುಗಿತಾರ ಬಂದಾಂಡ ನಮ್ಮ ಈ ಒಂಜಿ ಉಂದಕ್ಕೆ ದೇಣಿಗೆ ಸಂಗ್ರಹದ ರಶೀದಿನ ಯಾಪ ದೆಪ್ಪ ಬಂದಾಂಡ ಮಹಾಗಣಪತಿನ ಮೂಲ ಪ್ರತಿಷ್ಠೆ ಆಯ್ಬೇಕ ಆ ರಶೀದಿನ ದೆಪ್ಪಂಚಿದ್ರ ಕ್ರಮ ನಮ್ಮ ಹಿರಿಯಾಕಲ್ ಮತ್ತೊಂದು ಬತ್ತೇರು ಅವಾಗ ಆ ಮೂಜಿ ದಿನೊಟ್ಟು ಭಕ್ತರ್ನಾಕಲು 500 ರೂಪಾಯಿ ಕೊರ್ಪು ನಡೆದು 50,000 ಕೊರ್ಪು ನಾಕಲ್ನ ದೇವರನ ಅಂಗಣಗ ಬರಡು ದೇವರನ ಅಂಗಣಗ ಬತ್ತದೆ ಕೊರಡು ಪಂಚಿದ್ರ ಆಶೆಡು ಹಿರಿಯಾಕಲ್ ಸುರು ಮಲ್ತರಡಲ್ಲ ಅವೇನು ಎಂಕಲು ಇನಿ ದುಂಬುಕೊಳೊಂದಿಲ್ಲ ಬಂದುಲೆ ಅವಾಗ ಈದು ಪೂರ ಅವಡು ಬಂದಾಂಡ ಈ ಜಾಗಡು ದೇವೇರು ಪಾತಿರ್ವೇರು ಈ ಜಾಗದ ಮಣ್ಣಡು ದೇವರು ಸತ್ಯ ನುಡಿ ಪಾವೇರು ಈ ಜಾಗದ ಮೂರ್ತಿಡು ದೇವರು ಸತ್ಯ ನುಡಿ ಪಾವೇರು ದಾಯ ಪಣ್ಣ ಒಂದಕ್ಕೆ ಸಾಕ್ಷಿ ಇನಿ ಕಾಣೆ ನಡತಿಂಚಿತ್ತಿನ ತುಲಾಭಾರ ಇನ್ನು ಓಲೆ ಗಣೇಶೋತ್ಸವದವಳು ತುಂಡಲ ಇನ್ನು ತುಲಾಭಾರ ಸೇವೆ ಇಜ್ಜಿ ಆಂಡ ಈ ಮಹಾಗಣಪತಿ ದೇವರು ಅಭಿಷ್ಟ ಈಡೇರ್ಸಾಯನಕಲ್ನ ಪೂರ ಅಭಿಷ್ಟ ಈಡೇರ್ಸಾಯ ಬೊಕ್ಕ ತಾನು ತುಲಾಭಾರದ ಸೇವೆದ ಮುಖಾಂತರ ನಮ್ಮ ಪೂರ ಭಕ್ತರನ್ನ ಕೃತಜ್ಞತೆ ಪೆಂಚಿತ್ತಿನ ಅವಕಾಶ ದೇವೇರು ಮಲ್ತು ಗೊತ್ತಿದ್ದು ಅಂಚಿತ್ತಿನ ಮಹಾಗಣಪತಿನ ಸನ್ನಿಧಾನಡು ಇನ್ನು ಜಲಾದಿವಾಸ ಮಲ್ಪುಂಚಿತ್ತಿನ ಈ ಗಳಿಗೆದ ಸಭಾ ಕಾರ್ಯಕ್ರಮದ ಮಿತ್ತ ಮಟ್ಟರ್ ಮೇಡು ನಮ್ಮೊಟ್ಟಿಗೆ ಇಪ್ಪುನಾರು ಇನ್ನಿತ ಗುರ್ಖಾರ್ಮದ ಒಂಜಿ ಜಾಗಡ ಗುಲ್ದಿನಾರು ಶ್ರೀ ಪೃಥ್ವಿರಾಜ ಆಚಾರ್ಯ ಅನುಗ್ರಹ ಜ್ಯುವೆಲ್ಲರ್ಸ್ ಕಿನ್ನುಗೋಳಿ ನೇರನು ತೂನಗ ಬಾರಿ ಸಂತೋಷ ಪಡ್ದಾಯ ಪಣ್ಣಗ ಎಲ್ಲ ಪ್ರಾಯದ ಕೊಂಡಾಟದ ಹುಡುಗೆ ಇನ್ನು ಒಂಜಿ
ವಿಶ್ವಕರ್ಮ ಸಮಾಜದ ಆ ಒಂಜಿ ಕಟ್ಟಡ ಸಮಿತಿ ಜವಾಬ್ದಾರಿನದೊಂದು ಅವಿ ಸಮರ್ಥವಾದಿನಿ ಕಟ್ಟಡ ಸಮಿತಿನ ಜವಾಬ್ದಾರಿ ಜೊತೆ ಆ ಕಟ್ಟಡ ನಿರ್ಮಾಣ ಮಲ್ಪದ ಒಟ್ಟಿಗೂ ಇನಿ ವಿಶ್ವಕರ್ಮ ಸಮಾಜಕ್ಕೂ ಸಂಬಂಧಪಟ್ಟದು ಅವಳು ಅಣ್ಣಯ್ಯ ಆಚಾರ್ಯ ಸಭಾಭವನ ಬಂಪಿನ ಸಭಾಂಗಣದ ನೆಲೆಗಟ್ಟಿಡು ಒಂಜಿ ಆತು ಬೇತೆ ಬೇತೆ ಸಾಮಾಜಿಕ ಕೆಲಸವನ್ನು ಮಲ್ತೊಂದು ಬರುವುದೆಲ್ಲರೂ ಅಂಚಿತ್ತಿನ ಪುಣ್ಯಾತ್ಮೆ ಇನಿ ಮುಲ್ತ ಗುರ್ಕಾರ್ಮೆದ ಜಾಗಡು ಕುಲ್ದೇರ್ ಬಂದಾಂಡ ಎಂಗಲಪೂರ ಧನ್ಯರೇ ಪನ್ಪಚ್ಚಿತ್ತಿನ ಭಾವನೆ ದಿವಂದು ಆರಣ್ಣು ಸಾರ್ವಜನಿಕ ಶ್ರೀ ಗಣೇಶೋತ್ಸವದ ಸಮಿತಿ ಪರವಾದ ಉಡಲ್ ಜಿಂಜಿದು ಎದ್ಕೊಳ್ಳೊಂದಿಲ್ಲ. ಶ್ರೀ ಪೃಥ್ವಿರಾಜ ಆಚಾರ್ಯ ಮೇರೆಗೆ ಸಮಿತಿ ಅಧ್ಯಕ್ಷರನ್ನ ಗಣಪತಿ ಆಚಾರ್ಯ ಮೇರೆ ಸಾಲ್ಬಾರ್ದು ಮೂಕೆಡೆ ಎದುಕೊಂಡು ಕೇನೊಂದಿಲ್ಲ. ಇನಿ ನಮ್ಮ ಈ ಉತ್ಸವ ಮಲ್ಪೇತ ಮೂಲ ಉದ್ದೇಶನೇ ಹಿರಿಯಾಕಲು ದಾದ ಪಂತೇರು ಬಂದಾಂಡ ನಿಖಲು ಧರ್ಮ ಜಾಗೃತಿನಿ ಮಲ್ಪಾಲೆ ನಮ್ಮ ಇನಿ ಹಿಂದೂ ಧರ್ಮಡು ಧರ್ಮ ಜಾಗೃತಿ ಆವಡು, ನಮ್ಮ ಧರ್ಮದ ನಡವಳಿಕೆ ಜನಕ್ಕೆ ಗೊತ್ತಾವಡು, ನಮ್ಮ ಧರ್ಮದ ಆಚಾರ ವಿಚಾರಗಳು ಗೊತ್ತಾವಡು, ಉಂದೇನು ಪೂರ ತೆರಿಪಾವಡು ಬಂದಾಂಡ ಇಂಚನೆ ಪೂರ ಜನಕಲಿನ ಒಂದೇ ಜಾಗಡು ಒಟ್ಟು ಬಾಳ್ದು ಅಗಲಿಗೆ ಧಾರ್ಮಿಕ ಪ್ರವಚನದ ಮುಖಾಂತರ ಇನಿ ಸಂದೇಶನ ಕೊರ್ಪುಂಚಿನ ಅವಶ್ಯಕತೆ ಉಂಟು. ಅಂಚಿತ್ತಿನ ಆ ಅವಶ್ಯಕತೆಯನ್ನು ಪರಿಪೂರ್ಣವಾದ ನಿರ್ವಹಣೆ ಮಲ್ತು ಮತ್ತಿದ್ದಾರೆ ವೈದಿಕ ವೃತ್ತಿಡು ಬಾರಿ ಮಲ್ಲ ಪುರೋಹಿತರಾದು ಶೈಕ್ಷಣಿಕ ಜ್ಞಾನಲ ಅಂಚೆಲ್ಲ ಸಾಮಾಜಿಕ ಜ್ಞಾನಲ ದಿಯೊಂದು ಧರ್ಮದ ಬಗ್ಗೆ ನಂಗೆ ಒಂಜಿ ಆತು ಮಾಹಿತಿಯನ್ನು ಕೊರ್ರೆ ಬತ್ತಿನ ಶ್ರೀ ಇಮಾನ್ ಸುದರ್ಶನ್ ಭಟ್ ಪುರೋಹಿತರು ಪಡುವುದ್ರೆ ಮೇರೆಗೆ ಕೈ ಮುಗಿದು ಸಮಿತಿ ಪರವಾದ ಉಡಲ್ ಜಿಂಜಿದು ಎತ್ಕೊಂಡೊಂದಿಲ್ಲ. ಶ್ರೀಮಾನ್ ಸುದರ್ಶನ್ ಭಟ್ ಮೇರಿನ ಸಮಿತಿದ ಮಾಜಿ ಅಧ್ಯಕ್ಷರೇನ ಶೇಷಪ್ಪ ಸಾಲ್ಯಾನ್ ಮೀರ್ ಬತ್ತು ಸಾಲ್ಬಾರ್ದು ಎದುಕೊಂಡು ಬಂದು ಕೇನೊಂದಿಲ್ಲ. ಅಂಚೆನೆ ಇನಿ ಮಲ್ಲಬಿನ್ನೆರಾದು ನಮ್ಮೊಟ್ಟಿಗೂ ಶ್ರೀ ಅಶ್ವಿನಿ ಕಲ್ಲಾಜೆ ಸಹಸ್ಥಾಪಕರು ಬೊಕ್ಕ ಪಾರ್ಟ್ನರ್ ಟೆಕ್ನಾಮರ್ಸ್ ಬೊಕ್ಕ ತ್ರೋದನ್ ಇನ್ನೋವೇಶನ್ ಪನ್ಪುಂಚಿತ್ತಿನ ಒಂಜಿ ಸಂಸ್ಥೆನ ನಮ್ಮ ಈ ಪಕ್ಷಿಗರ ಪನ್ಪುನ ಎಲ್ಲ ಗ್ರಾಮಡು ಸುರುಮಂತಿಂಚಿತ್ತಿನ ಆ ಒಂಜಿ ಮಹಾನ್ ವ್ಯಕ್ತಿ ಅಶ್ವಿನ್ ಕಲ್ಲಾಜೆ ಒಂದು ಎಂಕಲಿಗೆ ಹೆಮ್ಮೆ ಆಪುಡು ದಾಪಂಡ ಎಂಕಲ್ನ ಊರು ಎಲ್ಲ ಅಣ್ಣ ಎಂಕಲ್ನ ಊರದ ಬೆಳವಣಿಗೆದ ವೇಗೋತ್ಕರ್ಷ ತೂನಗ ಇಂಚಿನಗಲ್ ಪೂರ ಮೂಲು ಬತ್ತದು ಇಂಚಿತ್ತಿನ ಸಂಸ್ಥೆಯನ್ನು ಪ್ರಾರಂಭ ಮಲ್ತದು ಏತೋ ಜೋಕಲಿಗೆ ಉದ್ಯೋಗ ಅವಕಾಶ ಮಲ್ತೊಂದು ಕೊರೊಂದಿಲ್ಲರು ಐತೊಟ್ಟಿಗೂ ಸಾಮಾಜಿಕವಾದ ಶೈಕ್ಷಣಿಕವಾದ ಧಾರ್ಮಿಕವಾದ ಪೂರ ವ್ಯವಸ್ಥೆ ಆರು ತನ್ನನ್ನು ತಾಡು ತೊಲಗಿಸುವ ಹೆಚ್ಚಿನ ನಮ್ಮ ಸನ್ಮಿತ್ರರಾಗಿ ತಿಂತಿನ ಶ್ರೀ ಅಶ್ವಿನ್ ಕಲ್ಲಾಜೆ ಮೇರೆಗೆ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಪರವಾದ ಉಡಲ್ ಜಿಂಜೆ ಎತ್ಕೊಳ್ಳೊಂದಿಲ್ಲ. ಶ್ರೀ ಅಶ್ವಿನ್ ಕಲ್ಲಾಜೆ ಮೇರೆಗೆ ಸಮಿತಿದ ಹಿರಿಯ ಸದಸ್ಯರನ್ನ ತಿಮ್ಮಪ್ಪ ಶೆಟ್ಟಿ ಹತ್ತೂರು ಗುತ್ತು ಬತ್ತು ಸಾಲುಪಾರ್ದು ಎತ್ಕೊಂಡು ಏನೊಂದಿಲ್ಲ. ಅಂಚೆನೆ ನಮ್ಮೊಟ್ಟಿಗೂ ಕುಣಂಜಿ ಮಲ್ಲಬಿನ್ನೆರಾದ ಇಪ್ಪುಂಚಿತ್ತಿನ ಒಂಜಿ ತೆಲಿಕೆ ಮೋನೆದ ಜವಣೆ ಶ್ರೀ ಸಂತೋಷ್ ಬಿ ಶೆಟ್ಟಿ ಮೇರ್ನ ಬಗ್ಗೆ ಯಾನು ಮೇರ್ನ ಒಂಜಿ ಸಾಮರ್ಥ್ಯನ ಓಲು ಪೃಥ್ವಿಯ ಬಂದಾಂಡ ನಮ್ಮ ಕೈತಲ್ಲನೆ ತಿರ್ತುರಂಜಿ ಕೊರ್ದಪ್ಪ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾದ ತಾನು ಎಂಚ ಮಲ್ಪೋಡು ತನ್ನ ಎಂಚ ಪರಿಕಲ್ಪನೆ ಉಂಡು ತಾನು ಯಾ ಜನಕಲನ ಪೂರ ಎಂಚ ಒಟ್ಟಿಗೂ ಪತೊಂದು ಪೋಣು ಬಂದಾಂಡ ಈ ಒಂಜಿ ದೇವಸ್ಥಾನ ಜೀರ್ಣೋದ್ಧಾರದ ಪ್ರಕ್ರಿಯೆ ಯಶಸ್ವಿ ಅವಲಿ ಪಂಚಿದ್ರ ಚಿಂತನೆ ದೀದು ಬಾರಿ ಒಂಜಿ ಎಡ್ಡ ರೀತಿ ಆ ಒಂಜಿ ದೇವಸ್ಥಾನದ ಜೀರ್ಣೋದ್ಧಾರಗೂ ಕಾರಣೀಭೂತರಾದಿಚ್ಚಿತ್ತಿನ ಶ್ರೀ ಸಂತೋಷ್ ಬಿ ಶೆಟ್ಟಿ ಅಧ್ಯಕ್ಷರು ಶ್ರೀ ಕೊರ್ದಪ್ಪ ದೇವಸ್ಥಾನ ಕುಂಭಾಭಿಷೇಕ ಸಮಿತಿ ಕೆಮ್ರಾಲ್ ಮೇರೆಲ್ಲ ಪೂರನ ಪ್ರವಾದ ಉಡಲು ಜಿಂಜದು ಎದ್ಕೊಳೊಂದಿಲ್ಲ. ಶ್ರೀ ಸಂತೋಷ್ ಬಿ ಶೆಟ್ಟಿ ಮೇರೆಗೆ ಹಿರಿಯ ಸದಸ್ಯರಾನ ಉಮೇಶ್ ಪಂಜ ಮೇರ್ ಬತ್ತದು ಸಾಲುಪಾರ್ದು ಎತ್ಕೊಂಡು ಏನೊಂದಿಲ್ಲ. ಅಂಚೆನೆ ಈ ಗಣೇಶೋತ್ಸವ ಈತು ಪೊರ್ಲನ್ನು ನಡಬಡುವಂದಾಂಡ ಸುತ್ತಮುತ್ತಲು ಇಚ್ಚಿಚ್ಚಿನ ಪೂರ ಸಂಘ ಸಂಸ್ಥೆದ ಪಾಲ್ಗೊಳ್ಳುವಿಕೆ ಭಾರಿ ಮುಖ್ಯ. ಇನ್ನು ಒಂದೇನು ಒಂಜಿ ವ್ಯಕ್ತಿನ ಮಲ್ಪರಾಬಿಜಿ 100 ಜನ ಸೇರ್ದು ಪೂರೆಲ್ಲ ರಥನು ವೈದ್ಯನು ಬಂದಾಂಡ ರಥನು ಪೊರ್ಲುನು ಎತ್ತವರ ಸಾಧ್ಯ ಪನ್ಪಂಚಿತ್ರ ಭಾವನೆಡು ಪೂರ ಸಂಘ ಸಂಸ್ಥೆಗಳ ತೊಡಗಿಸೊಂದಿಲ್ಲರು ಅಂಚಿತ್ತಿನವಳು ಶ್ರೀ ಅಯ್ಯಪ್ಪ ಭಕ್ತವೃಂದ ಕಾಪಿಕಾಡು ಒಂದೆತ್ತ ಗುರುಕರ ಆದಿತ್ಯಂಚಿತ್ತಿನ ಶ್ರೀ ಜಯರಾಮ್ ಶೆಟ್ಟಿಗಾರ್ ಕೊಯ್ಕುಡೆ ಮೇರೆಗಳ ಪೂರನ ಪ್ರವಾದ ಉಡಲ್ ಜಿಂಜಿ ಎತ್ಕೊಳ್ಳೊಂದಿಲ್ಲ. ಶ್ರೀ ಜಯರಾಮ್ ಶೆಟ್ಟಿಗಾರ್ ಕೊಯ್ಕಡೆಗೆ ಸಮಿತಿದ ಉಪಾಧ್ಯಕ್ಷರನ್ನ ಅಶ್ವಿನ್ ಬಿ ಬಾಳುವತ್ತದು ಸಾಲುಪಾರ್ದು ಮೂಕೆಡೆ ಎತ್ಕೊಂಡು ಕೇನೊಂದಿಲ್ಲ. ಅಂಚನೆ ಕುಡಂಜಿ ಬೊಳ್ಳೂರುಡು ಒಂಜಿ ಮಿತ್ರ ಮಂಡಳಿ ಸ್ಪೋರ್ಟ್ಸ್ ಪನ್ಪುಚ್ಚಿತ್ತಿನ ಒಂಜಿ ಸಂಸ್ಥೆದ ಮುಖಾಂತರ ಒಂಜಿ ಆತು ಜೋಕ್ಲೆಗೆ ಶೈಕ್ಷಣಿಕ ಸಾಮಾಜಿಕ ಧಾರ್ಮಿಕ ಚಿಂತನದ ನೆಲೆಗಟ್ಟನ್ನು ಉಂತುದು ಬೇತೆ ಬೇತೆ ರೀತಿಯ ತರಬೇತಿ ಕೊರದು ಆ ಸಂಸ್ಥೆದ ಮುಖಾಂತರ ಸಾಮಾಜಿಕ ಸೇವೆಯನ್ನು ಮತ್ತೊಂದು ಮಿತ್ರ ಮಂಡಳಿ ಸ್ಪೋರ್ಟ್ಸ್ ಬೊಳ್ಳೂರು ಉಂತ ಗುರ್ಕಾರ್ ರಾಯಿಂಚಿತ್ತಿನ ಶ್ರೀ ರಾಜೇಶ್ ಬೊಳ್ಳೂರು ಮೇರೆಗಲ ಪೂರನ ಪ್ರವಾದ ಉಡಲ್ ಜಿಂಜಿದು ಎದ್ಕೊಳೊಂದಿಲ್ಲ. ಶ್ರೀ ರಾಜೇಶ್ ಬೊಳ್ಳೂರು ಮೇರೆನು ಹಿರಿಯ ಸದಸ್ಯರಾನ ಶಂಭು ಶೆಟ್ಟಿ ಬತ್ತು ಸಾಲುಪಾರ್ದು ಮೂಕೆಡೆ ಎದುಕೊಂಡು ಕೇನೊಂದಿಲ್ಲ.
ನನರಿ ಮಲ್ಲ ಬಿನ್ನೆರಾದಿಪ್ಪುನಾರು ಶ್ರೀಮತಿ ಕುಶಲ ಎಸ್ ಕುಕ್ಯಾನ್ ಮೇಲ್ನ ಭಾಗ್ಯ ರೆಡ್ಡಿ ಯಾನ್ ಪನಡೆ ಆಗ್ಬಿಡು ದಾದ ಬಂದಾಗ ಯಾನು ಎನ್ನ ಒಂಜಿ ಶಾಲಾ ದಿನೊಕ್ಕಲು ಹಿಡಿದಿಂಚಿ ಯಾನು ತೂತಿಂಚಿತ್ತಿನ ಒಂಜಿ ಕುಶಲಕ್ಕ ದಾಯ ಬಂದಾಗ ಒಂಜಿ ಬೇಗೊಡೆ ಆರೆಗ್ ಷಷ್ಠಬ್ದದ ಒಂಜಿ ಕಾರ್ಯಕ್ರಮ ಉಂಡಾರ್ನ ಜೀವನಡು ಅಂಚಿತ್ತಿನ ಹಿರಿಯ ವ್ಯಕ್ತಿ ಲವಲ ವಿಕೆಟ್ ಎಂಗಲಪುರ ದಾಲತ್ ಒಂಜಿ ತರುಣರನ್ನ ನಾಚಿಸವನ್ ಅಂಚಿತ್ತಿನ ಲವಲ ವಿಕೆಟ್ ಇತ್ತದು ಬೇತೆ ಸಂಘ ಸಂಸ್ಥೆಡು ಯುವ ವಾಹಿನಿ ಇಪ್ಪಡು ಬೇತೆ ಸಂಘ ಸಂಸ್ಥೆ ಇಪ್ಪಡು ಪಾದರಸದ ಅಲಕ್ಕ ಚಲನದ ಒಟ್ಟುಗು ಎಡ್ಡೆ ಒಂಜಿ ನಾಟಕಕಾರಲ ಎಡ್ಡೆ ಒಂಜಿ ಸಂಗೀತಕಾರಲನ್ನು ಅಂಚನೆ ಒಂದು ಎಡ್ಡೆಂತಿನ ಸಂಘಟನೆಗಳದು ಇಂಚಿತ್ತಿನ ನವಜ್ಯೋತಿ ಮಹಿಳಾ ಮಂಡಲ ಪಂಜ ಕೈಕೊಡೆ ಐತ ಗುರುಕಾರ್ಮೆದ ಸ್ಥಾನ ಇಂಚಿತ್ತಿನ ಶ್ರೀಮತಿ ಕುಶಲ ಎಸ್ ಕುಕ್ಯಾನ್ ಮೇರೆಗೆ ಪೂರ್ಣ ಪ್ರವಾದ ಉಡಾಲ್ ಜಿಂಜಿದು ಎತ್ಕೊಂಡೊಂದಿಲ್ಲ ಶ್ರೀಮತಿ ಕುಶಲ ಎಸ್ ಕುಕ್ಯಾನ್ ಮೇರೆಗೆ ಸಮಿತಿದ ಗೌರವ ಸಲಹೆಗಾರನ ಶ್ರೀಮತಿ ನಿರ್ಮಲ ವಿ ನಾಯಕ್ ಬರ್ತದೆ ಸಾಲು ಬಾರ್ದು ಮೂಕೆ ಹಿಡಿದುಕೊಂಡು ಕೇನೊಂದಿಲ್ಲ ಅಂಚನೆ ನಾಗಬ್ರಹ್ಮ ಮಹಿಳಾ ಮಂಡಳಿ ಹೊಸಗಾಡು ಉದೆತ ಗುರ್ಕಾರ್ದಿಯಾದ ಆ ಒಂಜಿ ಮಹಿಳಾ ಮಂಡಳಿನ ಎಡ್ಡೆ ರೀತಿ ತುಂಬುಗೊಂಡು ದಾಯ ಪನ್ನಗ ಅವಂಜಿ ಶುರುವಾದ ಇತ್ತಂಜಿ 2 ವರ್ಷ ಅಂಡ್ ಐತ ಸ್ಥಾಪಕಾಧ್ಯಕ್ಷರಾದಿಚ್ಚಿನ ಶ್ರೀಮತಿ ಚಂದ್ರಾಕ್ಷಿ ದಯಾನಂದ ಹೊಸಗಾಡು ಮೇರೆಗಲ ಪೂರ್ಣ ಪ್ರವಾದ ಉಡಲ್ ಜಿಂಜಿದು ಎದ್ಕೊಳ್ಳೊಂದಿಲ್ಲ ಶ್ರೀಮತಿ ಚಂದ್ರಾಕ್ಷಿ ದಯಾನಂದ ಹೊಸಗಾಡು ಮೇರೆಗೆ ಸದಸ್ಯರನ್ನ ತಲನಶ್ರೀ ಶೆಟ್ಟಿಗಾರ್ ಬರ್ತದೆ ಶಾಲು ಬಾರ್ದು ಮೂಕೆಡು ಎದ್ಕೊಂಡು ಕೇನೊಂದಿಲ್ಲ ಅಂಚನೆ ಇನಿ ನಿಕಲ್ನ ಪೂರ ಮನಸ್ಸು ಜಿಜ್ಞಾಸೆಪ್ಪು ಪ್ರಧಾನ ಅರ್ಚಕರಾಯನು ದಾಯವೇರು ಸ್ವಾಗತ ಮಲ್ದಿಜರಂದು ಎಂಕಲು ಇನಿ ದೇವರನ ಎದುರು ಕುಳ್ಳುನಾರು ಪ್ರಧಾನ ಅರ್ಚಕರು ಎಂಗಲ್ನೊಟ್ಟು ಬತ್ತನಾರು ಸಾಮಾನ್ಯ ಕಾರ್ಯಕರ್ತೆ ಇಂಚಿತ್ತಿನ ಒಂಜಿ ಸಂಬಂಧವನ್ನು ದೀಯೊಂದಿಚ್ಚಿತ್ತಿನ ನಮ್ಮ ಗುರುವರಿಯರ ಇಂಚಿತ್ತಿನ ಪಂಜ ವಾಸ್ತವ ಭಟ್ರು ಮೇರನು ಪೂರನ ಪ್ರವಾದ ಉಡಾಲ್ ಜಿಂಜಿದು ಎದ್ಕೊಂಡೊಂದಿಲ್ಲ ಪ್ರಧಾನ ಅರ್ಚಕರನ್ನ ವೇದಮೂರ್ತಿ ಪಂಜ ವಾಸ್ ಭಟ್ ಮೇರೆನು ಪಂಚಾಯತಿದ ಮಾಜಿ ಅಧ್ಯಕ್ಷರನ್ನ ನಾಗೇಶ್ ಬಳ್ಳೂರ್ ಬತ್ತು ಶಾಲು ಬಾರ್ದು ಮೂಕೆ ಹಿಡಿದುಕೊಂಡು ಕೇನೊಂದಿಲ್ಲ ಅಂಚನೆ ಈ ಒಂಜಿ ಸಮಿತಿದ ಸಮರ್ಥ ನಾಯಕತ್ವಡು ಪೂರನ್ನ ಒಟ್ಟುಗಳ ಪೊಣೆಮೊಂದು ಸುರುಡ್ದು ಕಡೆಮುಟ್ಟಲ ಉಂತುದು ಉಂದಿಯಾನ ಖಾಲಿ ಗುರಿಕಾರ ನಿಖಲ್ ಮಲ್ದಿನಿ ಜವಾಬ್ದಾರಿ ನಿಖಲ್ ಏನನ್ನು ಮಲ್ದಿನ ಜವಾಬ್ದಾರಿ ಖಾಲಿ ನಿಖಲ್ ಉಂತರ ಬಂದ್ಬಿಚ್ಚಿತ್ತಿನ ಭಾವನೆ ಒಂದು ನಿರಂತರವಾದ ನಮ್ಮೊಟ್ಟಿ ಪುಂಚಿತ್ತಿನ ನಮ್ಮ ಗಣಪತಿ ಆಚಾರ್ಯರು ಗುರಿಕಾರ್ ಈ ಗಣೇಶೋತ್ಸವ ಸಮಿತಿ ಮೇರೆಗಲ ಉಡಲು ಜಿಂಜಿದ ಪೂರ್ಣ ಪದವಾದ ಎತ್ಕೊಂದಿಲ್ಲ ಅಂಚನೆ ಈ ಒಂಜಿ ನಮ್ಮ ಉತ್ಸವಗೂ ಬೇತೆ ಸಂಘ ಸಂಸ್ಥೆದ ಗುರಿಕಾರ್ ನಕಲು ಪ್ರತಿನಿಧಿ ನಕಲು ಅಂಚನೆ ಬೇತೆ ಹಿರಿಯರ್ ನಕಲು ಬೇತೆ ಜಾಗದಕಲು ಬೇತೆ ದೇವಸ್ಥಾನದ ಪ್ರಮುಖ ನಕಲು ಪೂರ ಈ ಒಂಜಿ ಎದುರದ ದೇವರನ ಅಂಗನದ ಎದುರುಡುಲ್ಲರು ಮಕ್ಕಳೇ ಪೂರಗಳ ಒಂಜೇ ಪಾತ್ರಡು ಎದ್ಕೊಂಡೊಂದು ಅಂಚನೆ ನಮ್ಮ ಬತ್ತಿ ಚಿತ್ತಿನ ಪೂರ ಭಗವದ್ ಭಕ್ತರೆಗಳ ಒಂಜೇ ಪಾತ್ರಡು ಎದ್ಕೊಂಡೊಂದು ಉಂದೆತ ಪಿರೋಡು ಬೆನೆದು ಉಂದೇನು ಈ ತಿಮುರ ವ್ಯವಸ್ಥೆ ನೆಡ್ಡೆ ಮಲ್ತಿ ಚಿತ್ತಿನ ಪೂರರೆಗಳ ಸ್ವಾಗತ ಕೊರೊಂದು ಕಡೆಕ್ ಯಾನು ಏಪಲ ಯಾನು ಓಲ್ಪೊಂಡಲ ಎನ್ನ ಪತ್ರಕರ್ತ ಮಿತ್ರರ ಪನ್ನ ಎನ್ನ ಇಲ್ಲದಕ್ಕಿಲ್ಲಕ್ಕ ಅದಕ್ಕೋಸ್ಕರ ಹಾಕ್ಲೇನು ಏಪಲ ಓಲ್ಪೊಂಡಲ ಯಾನು ಕಡೆಕ್ ಹಾಕ್ಲೇನು ಸ್ವಾಗತ ಮಾಡ್ಕೊಂಡು ಅಂಚಿತ್ತಿನ ಇಲ್ಲದಕ್ಕಿಲ್ಲಕ್ಕ ಇತ್ತದು ಈ ನಮ್ಮ ಪೂರ ವ್ಯವಸ್ಥೆಯಲ್ಲ ಎಡ್ಡೆ ರೀತಿಯ 4 ಊರುಗಳ ಪಸರ್ಲಕ್ಕ ಮಲ್ಪುಂಚೆತ್ತಿನ ಪೂರ ಪತ್ರಕರ್ತ ಮಿತ್ರರಗಳ ಅಂಚನೆ ಮಾಧ್ಯಮದ ಬಂಧುಲೆಗಳ ಅಂಚನೆ ಛಾಯಾಗ್ರಾಹಕ ಬಂಧುಲೆಗಳ ಒಂಜೇ ಪಾತ್ರಡು ಸ್ವಾಗತ ಮತ್ತೊಂದು ಮಹಾಗಣಪತಿನ ಅನುಗ್ರಹ ನಂಗೆ ಪೂರ ಇಪ್ಪಡು ಪಂಚಿತ್ರ ಆಶಯದ ಒತ್ತುಗು ಪಿರಪ್ಪ ಗಣಪತಿ ದೇವರಿಗೆ ನಮಸ್ಕಾರ ಮತ್ತೊಂದು ಎನ್ನ ಸ್ವಾಗತ ಭಾಷಣಗೂ ಮುಗಿತಲದ ಚುಕ್ಕಿದೆಯೊಂದೆಲ್ಲ ಪೂರಣ ನಮಸ್ಕಾರ. ಅಂಚನೆ ಇದು ಪೂರ ಪಾತ್ರದ ಆಯ್ಬೊಕ್ಕ ಕಡೆಕ್ ಒಂಜಿ ಭಿನ್ನ ಯಾಯಪಲ ತೀವೋಡು ದಾಯಪನ್ನಾಗ ಬಾಲ್ಯ ಬುಲ್ತುಜಿ ಬಂದಾನ ಅಪ್ಪೆ ಬಡವ ಕೊರ್ಪುಜಿಗೆ ಅಣ್ಣ ನಮ್ಮೂರ್ನ ಅಂಚತ್ತು ಬಡವ ಆಪುಡ ಬಂದು ಕೇಂದ್ರ ಬಡವ ಕೊರ್ಪುಂಚಿತ್ರ ವ್ಯವಸ್ಥೆದ ಜನಗಳು ನಮ್ಮುಳ್ಳರು ದಾಯಪನ್ಪ ಬಂದಾಂಡ ಇನ್ನು ನಮ್ಮ ಸಾಧಾರಣ 80 ಲಕ್ಷ ಯೋಜನದ ಒಂಜಿ ಮಹಾಗಣಪತಿನ ಒಂಜಿ ಕಟ್ಟಡದ ನಿರ್ಮಾಣದ ವ್ಯವಸ್ಥೆಗೆ ಜತ್ತ ಅವು ಜತ್ತದಿನಿ ಒಂಜಿ ಅವು ಎಸ್ಟಿಮೇಟ್ ಮಲ್ಪಾಗ ಒಂಜಿ ಆತ ಸಮಯ ದುಂಬು ಮಲ್ತ ಇನ್ನು ಅವು ಮುಟ್ಟ ಒಂಜಿ ಕೋಟೆಡ್ದು ಮಿತ್ತು ಖರ್ಚಾಪಿನ ಸಾಧ್ಯತೆ ಉಂಡು ಆಂಡ ಐಕ್ ಇಂಜಿ ಮೂಜಿ ದಿನೋಡು ಒಂಜಿ 6 ಜನಗಳು ತನ್ನ ಸ್ವಯಂ ಇಚ್ಚೆಡು ದಾನನು ಮಲ್ತೆರಡಲ ಅವು ಮಲ್ಲ ಬೇಲೆ ಒಂದೇನು ಮುಗಿಪೋಡು ಬಂದಾಂಡ ನಿಕಲ್ಲ ಸಹೃದಯ ಬಂದುಲೆನ ಒಂಜಿ ಎಡ್ಡೆ ಮನಸ್ಸದ ಒಂದು ನಮ್ಮ ಒಂಜಿ ಹಿಂದೂ ಸಮಾಜದ ಹೆಮ್ಮೆದ ಸಂಕೇತ ಇಂದು ಪಕ್ಷಿಗೆರೆ ಊರದ ಹೆಮ್ಮೆದ ಸಂಕೇತ
ಒಂದು ದುಮ್ಮುದ ಜನಾಂಗಗೂ ನಮ್ಮ ಕೊರ್ಪುನ ಮಲ್ಲ ಕೊಡುಗೆ ಇಂಚಿತ್ತಿನ ಭಾವನೆಯನ್ನು ದಿಯೊಂದು ಆ ಕಟ್ಟಡನು ಪರಿಪೂರ್ಣ ಮಲ್ಪರೆ ನಿಕಲ್ನ ಪೂರರ್ನಲ ಸಹಕಾರನು ಎಂಗ್ಲಿ ಇಡೀ ಸಮಿತಿ ದಗಲು ಕೈ ಜೋಡಣೆ ಮಲ್ತದು ನಿಕಲ್ನ ಭಿನ್ನಯ ಮಲ್ತೊಂದಿಲ್ಲ ಈ ಭಿನ್ನಯಗೂ ಎಂಗ್ಲು ತರತಗ್ಗಾದ ಮಲ್ಚಿಂಚಿದಿನ ಭಿನ್ನಯನು ನಿಕಲು ಸಹೃದಯ ಒತ್ತೊಂದು ನಿಕಲ್ನ ನಿರ್ಮಲಾಂತಕರಣದ ಮನಸ್ಸುಡು ಎಂಗಲು ಕೊರ್ಪುಂಚಿತ್ತಿನ ಕೊಡುಗೆ ದೇವರನ ಭಂಡಾರ ಕೊರ್ಪುಂಚಿತ್ತಿನ ಕೊಡುಗೆ ಪನ್ಪುಂಚಿತ್ತಿನ ಆಶಯನು ದಿಯೊಂದು ಪಿರಪ್ಪ ನಿಕಲ್ನ ಪೂರೈಕೆ ಸಹಕಾರ ಬೇಕೊಂದಿಲ್ಲ. ಸ್ವಾಗತ ಮಂತಿನ ಧನಂಜಯ ಶೆಟ್ಟಿ గారు ಮಿರಿಗ್ಲ ಸ್ವಾಗತ ದುಂಬುಗು ಶುಭಾಶಂಸನೆ ವೇದಮೂರ್ತಿ ಪಂಜ ವಾಸುದೇವ್ ಭಟ್ ಬತ್ತದು ಮೇರ್ನ ರಡ್ ಹಿತನೊಟ್ಟಿ ಕೊರ್ದು ಶುಭಾಶಂಸನೆ ಕೊರಡು ಒಂದು ಕೇನೊಂದಲ್ಲ. ಶ್ರೀ ಗುರುಗಣಾಧಿಪತಿಭ್ಯಾಂ ನಮಃ. ಗುರುಗಣಾಧಿಪತಿಭ್ಯಾಂ ನಮಃ ಅಂತ ಹೇಳಿದರೆ ಅದು ದ್ವಿವಚನದನ್ನು ಹಾಗೆ ಹೇಳಬೇಕು ಅಂತ ನಿಯಮವಿದೆ. ಗುರುಗಣಾಧಿಪತಯೇ ನಮಃ ಅನ್ನೋದಲ್ಲಿ ಸ್ವಲ್ಪ ತಪ್ಪು ಬರ್ತದೆ. ಹಾಗಾಗಿ ಗುರು ಗಣೇಶರಿಗೆ ಎರಗಿ ಮಾತ್ರ ಅಲ್ಲದೆ 9 ಮಾಗಣೆಗೆ ಮಹಾತಾಯಿಯಾದಂತಹ ಬಪ್ಪನಾಡು ಮಹಾದೇವಿಗೂ ನಮಗೆಲ್ಲರಿಗೂ ಕಟೀಲು ಮಹಾದೇವಿ ಅಂತ ಹೇಳಿದರೆ ಅದು ಕಾಮಧೇನುವೇ ವಿನಃ ಮತ್ತೊಂದಲ್ಲದು, ಅದುವೇ ಕಾಮಧೇನು. ಆ ಕಟೀಲು ಮಹಾದೇವಿಗೂ ಇದು ಸಾವಂತ ಸೀಮೆಯ ಪರಿಧಿ ಕ್ಷೇತ್ರ. ಇದಕ್ಕೆ ಅಧಿದೇವರಾದಂತಹ ಸೀಮಂತೂರು ಜನಾರ್ದನ ದೇವರಿಗೂ ಇಲ್ಲಿಗೆ ಸಂಬಂಧಪಟ್ಟಂತಹ ಸುರಗಿರಿ ಮಹಲಿಂಗೇಶ್ವರ ಮಹಾಗಣಪತಿ ದೇವರಿಗೂ ತೋಕೂರು ಸುಬ್ರಹ್ಮಣ್ಯ ಸ್ವಾಮಿಗೂ ಇಲ್ಲಿ ನಮ್ಮಿಂದ ಪೂಜೆ ಪಡ್ಕೊಂಡು ಇಡೀ ಪಂಜ ಕೊಯ್ಕುಡೆ ಅತ್ತೂರು ಕೆಂಬ್ರಾರು ಪಕ್ಷಿಗೆರೆ ತೋಕೂರು ಕಿಲೆಂಜೂರು ಅನ್ನುವಂತಹ ಗ್ರಾಮ ಜನಪದ ಸ್ಥಾನದಿಂದ ಪೂಜಿಸಿ ಅನುಗ್ರಹಿಸುತ್ತಿರುವಂತಹ ಮಹಾಗಣಪತಿ ದೇವರಿಗೆ ಗೋತ್ರ ಸೂತ್ರ ಪ್ರವರೋಚ್ಚಾರಣವಾಗಿ ಅಭಿವಾದನೆಯನ್ನೇ ಮಾಡುತ್ತಾ ಸಭಾಭ್ಯ ಸಭಾಪತಿಭ್ಯಶ್ಚವೋ ನಮಃ ಸಮಷ್ಟಿಯಾಗಿ ಎಲ್ಲರಿಗೂ ಪ್ರಣಾಮವನ್ನು ನೀಯುತ್ತಾ 31ನೇ ವರ್ಷದ ಗಣೇಶೋತ್ಸವದ ನಿಮಿತ್ತ ಈ 3ನೇ ದಿನದ ಈ ಸಾಯಂಕಾಲದ ಮುಸ್ಸಂಜೆಯ ಪೂರ್ವಭಾವಿ ಕಾಲದಲ್ಲಿ ಧಾರ್ಮಿಕ ಸಭೆ ಮಾತ್ರ ಅಲ್ಲದೆ ಆಟೋಟ ಸ್ಪರ್ಧೆಗಳಲ್ಲಿ ವಿದ್ಯಾಭ್ಯಾಸದ ವಿದ್ಯಾರ್ಥಿಗಳಿಗೆ ಅವರ ಪರಿಶ್ರಮಕ್ಕೆ ಸರಿಯಾದಂತಹ ಆ ಕೊಡುಗೆಗಳನ್ನು ಕೊಡುವುದಕ್ಕಾಗಿ ಧಾರ್ಮಿಕ ಸಭೆಯನ್ನು ಸಂಘಟಕರು ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲ ಕಾರ್ಯಗಳು ನಿರ್ವಿಘ್ನವಾಗಿ ಆಗಬೇಕಿದ್ದರೆ ಅದಕ್ಕೆ ದೇವತಾ ಅನುಗ್ರಹ ಬೇಕು. ದೇವತಾ ಅನುಗ್ರಹ, ದೈವಬಲ, ಹಿರಿಯರ ಆಶೀರ್ವಾದವಿದ್ದಲ್ಲಿ ಯಾವುದೇ ಸಂಕಷ್ಟದಿಂದ ಒಬ್ಬಾತನು ಪಾರಾಗಬಹುದು. ಇದು ಪರಮಚರಮ ಸತ್ಯ. ಹಾಗಿರುವಾಗ ಇವತ್ತಿನ ಸರ್ವ ಕ್ರಿಯಾಭಾಗಗಳು, ಮುಂದಕ್ಕೆ ದೇವರ ವಿಸರ್ಜನಾ ಪೂಜೆಗಳು, ಶೋಭಾಯಾತ್ರೆ ಎಲ್ಲವೂ ಕೂಡ ನಿರ್ವಿಘ್ನವಾಗಿ ಸಂಪನ್ನಗೊಳ್ಳಬೇಕು, ಸಮಾಪನವಾಗಬೇಕು. ಅದನ್ನೆಲ್ಲ ಆ ಮಹಾಗಣಪತಿಯವರು ಮಾಡಿಸಿಕೊಟ್ಟು ಸರ್ವರಿಗೂ ಅಭ್ಯುದಯವಾಗಲಿ. ಇಲ್ಲಿ ದುಡಿಯುತ್ತಿರುವಂತಹ ಮಹಾಗಣಪತಿ ದೇವರ ಆ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ಪದಾಧಿಕಾರಿಗಳಿಗೆ, ಸದಸ್ಯರಿಗೆ, ಸರ್ವರಿಗೂ ಮಾತ್ರ ಅಲ್ಲದೆ ಈ 6-7 ಗ್ರಾಮದ ಸರ್ವ ಸಂಘ ಸಂಸ್ಥೆಗಳಿಗೆ, ಅದೇ ರೀತಿಯಲ್ಲಿ ಇಲ್ಲಿ ತನುಮಾನ ಧನದಿಂದ ಸಹಕರಿಸಿದಂತಹ ಸರ್ವರಿಗೂ ಕೂಡ ಮಹಾಗಣಪತಿ ದೇವರು ಅನುಗ್ರಹಿಸಲಿ. ಮುಂದಿನ ಕ್ರಿಯಾಭಾಗಗಳನ್ನು ನಿರ್ವಿಘ್ನವಾಗಿ ಮಾಡಿಸುವುದರ ಮೂಲಕವಾಗಿ ಗಣೇಶೋತ್ಸವದ ಸಮಿತಿಗೆ ಯಶಸ್ಸು, ಕೀರ್ತಿಯನ್ನು ಎಲ್ಲರೂ ಸಿಗಬೇಕನ್ನಂತಹ ಹಾರೈಕೆಯೊಂದಿಗೆ ಗಣಪತಿಯು ನಮ್ಮೆಲ್ಲರನ್ನು ಅನುಗ್ರಹಿಸಿ ಅಂತ ಹೇಳುತ್ತಾ ಭದ್ರಂ ಶುಭಂ ಮಂಗಳಂ ಶ್ರೀಕೃಷ್ಣಾರ್ಪಿತಮಸ್ತು. ಶುಭಾಶಂಸನೆ ಮಂತಿನ ವೇದಮೂರ್ತಿ ಪಂಜ ವಾಸುದೇವ್ ಭಟ್ ಮೇರ್ನ ಪಾದಗಡ್ಡ ಬರುಂದು ದುಂಬುಗು ಧಾರ್ಮಿಕ ಭಾಷಣ ಶ್ರೀಮಾನ್ ಸುದರ್ಶನ್ ಭಟ್ ಮೇರು ಬತ್ತದು ನಮಕ್ ಧಾರ್ಮಿಕದ ಬಗ್ಗೆ ಹಿತನುಡಿ ಕೊರಡು ಬಂದು ಕೇನೊಂದಲ್ಲ. रत्नाकर धौतपदां हिमालय किरीटिनीं ब्रह्मराजश्री रत्नाढ्यां
ಒಂದೇ ಭಾರತ ಮಾತರಂ. ಸಾರ್ವಜನಿಕ ಗಣೇಶೋತ್ಸವಡು ಆರಾಧನೆ ಮಂತೊಂಬತ್ತಿನಂಚಿನ ಪರಮಾತ್ಮ ವಿಶ್ವಂಬರಣ ಪ್ರಾರ್ಥನೆ ಅಂತಂದು ವೇದಿಕೆ ಉಡುಪುನ ಸಮಿತಿದ ಪ್ರಧಾನ ಅರ್ಚಕರಾಯನಂಚಿನ ವಾಸುದೇವ ಭಟ್ರೆ ಈ ಒಂಜಿ ಸಭಾ ಕಾರ್ಯಕ್ರಮಗೂ ಮಲ್ಲಬಿನ್ನೆರಾದ ಒತ್ತಿನಂಚಿನ ಪೃಥ್ವಿರಾಜಾಚಾರ್ಯರೇ ಅವೇ ರೀತಿಯಾದ ಮುಖ್ಯ ಅತಿಥಿಲಾದು ಅತಿಥಿಯಿಂದ ಫಂಟ್ರೆ ಬರ್ಲಿಗರೆ ದಯವನ್ನಗ ಅಕ್ಲೆ ನಮ್ಮ ಲೆತ್ತದಾಕಲು ಬತ್ತದೀನಿ ಐಕೋಸ್ಕರವಾದ ಅಕ್ಲೇನ ಅಭ್ಯಾಗತೆರ ಅಂತಂದು ಪನೋಡು ಅಭ್ಯಾಗತೆರಾದ ಬತ್ತಿನಂಚಿನ ಅಶ್ವಿನ್ ಕಲ್ಲಾಜಿಯವರೇ, ಸಂತೋಷ್ ಶೆಟ್ರೆ, ರಾಜೇಶ್ ಬಳ್ಳೂರ್ರೆ, ಜಯರಾಮ್ ಶೆಟ್ಟಿಗಾರ್ರೆ, ಕುಶಾಲ್ ಕುಕ್ಯಾನ್ರೆ, ಚಂದ್ರಾಕ್ಷಿ ದಯಾನಂದರೇ ಅವೇ ರೀತಿಯಾದ ಗಣೇಶೋತ್ಸವ ಸಮಿತಿದ ಅಧ್ಯಕ್ಷರಾಯನಂಚಿನ ಜಯರಾಮಾಚಾರ್ಯರೇ ಅವೇ ರೀತಿಯಾದ ಕಾರ್ಯದರ್ಶಿ ಆಡಳಿತ ಮಂಡಳಿದ ಸರ್ವ ಸದಸ್ಯರೇ, ಇನ್ನಿತ ದಿನ ನಮ್ಮ ಸೇರ್ದಿನಂಚಿನ ಉದ್ದೇಶದಾದ ಮನ್ನಗ ಧಾರ್ಮಿಕ ಚಿಂತನೆ ಮಂಚಿನೊಂಜಿ ಕೆಲಸ. ಪುಣ್ಯಸ್ಯ ಫಲಮಿಚ್ಚಂತಿ ಪುಣ್ಯಂ ನೇಚ್ಛಂತಿ ಮಾನವಃ ನ ಪಾಪಸ್ಯ ಫಲಮಿಚ್ಚಂತಿ ಪಾಪಂ ಕುರುವಂತಿ ಮಾನವಃ. ನಮ್ಮ ಜೀವನಡು ಪುಣ್ಯ ಸಂಪಾದನೆ ಮಂಚಿನ ಬೋಡು. ನಮ್ಮ ಉಭಯ ಒಂಜಿ ಯಜ್ಞ ಪೂಜಾದಿಲು ಪುರ ಆವಡೊಂದು ಆಂಡ ಅಂಗಡಿ ಪೋರ್ದು ಕಾಸು ಕೊರ್ದು ಪೂಜದ ವಸ್ತುಲೇನು ಪುರ ಕಣಪ ಆಂಡ ಪುಣ್ಯ ಬೊಕ್ಕ ಪಾಪಲು ನಿತ್ಯ ಒಂದು ತಿನ್ನಾಂಡಲ್ಲ ಪುಣ್ಯ ಸಂಪಾದನೆ ಕಾಸು ಕೊರ್ದು ತಿಕ್ಕು ನಂಚಿನತ್ತು ಕಾಸು ಕೊರ್ನ ವಾ ಅಂಗಡಿಲ್ಲ ಸಿಕ್ಕುಜಿ ಅಂಚಿನಂಜಿ ಪುಣ್ಯ ಸಂಪಾದನೆ ಆವಡೊಂದು ಆಂಡ ಏಳ್ದು ಸಾಧ್ಯ ಅಂದ ಮಣ್ಣಗ ದೇವತಾ ಆರಾಧನೆ ದೇವತಾ ಪೂಜೆದು ಸಾಧ್ಯ. ಆ ದೇವತಾ ಆರಾಧನೆನ ನಮ್ಮ ಹಿರಿಯರ ನಕಲು ಬೇತೆ ಬೇತೆ ರೂಪಡು ಕಲ್ಪನೆ ಮಂತೊಂಬತ್ತಿರು. ಇನ್ನಿತ ದಿನೊಟ್ಟು ನಮ್ಮ ಆರಾಧನೆ ಮಂಚಿನ ಮಹಾಗಣಪತಿ ದೇವಿಯರ್ನ ಪ್ರಾರ್ಥನೆ ಮಂತದ ನಮ್ಮ ಕರ್ಮಾಂಗನ ಕಾರ್ಯಕ್ರಮನು ಪ್ರಾರಂಭ ಅಂತ ಬಟ್ರಲ್ಲ ಪ್ರಾರಂಭ ಕಾಲಡೊಂಜಿ ಶ್ಲೋಕ ಪಂಡೇರು ದಾವನಗ ಗುರು ಬಕ್ಕ ಗಣಪತಿ ಗುರು ಪಂಡ ಏರು ಗಣಪತಿ ಪಂಡ ಏರು ಅಂತ ನಮ್ಮ ಹಿರಿಯರ್ನ ಕುಲ್ಲಂಗ ಪಂದು ಕೊಡ್ತೇರು ಆಂಡಲ ಕುಡರವಿನ ಯೋಚನೆ ಎಲ್ಲಪ್ಪನ ಪೂರ ಕೇಂದ್ರ ಜೊತನುವ ಪ್ರಾಯ ಮಲ್ಲ ಅಂತಲೇಕನೆ ಅಕುಲು ನಂಗೆ ಬೋರ್ತಂಚಿನ ವಿದ್ಯೆಯನ್ನು ಕೊಡ್ದಾದ್ಬೇಕ ನಾನು ಈ ಬೆಂದು ತಿನ್ನಲ ಅಂತ ಮಣ್ಣನ ಆಂಡ ಬೊಕ್ಕ ನಮ್ಮನ್ನು ಕಾಪುನು ಏರು ಅಂತ ಮನ್ನಗ ಅಕುಲು ತೋಜಾದಿನಿ ದೇವೇರನೆ ಈ ದೇವೇರನ ಆರಾಧನೆ ಮನ್ಪು ದೇವೇರನನ್ನು ಕೈ ಬಿಡ ಏರು ಅಂತ ಮನ್ ಅಪಗ ಕಣ್ಣಿಗೂ ತೋಜಂದಿನಂಚಿನಂಜಿ ಶಕ್ತಿನ ನಮ್ಮ ಆರಾಧನೆ ಮಂತೊಂಬತ್ತ ಆ ಕಣ್ಣಿಗೂ ತೋಜಂದಿನಂಚಿನ ಶಕ್ತಿಗೆ ಪುದರ್ದಿ ಹೊಂಡ ದೇವೇರು ಅಂತ ಬಂದು ಅಪಗ ನಮ್ಮ ಕೆಲವಾತು ಮಂತ್ರಗಳೇನು ನಮ್ಮ ಪಂದುಪ್ಪರೆ ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಅಂತ ನೆತ್ತಾರ್ತಲದಾದವಂತೆ ಮನ್ನಗ ಗುರು ಬ್ರಹ್ಮ ಬ್ರಹ್ಮವನ್ನಗ ಮಲ್ಲ ಅಂತಂದ ಅರ್ಥ. ಬ್ರಹ್ಮ ಮನ್ನಗ ನಮ್ಮ ಕಲ್ಪನೆ ನಾಲು ತರೆತ ದೇವೇರ್ನ ಅಂದಿತ್ತು ನಾಡಲ್ಲ ಆ ಕಲ್ಪನೆ ಬ್ರಹ್ಮವನ್ನಗ ಮಲ್ಲ. ವಿಷ್ಣುವನ್ನಗ
ಮಾತಾ ಕೋಡಿಡ್ಲ ವ್ಯಾಪಿಸಾಯನಾಯಕ ವಿಷ್ಣು ಅಂತ ಪಂದು ಬ್ರಹ್ಮವಂಡೈತ ಅರ್ಥದ ದಾದ ಅನ್ಮನ್ನಗ ಆಕಾಶದಾತ ಮಲ್ಲನ ಭೂಮಿದಾತ ಮಲ್ಲನ ಸಮುದ್ರದಾತ ಮಲ್ಲನ ಐಡ್ದು ಏತು ಮಲ್ಲ ಅನ್ಮಣ್ಣ ಐಕ್ ಸರಿಯಾಗಿ ನಂಚಿನ ಅರ್ಥ ಬಂದ್ರೆ ಸಾಧ್ಯ ಐತಿ ವಿಷ್ಣುವನ್ನಗ ಮಾತಾ ಕೋಡ್ಲೆ ವ್ಯಾಪಿಸಾಯನ ಏನು ಮಂಡಲ ದೇವೇರು ಓಲ್ಲೇರು ಮನ್ನಗ ಮಾತಾ ಕೋಡಿಡ್ಲು ಓಲ್ಲೇರು ಐಕೆ ನಮ್ಮ ಪುರಂದರದಾಸರ ಒಂಜಿ ಕಥೆನಿಕೇನುವ ದಾದ ಮನ್ನಗ ಅಕಲ್ನ ಗುರುಕುಲೊಂಜಿ ಪರ್ನನು ಕೊರ್ದು ದೇವೇರ ದಾಂತಿನ ಜಾಗಡು నేను పోదు ತಿನ್ಲಿ ಏನು ಬಂದು ಶಿಷ್ಯರ್ನಗಲೆ ಕೊರ್ನಗ ಮೇರೆಗಲ ಕೊರ್ಪೇರು ತಿಕ್ಕಿನಂಚಿನ ಪರ್ದನ ಮಾತೆರ್ಲ ದೆಂಗದಪ್ಪಾದ ಮರ ತರಿಟೋ ಅಥವಾ ಓಂಡ ಒಂಜಿ ಬರಿಟ పోదు ತಿಂದೇರು ನಾಂಡ ದೇವೇರ್ನ ಕೊಣೇನು ಪುರ ತಪ್ಪಾದ ಮಾತೆರ್ಲ ತಿಂದೇರು ನಾಂಡ ಮೇರೆಗೆ ಓಲ್ ಪೋಂಡು ನಾಂಡಲ ಓಲ್ ತುಂಡಲ ದೇವೇರ್ ತೋಜೋರು ಅಪಗ ಪರ್ದನ ಪಿರ ಕಣತು ಕೊರ್ಪೇರು ಈರ್ ಪಂಡರು ದೇವೇರ್ ದಾಂತಿ ಜಾಗಡ ತಿನ್ಲೆ ಅಂತ ಪಂಡ ಆಂಡ ಎನ್ನ ಕಣ್ಣಗ ಮಾತೆ ಕೊಡ್ಲ ದೇವೇರ್ ತೋಜೀರ್ ಅಂಚಾದುಪ್ಪನ ಇಂಕು ತಿನ್ರಾಯ್ಜಿ ಅಂತ ಪಂದು ಪಿರ ಕೊರ್ಪೇರು ಪ್ರಹ್ಲಾದನ ಕಥೆನಕ್ಕೆ ಏನಾಗಲ್ಲ ನಂಗೆ ಗೊತ್ತಾಗ್ಬಿಡು ಹಿರಣ್ಯಕಶಿಪು ತನ್ನ ಮಗಕ್ಕೆ ಹರಿನಾಮ ಸ್ಮರಣೆ ಮನ್ಪರಬಲ್ಲಿ ಅಂತ ಪಂದಾಗ ಜೋರ್ ಮಂತಿನ ನಿನ್ನ ಓಲ್ಲಿ ನಿನ್ನ ಹರಿ ಅಂತ ಪಂದಕ್ಕೆ ಎನ್ನಗ ಅಣುರೇಣು ತೃಣಕಾಷ್ಟೋಡ್ಲು ಉಲ್ಲೆ ಅಂತ ಪಂದ ಪನ್ನಗ ಈ ಕಂಬಡುಲ್ಲೆನಕ್ಕೆ ಎನ್ನಗ ಒಂಜಿ ಕಂಬಗ ಹಾಕನಗ ಆ ಕಂಬೊಡ್ದು ವಿಷ್ಣು ಪರಮಾತ್ಮ ದೇವರು ನರಸಿಂಹ ಅವತಾರ ಉಪ್ಪೋಡು ಧಾರಣೆ ಮಂತದ ಆಯನ ಒಂಜಿ ಹತ್ತಿನ ಮಂಚಿನ ಒಂಜಿ ದೃಷ್ಟಾಂತ ನಮ್ಮ ತೂಪ ಅಂಚಾದುಪ್ರಗ ವಿಷ್ಣು ಬಂದಾಗ ಮಾತಾ ಕೋಡಿಲ್ಲ ವ್ಯಾಪಿಸಾಯನಾಗ ವಿಷ್ಣು ಅಂತ ಪಂದ ನಮ್ಮ ಇಲ್ಲಡು ಇಲ್ಲೊಕ್ಕೆಲ್ದಾನಿ ವಾಸ್ತು ಹೋಮನು ಮನ್ಪ ಆ ವಾಸ್ತು ಹೋಮನ್ ಮನ್ನಂಚಿನ ಪೊರ್ತುಡು ಅವಳು ಇಲ್ಲಡು ಒಂಜಿ ಬಾಕಿಲ್ಡು ಬರಪೇರ್ದ ಬಂದಾಗ ಶುಭಂ ವಾಸ್ತು ಶಿವಂ ವಾಸ್ತು ಅಂತ ಶಿವ ಬನ್ನಗ ಮಂಗಳಕರವಾಯಿನಂಚಿನ ಅಂತ ಒಂದು ಐಕೋಸ್ಕರವಾದ ಇಲ್ಲಡು ಯಾಪೋಗ್ಲ ಬುರ್ಚಾಂದಂಚಿನ ಪಾತೆರನು ಪಾತೆರ ಬಲ್ಲಿಗೆ ಇಲ್ಲಡು ಬುರ್ಚಾಂದಂಚಿನ ಪಾತೆರ ಬಲ್ಲಿ ದ್ಯಾಗನ್ ಮಂತಿರದ ಮನ್ನಗ ಅವಳು ವಾಸ್ತು ಪುರುಷ ನೆಲೆಯಾದುಪ್ಪುನಂಚಿನ ಆ ಇಲ್ಲಡು ಆ ಅಸ್ತು 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 ಅನ್ಪೆಗೆ ಬುರ್ಚಾಂದಂಚಿನ ಪಾತೆರ ಬಣ್ಣಲ ಎಡ್ಡೆ ಅಲೆ ಅಂಚನೆ ಆವಡ ಬಣ್ಣೆ ನಾಂಡ ಬುರ್ಚಾಂದಂಚಿನೇ ಬೇಲೆ ಆಪಣತ್ತಂದ ಎಡ್ಡೆ ಬೇಲೆ ಆಪುಜಿ ಉದೇನು ತುಯಿನಂಚಿನ ಬಾಕಿದ ಜೋಕುಲ್ಲ ಅಂಚನೆ ಪಾತೆರತ್ತಂದ್ರೆ ಎಡ್ಡೆ ವಿಚಾರಲೇನು ಜೋಕುಲ್ ಪಾತೆರ ಪೂಜೆ ರೈಕೋಸ್ಕರವಾದ ಈ ಒಂಜಿ ನಿರ್ಣಯ ಎಂಚ ತಿಕ್ಕೊಂಡು ಮನ್ನಗ ಒಂಜಿ ಬೇಟೆಗಾರೆ ಮನ್ನಗ ಈ ಪಕ್ಕಿ ಪತ್ತನ ಇವರಿ ಬೇಡೆ ತಾನು ಒಂಜಿ ಮರಟ್ ಪಕ್ಕಿನ ಪತ್ತನಗ ಐಟ್ ರಡ್ಡು ಗಿಳಿ ಇಪ್ಪುಡು ಐಟ್ ಒಂಜಿ ಗಿಳಿ ಆಯನ ಕೈ ತಪ್ಪಾದ ಪೋಂಡು ನಾಂಡ ಬೊಕ್ಕೊಂಜಿ ಗಿಳಿ ಆಯನ ಕೈಗೆ ತಿಕ್ಕುಡು ತಿಕ್ಕಿನಂಚಿನ ಗಿಳಿನ ಆ ಬೇಟೆಗಾರೆ ತನ್ನ ಇಲ್ಲಡೊಂಜಿ ಗೂಡು ಬಾರ್ದ ಆ ಗೂಡು ಸಾಂಕೊಂದು ಉಪ್ಪೆ ಕುಡಂಜಿ ಗಿಳಿ ತಾನ ತಪಡಾ ಪೋಯಿನಂಚಿನ ಗಿಳಿ ಒಂಜಿ ಋಷಿನ ಕೈಕ ತಿಕ್ಕುಂಡು ಋಷಿನ ಆಶ್ರಮಡಿತ್ತಿನಂಚಿನ ಗಿಳಿಗೆ ಸಾತ್ವಿಕವಾಯಿನಂಚಿನ ಗುಣ ಇತ್ತದ ಆ ಗುಣಟಾತ್ರ ಆ ಗಿಳಿಗೆ ಎಡ್ಡ ವಿಚಾರಗಳೇನು ಎಂಚಿನ ಮಂತ್ರೋಳೇನು ಅನ್ಪ ಅಪಗ ವರ ಒಂಜಿ ರಾಜೆ ಆ ಒಂಜಿ ಸಾದಿಡು ಪೋಂದುಪ್ಪುನಂಚಿನ ಪೊರ್ತುಡು ಬೇಟೆಗಾರನ ಇಲ್ಲಡು ಪೋನಾಗ ಆ ಆಯನ ಇಲ್ಲಡಿತ್ತಿನಂಚಿನ ಗಿಳಿ ಅಲ್ಲ ಎರವರಿ ಬತ್ತೆ ಆಯನ ಹಾಕಲೆ ಕೇರ್ಲೆ ಅಂತ ಬಂದು ಆ ವಾಕ್ಯವನ್ನು ಮಣ್ಬುಡಿಗೆ ಆಂಡ ಒಂದೇ ತುಂಬ ಇಲ್ಲಕನೆ ಋಷಿನಾಶ್ರಮ ಪೋಯ್ಲಕನೆ ಋಷಿನಾಶ್ರಮ ಬತ್ತಿನಂಚಿನ ಆ ಗಿಳಿಗೆ ಸುರುಕು ಆ ರಾಜಗೆ ಸ್ವಾಗತ ಮನ್ಪುಡು ಅವೇ ರೀತಿಯಾದ ಬತ್ತ ಕುಲ್ಲೆ ಆಸರೆಗೆ ನೀರು ಬೋಡ ಪಂದು ಆಯನ ಉಪಚಾರ ಮನ್ಪುಡು ಅಪಗ ನೆಟ್ಟು ರಾಡು ದಾದ ಭಿನ್ನತ್ವ ಬನ್ನಗ ನಮ್ಮ ಸರಿಯಾಗಿನಂಚಿನ ಮಾರ್ಗದರ್ಶನ ದುಮ್ಮುದ ಪೀಳಿಗೆಗೆ ನಮ್ಮ ಕೊರ್ಜನ್ನಾಂಡ ಇಂಚಿನನೇ ಒಂಜಿ ಪರಿಸ್ಥಿತಿ ನಮ್ಮ ಹಿಂದೂ ಸಮಾಜಗೂ ಬರ್ಪುಂಡು ನಮ್ಮ ಬದುಕಡು ಅನೇಕ ರೀತಿಯ ನೆಂಚಿನ ಆದರ್ಶಗೋಸ್ಕರವಾದ ದೇವತಾ ಆರಾಧನೆನ ಮಾತೆರೆಗ್ಲ ಬೋಡು ಪನ್ಮಂಜನ ಉದ್ದೇಶೋಡ ಹತ್ರ ಆಚರಣೆ ಮಂತೊಂಬತ್ತೇರು ನೆಕ್ಕಿ ಏರು ಸಾಕ್ಷಿ ಅನ್ನಗ ವೇದನೆ ಸಾಕ್ಷಿ ವೇದ ಬಂಡ ಅರ್ಥದಾದ ಅನ್ನಗ ಜ್ಞಾನ ಅಂತನ್ ಅವು ವಿಧ ಜ್ಞಾನೆ ವಿಧ ವಿಚಾರಣೆ ವಿಧ ಸಪ್ತಾಯ ವಿಧರ್ ಲಾಭೆ ಪನ್ನಂಚಿನ ಧಾತು ಪಾಠಡು ಉತ್ಪತ್ತಿ ಆಪಡು ವೇದವನ್ನಂಚಿನ ಶಬ್ದ ಈ ವೇದವನ್ನಂಚಿನ ಶಬ್ದಡು ಅನೇಕ ಮಂತ್ರಗಳು ಒಟ್ಟುಗೂಡಿತ್ತಿ ನಡೆದಾದ್ರ ಆ ಮಂತ್ರಗಳೇನು ಪೂರ ಸರಿಯಾಯನಂಚಿನ ಸಾಧಿಗೆ ಕನೋಡು ಮನ್ಮಂಜನ ಉದ್ದೇಶದಾತ್ರ ಮಾತ್ ಪ್ರತಿಯೊರಿಯಾಗಲ ವೇದಜ್ಞಾನ ಬೋಡು ಮನ್ಮಂಜನ ಉದ್ದೇಶದಾತ್ರ ವ್ಯಾಸರು ಈ ವೇದವನ್ನು ವಿಭಜನೆ ಮಂತಿರು ಅಪಗ ವ್ಯಾಸೇರ್ನ ನಂಗೆ ಗೊತ್ತುಂಡು ಎಂಚಿನ ಮನ್ನಗ ವ್ಯಾಸೇರ್ನ ಜಾತಿಯೋ ಒಂದು ಬಂದ ನಮ್ಮ ಕೇಂದ್ರಜ ಬೆಸ್ತ ಕನ್ಯೆಗೆ ಹುಟ್ಟಿನಂಚಿನ ವೇದ ವ್ಯಾಸರಿತ ನಂಡಲ ತನ್ನ ಪಾಂಡಿತ್ಯಡು ಎಡ್ಡೆ ರೀತಿಯ ನಂಚಿನ ಪಾಂಡಿತ್ಯ ಆರ್ನ ಜೀವನಡಾರ ಬದುಕಡು ಮಂತೊಂಡೆ ಅಂಚಿನೊಂಜಿ ವೇದದ ಜ್ಞಾನನು
ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ಣ ವೇದ ಅನ್ಪಂದವೇನು ವೇದೊಳ್ಳೇನು ವಿಭಾಗ ಮಂತಿ ನಡೆದ ಆತ್ರ ಅರೇನು ವೇದವ್ಯಾಸರನ್ನು ಎತ್ತರು ಆರು ಇನಿಕ್ಲ ಪ್ರಾತಸ್ಮರಣೀಯರಾದ ನಿತ್ಯ ನಿರಂತರ ವೇದವ್ಯಾಸರನ್ನ ನಮಸ್ಕಾರ ಮಂತದೇ ಯಜ್ಞ ಪೂಜಾದಿರ್ಪು ನಡಪುರಂಚಿನ ಪದ್ಧತಿ ಉಂಟು. ಅವಾಗ ವೇದವ್ಯಾಸರು ಮಹಾಭಾರತನು ಬರೆನಗ ತಾನು ಪನೊಂದು ಬೊಯ್ನಂಚಿನ ಮಂತ್ರಳೇನು ಏರು ಸರಿಯಾದ ಬರವೇರು ಪಂದು ಯೋಚನೆ ಮನ್ನಗ ಅವಳು ಯೋಗ್ಯವಾದಂಚಿನ ವ್ಯಕ್ತಿ ದಿಕ್ಕಿನ ಏರು ಮನ್ನಗ ಶ್ರೀಮನ್ ಮಹಾಗಣಪತಿ ಶಿವಪಾರ್ವತಿರ ಕುಮಾರಯನಿಂಚಿನ ಮಹಾಗಣಪತಿ ಆರು ಏತು ವೇಗವಾದ ಪಣ್ಣನ ಅಂಡಲ ಆತು ವೇಗವಾದ ಬರೆಂಬೋಪನಂಚಿನ ಶಕ್ತಿ ಇತ್ತು ಅಂಚದುಪ್ಪನಾಗಿ ವಿದ್ಯಾ ಗಣಪತಿ ಬಂದಲೆತ್ತಿರು ಅಂಚಿನ ಪರಮ ಪವಿತ್ರವಾಯನಂಚಿನ ಮಹಾಗಣಪತಿನ ಆರಾಧನೆ ಈ ಗಣೇಶೋತ್ಸವ ಸಮಿತಿಡು ದಾಗ ಮಂತೊಂಬತ್ತಿರಂದು ಮನ್ನಗ ಒಂದೇ ಒಂಜಿ ಕಾರಣ ಸಂಘಟನೆ ನಮ್ಮ ಒಂಜಿ ಪಿಜಿನ್ನ ಸಾಲ್ದುಪ್ಪ ಒಂಜತ್ತ ಪಿರವು ಒಂಜಿ ಪಿಜಿನಲು ಸಾಲು ಕಟ್ಟೊಂದು ಪೋಂದುಪ್ಪ ಒಂಜಿ ಪಿಜಿನಿಗೆ ತೊಂದರೆ ಆನಂದಾಂಡ ಅಥವಾ ಈಗ ನಮ್ಮದು ಉಪದ್ರ ಆನಂದಾಂಡ ಐಟು ಆ ಉಪದ್ರ ಏನಂಚಿನ ಒಂಜಿ ಪಿಜಿನ ಮಾತ್ರ ತುತ್ತುಜಿ ಬತ್ತಿನಂಚಿನ ಮಾತಾ ಪಿಜಿನ್ಲ ತುಚ್ಚಾರ ಸುರ್ಮಾನ್ ಒಂಜಿ ತಿಗತ ಪಟ್ಟದುಪ್ಪ ಆ ತಿಗತ ಪಟ್ಟಡು ಮಸ್ತ್ ತಿಗತ ಉಮಿಲುಪ್ಪ ಒಂಜಿ ಉಮಿಲಿಗೆ ನಮ್ಮದು ಉಪದ್ರ ಆನಂದಾಂಡ ಉಪದ್ರ ಏನಂಚಿನ ಒಂಜಿ ಉಮಿಲು ತುಚ್ಚುಜಿ ಮಾತಾ ಉಮಿಲ್ಲ ತುಚ್ಚುವ ಅಂಚದುಪ್ಪನಾಗಿ ಹಿಂದೂ ಸಂಘಟನೆಗೆ ದಾಲ ತೊಂದರೆ ಆನಂದಾಂಡ ಒರಿಯಗೂ ಓಲ ಒಂಜಿ ಕೊಟ್ಟು ದಾಲ ಆನಂದಾಂಡ ಬಾಕಿ ದಕುಲು ಮನ್ಪಂದ ಕುಲ್ಲು ನತ್ತು ಬಾಕಿ ದಕುಲು ಅವಲ ಏನತ ನಂಕದಾನೆ ಆಯಗಾಯನತ ನಂಕದಾನೆ ಆಗ ಭಾರಿ ಅಹಂಕಾರ ಇತ್ತು ಮನ್ಪಂಚಿನ ಮನಸ್ಸು ನಮ್ಮ ಬರುವತ್ತಂದೆ ಪ್ರತಿಯೊರಿಯಾಗಲೇ ಹಿಂದೂಗ್ಲ ಆಯನಂಚಿನ ಅನ್ಯಾಯ ಇಂಚಿನ ತಡ್ಕೊಂಬರಡು ಪಂದು ಸಂಘಟನೆ ಮನ್ಪರೆಗೋಸ್ಕರವಾದ ಈ ದೇಶಗೂ ಮಹಾಗಣಪತಿನ ಪೂಜೆನ ಕಣತೊಂಬತ್ತೇರು ಅವೇನು ಬಾಲಗಂಗಾಧರ ತಿಲಕರು ಅವೇನು ಬಾರಿ ಗಟ್ಟಿಯಾದ ಪಂದು ಮಾತಾ ಕೋಡಿಲ್ಲ ಮಾತೆರಲ್ಲ ಒಟ್ಟುಗೂಡ ಅವನಂಚಿನ ಕೆಲಸವನ್ನು ಮಂತೇರು ಇನಿಕಾನಗ ಗಣೇಶೋತ್ಸವದ ಕಾರ್ಯಕ್ರಮ ಇಂಚಾತನ ಮನ್ನಗ ಮರಣಿದ ದಿನತಾನೆ ಅಧ್ಯಕ್ಷರ್ಲ ಕಾರ್ಯದರ್ಶಿಲ್ಲ ಎಂಕಲ್ ಇಲ್ಲ ಬತ್ತದು ಎಂಕೊಂಚ ಆಮಂತ್ರಣ ಕೊರಡು ಒಂದು ಪಂದು ಇಲ್ಲ ಬತ್ತೇರು ಅವಾಗ ಆಮಂತ್ರಣ ಬತ್ತಿನಂಚಿನ ಹಾಕೊಳ್ಡ ಯಾನ್ ಪಂಡೆ ಎನ್ನದಾನಿಂದ ಅಲ್ಲೊಂಜಿ ಕಾಣಿಕೆಯನ್ನು ಕೊರಳು ಯಾನ್ ಪಂದ್ ಯಾಕಡ್ದಾನೆ ಭಟ್ರು ಪನ್ಲಗನೆ ಆ ಕಾರಣೋಗ್ಲ ಇಲ್ಲಿಲ್ಲ ಹೋದು ಅಥವಾ ಡೊನೇಷನ್ ಬೋಪುನಂಚಿನ ಕಾರ್ಯಕ್ರಮದ ಗಣೇಶೋತ್ಸವ ಸಮಿತಿ ಉಂದತ್ತು ತನ್ನಡೆಗೆ ಬತ್ತದು ಅಕಲಾಯನಿಂಚಿನ ಭಕ್ತಿಡು ಕೊರ್ನಂಚಿನ ಕಾಣಿಕೆಯನ್ನು ಸ್ವೀಕಾರ ಮಂಚಿನ ಸಮಿತಿ ಈ ಉದ್ದೇಶ ದಾಗ ಬತ್ತನ ಮನ್ನಗ ಒಂಜಿ ವಾರಡು ತುಂಬಿ ಯಾನು ಬಿಜಾಪುರಡೊಂಜಿ ಕಾರ್ಯಕ್ರಮಗೋಸ್ಕರವಾದ ಪೋದಾಣ ಮುದ್ದೇಬಿ ಹಾಳ ಮಂಚಿನ ಊರಿಗೂ ಒಂಜಿ ಕಾರ್ಯಕ್ರಮ ಪೋನಗ ಭಾರಿ ಸುಲಭದ ಸಾದಿನ ಪಂದ ಒಂಜಿ 45 ಕಿಲೋಮೀಟರ್ ಕೈತಲಾಪಣ ಬಂದ ಒಂಜಿ ಉಲಸಾದಿಡು ಪೋನಗ ಆ ಉಲಸಾದಿಡು ಒಂಜಿ ಕೊಡ್ಡು ಒಂಜಿ 4 ಕೋಟಿ ಎಂಕ್ಲೇನು ಉಂತಾದು ಗಣೇಶೋತ್ಸವದ ಗಣಪತಿ ಪೂಜೆನ ಮನ್ಪರಲ್ಲ ಎಂಗ್ಲಿಗೆ ದಕ್ಷಿಣ ಕಾಣಿಕೆ ಕೊರಡು ಒಂದು ಬಂದು ಕೇಳಿರು ಅವಾಗ ಕಾಣಿಕೆ ಕೇರೊಂದುಲ್ಲೇರತ ಅಂತ ಬಂದು ನಮ್ಮ 50 ರೂಪಾಯಿ ಕೊಂಡಾಂಡ 50 ರೂಪಾಯಿ ಯಾವ್ಚ್ ಬಕೇತ್ 100 ರೂಪಾಯಿ ಕಮ್ಮಿ ಎಂಕುಲ್ ಜೊತೆ ಅಂತ ಅವಾಗ ಎಂಕುಲ್ ಪಂಡ ಎಂಕ್ಲಿಗೆ ಎಂಕಲ್ನ ಊರುಡ್ಲ ಗಣೇಶೋತ್ಸವ ಉಂಡು ಎಂಕುಲ್ ಆಚರಣೆ ಮನ್ಪರಲ್ಲ ಪೂರ ನಿಖಿಲಿಗೆ ಕಾಸು ಕೊರೊಂದಾಣ ಎಂಕುಲ್ ದಾದವನ್ನು ಕೇಳಿದಾಂಡ ಅವು ಅಕಲೇ ಗೊತ್ತುಜಿ ಅವು ಹಂಸದ ಐಟೇನೆ ಬ್ಯಾರಿಕೇಡ್ ದೀತಿನ ಐಟೇನೆ ಮತ್ತು ಉಂತುವೇರು ಕಾಸು ಕೊರಂದ ನಮ್ಮ ಗಾಡಿನ ಪಾರ ಬಿಡ್ಪುಜೇರು ಅಂಚದು ಉಪ್ರಗ ಇಂಚಿನ ಪೂರ ಪರಿಸ್ಥಿತಿ ಆದ ಮನ್ನಗ ಮಾತಾ ಕೊಡ್ಲ ಆಯನಾಯನಿಂಚಿನ ಭಕ್ತಿಡು ಕೊರ್ನೇನೆ ಕಾಣಿಕಿಡೆ ಪೂಜೆ ಮನ್ಪೊಡತ್ತಂದೆ ಎರಡೇರಡು ಉಂತಾದೀದ ಆಡ ಆಯ ಕೊರ್ಜೆಂದಾಂಡ ఆయన ಬೆರಿಬತ್ತುನ ಅಂಚಿನೊಂಜಿ ಗಣೇಶೋತ್ಸವದ ಕೆಲಸನ ಮಾಡಾವರೆ ಬಲ್ಲಿ ಅವಾಗ ನಮ್ಮದಾಯಿರಂಚಿನ ಕರ್ತವ್ಯದ ಪಾಲಿಂಚಿನ ಮನ್ನಗ ಇನ್ನಿತ ದಿನ ಧಾರ್ಮಿಕದ ವಿಚಾರಗಳನ್ನು ನಮ್ಮ ತಿರಿಯು ನಡೀತಿನಂಚಿನ ಅವಾಗ ಅನ್ನದಾನಂ ಪರಂದಾನಂ ವಿದ್ಯಾದಾನಮತಃಪರಂ ಅನ್ನೇನ ಕ್ಷಣಿಕಾ ತೃಪ್ತಿ ಯಾವಜ್ಜೀವಂಚ ವಿದ್ಯೆಯ ಅನ್ನದಾನ ಬಾರಿ ಶ್ರೇಷ್ಠವಾಯನಂಚಿನ ದಾನಗೆ ಇನ್ನಿತ ದಿನತಾನಿ ಮಧ್ಯಾಹ್ನದ ಹೊರತುಡು ಅನ್ನದಾನದ ಸೇವೆಯನ್ನು ಮೂಲ ನಡತನು ಆ ಅನ್ನದಾನ ಸೇವೆ ನಡಪನಂಚಿನ ದಿನತಾನಿ ಅನ್ನದಾನ ಬಾರಿ ಶ್ರೇಷ್ಠವಾಯನಂಚಿನ ದಾನ ಐಟ್ಲ ಶ್ರೇಷ್ಠವಾಯನಂಚಿನ ದಾನ ವಿದ್ಯಾದಾನ ಒಂದೊಂದಿಗೆ ಅವಾಗ ನನ್ನ ದುಂಬುಗು ನಮ್ಕ ಈ ವರ್ಷ ನಮ್ಮ 31ನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಡುಲ್ಲ ಬರ್ಪಿ ವರ್ಷನೇ ದೇವೇರು ಎತ್ತಾ ಇರೋದಾಂಡ ಹೊಸತಾಯನಂಜನ ಕಟ್ಟಡೋಡು ನಮ್ಮ ಗಣೇಶೋತ್ಸವ ಮಂತ್ರ ದಾಂಡ ಆ ಗಣೇಶೋತ್ಸವ ಮನ್ಪೊಡುತ್ತಿನಂಚಿನ ಮನ್ನಗ ಅನ್ನದಾನಂತೂ ಖಂಡಿತ ನಡಪುಡು ವಿದ್ಯಾದಾನ ನಡಪುನಂಚಿನ ಕೆಲಸ ಆವಡು ಅವಾಗ ಧಾರ್ಮಿಕದ ಬಗ್ಗೆ ಜೋಕುಲಿಗೆ ತೀರಿಪಾವನಂಚಿನ ಕೆಲಸ ಆವಡು ಅವಾಗ ಧಾರ್ಮಿಕದ ಬಗ್ಗೆ ಸರಿಯಾಯನಂಚಿನ ಮಾರ್ಗದರ್ಶನ ಜೋಕುಲಿಗೆ ತಿಗನಾಂಡ ಅಕುಲು ನಡಪುನಂಚಿನ ಪ್ರತಿಯೊಂದು ಹೆಜ್ಜೆಲ್ಲ ಬಾರಿ ಒಂಜಿ ಯೋಚನೆ ಮತ್ತು ದೀಪನಂಚಿನ ಸ್ಥಿತಿ ಬರ್ಪುಂಡು ಇಂಚಪ ಒಂಜಿ ಒಂತೆಸ ಮಾಡು ತುಂಬು ನಾಗಬ್ರಹ್ಮ ಭಜನಾ ಮಂಡಳಿದ ಒಂಜಿ ಕಾರ್ಯಕ್ರಮಗೂ ಎನ್ನ ಆತ್ಮೀಯರಾಯನಂಚಿನ ಸಂದೀಪಾಚಾರ್ಯ ಮೇರೇನನ್ನು ಕಾರ್ಯಕ್ರಮಗೂ ಬರಡು ಅಂತ ಬಂದಲ್ಲಿ ಎತ್ತೇರು
ಕಾರ್ಯಕ್ರಮವು ಪೋಯಿನಂಚಿನ ಪೊರ್ತುಡು ಅವಳು ಜೋಕುಲು ಪುರ ಚಿನ್ನಾರ ಚಿಳಿಪಿಳಿ ಬಂದೊಂಜೆಲ್ಲಿಯ ಕಾರ್ಯಕ್ರಮದ ಇತ್ತೇರು ಮಾತ ಜೋಕುಲು ಸೇರ್ದ ಆ ಕಾರ್ಯಕ್ರಮ ಬಾರಿ ಪೊರ್ಲುಡು ಮಂತೊಂತೇರು ಕಾರ್ಯಕ್ರಮ ನಮ್ಮಲ ತೊಡಗುನಂಚಿನ ಪೊರ್ತುಡು ಅವಳು ಧಾರ್ಮಿಕದ ವಿಚಾರ ಭಜನೆದ ಮಹತ್ವದಾದ ಅಂತ ಬಂದು ತೆರಿಪಾವಡು ಅಂತ ಬಂದಿರು ಅಪಗ ಆ ಭಜನದ ಮಹತ್ವ ನಮ್ಮ ಅವಳು ಪಣಂಪೋಯ ಅವಾಗ ಭಜನೆಡದಾದ ಅಂತ ನನಗೆ ವಿಭಜನೆ ಭಾವಂತಿನಂಚಿನ ಸೇವೆ ಅಂಚದುಪ್ರಾಗ ಇನ್ನಿತ ದಿನ ಕಾಂಡ ವರ್ಮರೆಡ್ದು ಈ ಪೊರ್ತು ಮುಟ್ಟ ಅನೇಕ ರೀತಿಯ ನಂಚಿನ ಭಜನದ ಮಂಡಳಿಲು ಪೂರ ಬತ್ತದ ಮೂಲ ಭಜನಾ ಸೇವೆಯನ್ನು ಮಂತೇನು ವಿಭಜನದ ಅಂತಿನಂಚಿನ ಸೇವೆ ಮೂಲ ನಡತನು ಅಪಗ ನೆಟ್ಟು ಯಾನ ಮೇಲು ಯಾನ ಕೀಳು ಮನಂದೆ ಸಮಾನವಾಯಿನಂಚಿನ ಮನಸ್ಥಿತಿಡು ಈ ಕೆಲಸ ನಾಂಡ ನಮ್ಮ ಈ ಧಾರ್ಮಿಕತೆಡಿ ಏಕತೆ ಬರ್ರೆ ಸಾಧ್ಯತೆ ಉಂಡು ಅಂತ ಬಂದು ಅವಾಗ ಏಕತೆನ ಕೊರ್ಪಣೆಗೋಸ್ಕರವಾದ ದೇವರು ಉಲ್ಲೆರ ಇಜ್ಜೆರ ಅಂತ ಬಂದು ನಂಗೆ ಸಂಶಯ ಬರ್ರೆ ಯಾವ ಯಾಕಂದ್ ಮನಗ ಕೆಲವರು ಪ್ರಾರ್ಥನೆ ಮನ್ಪೇರು ಎಂಕ ಅವು ಕೊರ್ಲ ಒಂದು ಕೊರ್ಲ ಅಂತ ಬಂದು ಕೇನೋಣ ಆಂಡ ದೇವರು ಆ ಪೊರ್ತುಗು ಏನೇನಾಗಿ ಬೋಡವು ಆ ಪೊರ್ತುಗು ಸರಿಯಾದ ಕೊರಂಬರ್ಪೇರಿಗೆ ದೇವರು ಉಲ್ಲೆರಜ್ಜಾರವನ್ನೇಕೋಸ್ಕರವಾದ ಒಂದು ಎಲ್ಲಿಯ ಕಥೆನ ಮನ್ಪೆ ಒರಿ ಬಾರಿ ಧರ್ಮಿಷ್ಠವಾಯಿನಂಚಿನ ವ್ಯಕ್ತಿ ಆಂಡ ఆయన ಮನಸ್ಸು ಬಾರಿ ಅಚಂಚಲ ಅಂದ ಅತ್ತ ಉಂಡ ಇಜ್ಜವನ್ನಂಚಿನ ಒಂಜಿ ಅಚಂಚಲವಾಯಿನಂಚಿನ ಮನಸ್ಸು ಆ ಮನಸ್ಥಿತಿಡಾಯೆ ಯಾನ ದೇವೇರನಂಜಿ ಒಲಿಸಾವಡು ಅಂತ ಬಂದು ಒಂಜಿ ಮರ ತರಿಟ್ಟು ಕೂದೊಂದು ತಪಸ್ಸನ್ನು ಮನ್ಪೆ ತಪಸ್ಸು ಮನ್ನಾಗ ಆಯನಂಚಿನ ಜಪಾರಾಧನೆ ಮನ್ಪೆ ಏತು ತಪಸ್ಸು ಮಂತ್ರ ನಾಂಡಲ ಆ ದೇವೇರ ಆಯನ ತಪಸ್ಸುಗೆ ಒಲಿಯು ಲೆಕ್ಕ ತೋಜಿ ಅವಾಗ ಆಗ ಅನುಮಾನ ಬಲಾಂಡ್ ಓ ದೇವೇರು ಇಜ್ಜರು ತೋಜೋಡು ದೇವನಾಗ ಇಜಿಂದೆ ಯಾನು ಈತು ಭಕ್ತಿಡು ಕುಲ್ದು ತಪಸ್ಸನ್ನು ಮಂತಂದಿಲ್ಲ ದೇವೇರು ಹಿಂಗೆ ಒಲಿಯೊಂದಿಜ್ಜರತ ಮಂಚಿನ ಒಂಜಿ ಆಯನ ಮನಸ್ಸುಡೊಂಜಿ ಒಂಜಿ ನೆನಪತ್ತನೆ ಅವಾಗ ನನ್ನ ಕುಲ್ದು ಪ್ರಯೋಜನ ಇಜ್ಜಿ ದೇವನಾಗ ಕುಲ್ದು ಹೆಂಗೆ ಬಡವರ ಶುರುವಾಂಡ್ ನನ್ನ ಕುಳ್ಳುಂದಾಂಡೆ ಅನ್ನ ಬಡವದ ಪೊರ್ತು ತಪ್ಪುಡು ಬಂದು ಯಾನಂತೆ ನನ್ನಂತೆ ಪ್ರವಾಸ ಮನ್ಪೆ ಬಂದು ದೇವೇರಿಗೆ ನೆರೊಂದು ಯಾನು ಈತು ಬರ್ತು ಕುಲ್ಲಿನ ಪೂರ ದಂಡ ಆಣತ ಅಂತ ಬಂದು ನೆರೊಂದು ಅಲ್ತುಡು ದುಂಬು ಬೀಸ ನಡ್ತೊಂದು ಪೋನಾಗ ಒಂಜಿ ಬಯಲು ಸಾದಿಡು ಪೋನಾಗ ಒಂಜಿ ಮಲ್ಲ ಬೂರದ ಪಟ್ಟುಗು ಆಯನ ಕಾರು ತಿಕ್ಕೊಂದ ಅಡ್ಡ ಬೂರುವೆ ಅಡ್ಡ ಬೂರ್ದಿಂಚ ತೂನಗ ಮಲ್ಲ ಬೂರುಳುಲ್ಲ ಬೂರುಡು ಮಲ್ಲ ಬಚ್ಚಂಗಾಯುಂಡು ಅಪಗ ಯೋಚನೆ ಮನ್ಪೆ ದೇವೇರು ಇಜ್ಜೇರು ತೋಜೋಡು ದೇಗದ ಮನ್ನಾಗ ಒಂಜಾನ ತಪಸ್ಸಿಗೆ ಒಲಿದೋಡು ಇಜಿನ್ ನಾನು ಯಾನ ಬೂರ್ನಾಗ ಏನನ್ನ ಪತದೋಡು ಅಥವಾ ಈ ಬೂರೊಂದುನಾಗ ಈ ಬೂರುಗು ದೆರ್ಪರ ತೀವರನ್ನ ಆತ ಈತೀತು ಮಲ್ಲ ಬಚ್ಚಂಗ ಹೇಗೊರ್ತೆ ದೇವೇರು ಅಪಗ ದೇವೇರನ ಸೃಷ್ಟಿ ಸರಿ ಇಜ್ಜವಲ್ಲ ದೇಗದ ಮನ್ನಾಗ ಈ ಬಚ್ಚಂಗ ಏನು ದೆರ್ಪರ ದೈಕ್ಲೇ ತೀರುಚಿ ಅಂಜದಪ್ಪನಾಗ ದಾದಲಾಡು ಮೂಲ ಬಚ್ಚಂಗ ತಿಕ್ಕಣತ ಬಡವಗಾಂಡ್ ಬಂದ್ರೆ ಅಡ್ಡ ಬಚ್ಚಂಗ ಏನು ತನ್ನ ಜೋಳಿಗೆ ಜಿಂಜವೇ ಅಲ್ತರದ್ದು ಬೀಸ ನಡ್ತೊಂದು ಪೋಪೆ ನಡ್ತೊಂದು ಪೋಯ್ಲೆಕ್ಕನೆ ಒಂಜಿ ಮಲ್ಲ ಗೋಲ್ದ ಮರ ದಿಕ್ಕೊಂಡು ಇತ್ತೆ ಪೂರ ಮಾರ್ಗ ಬರಡಿತ್ತಿನಂಚಿನ ಅಶ್ವತ್ಥ ಮರ ಗೋಲ್ದ ಮರ ಒಂದು ಪೂರ ಎತ್ತು ನಾಂಡ ಯಾಪ ಹೊರ ಆ ಮರನ ಕರ್ತದಕ್ಕೂ ಬಂದು ಯೋಚನೆ ಅನ್ನಂಚಿನ ಪರಿಸ್ಥಿತಿ ಬೈದನು ನಮ್ಮ ಧಾರ್ಮಿಕತೆದ ಎಂಚಿನ ಕೆಲಸಲಾಪನಂಚಿನ ನಾಂಡ ದುಂಬು ಪುರಂಜಿ ಸತ್ಯಾಣ ಕತೆ ಆವಡೊಂದು ನಾಂಡ ಅಶ್ವತ್ಥ ಮರತ ಮುದ್ದೇಳ್ಡೇ ಮಂತೊಂತೇರಿಗೆ ಹೆಚ್ಚಾದು ಅಪಗ ಇತ್ತದ ದೇವೇರು ಮತ್ತು ಕುಲ್ಲರ್ಲ ಕಟ್ಟೆದ ಅಂತಿನಂಚಿನ ಪರಿಸ್ಥಿತಿ ಬರ್ತದ ಓಲಾ ಒಂಜಿ ಸಿಮೆಂಟ್ದ ಕಟ್ಟಡ ಅಥವಾ ಕಾಂಕ್ರೀಟ್ದ ನೆಟ್ ಟೈಲ್ಸ್ದ ಕಟ್ಟಡ ದೇವೇರಿನ ಕಣದೀಪನಂಚಿನ ಪರಿಸ್ಥಿತಿ ಬೈದ ಅಶ್ವತ್ಥ ಮರತ ಮುದೇಲೇ ದಾಂತಿ ಲೆಕ್ಕ ಆತನು ಅಶ್ವತ್ಥ ಮರನೇ ಇಜ್ಜಿ ಅಂಚಿನೊಂಜಿ ಪರಿಸ್ಥಿತಿ ಬರ್ತದೆ ಅಪಗ ನಾನೊಂಜಿ ಗೋಲ್ದ ಮರ ತರಿಟ್ಟು ಒಂಚೂರು ವಿಶ್ರಾಂತಿ ಮನ್ಪಗ ಅಂತ ಬಂದು ಮಲ್ಲ ಮರ ತರಿಟ್ಟು ಕುದೊಂದು ಈ ಧರ್ಮಿಷ್ಠ ವ್ಯಕ್ತಿ ದೇವೇರ್ ಇಜ್ಜಿಂದ ಮಂದು ಯೋಚನೆ ಬಂದಂಚಿನ ವ್ಯಕ್ತಿ ಕುದೊಂದು ಒಂಚೂರು ನಾನಂತ ಹೊರತು ಜಪ್ಪುಗ ಬಚ್ಚಂಗಾಯಿ ತಿಂದ ಅಣುವಂತ ಜಪ್ಪುಗ ಅಂತ ಬಂದು ಅವಳು ನಿದ್ರಾವಸ್ಥೆ ಬರ್ಪಂಚಿನ ಹೊರತುಡು ಆಯನ ಮಂಡೆಗೆ ಒಂಜಿ ಎಲ್ಲಿಯ ಕಾಯಿ ಮರಾಡ್ದು ಬೂರು ಅಪಗ ಆ ಕಾಯಿ ಊರಿನ ಬೇನೆ ಆಗ್ಬಿಡು ಪೆಜ್ಜಿ ತೂಪೆ ಎಲ್ಲಿಯ ಕಾಯಿ ಅಪಗ ಆಗ ನಿಘಂಟು ಗೊತ್ತಾಗ್ಬಿಡು ದೇವೇರು ಖಂಡಿತ ಇಜ್ಜೇರು ಯಾಕಂದ್ ಮನ್ನಾಗ ಆತಿ ಎಲ್ಲಿಯ ಊರಿಗೂ ಈತು ಮಲ್ಲ ಕಾಯಿ ಈತು ಮಲ್ಲ ಮರಕ್ಕೆ ಈತಿ ಎಲ್ಲಿಯ ಕಾಯಿ ಅಪಗ ದೇವೇರ ಇತ್ತೇರನ್ನ ಅಂಡ ಖಂಡಿತವಾದ್ಲ ಈ ಮರಕ್ಕೆ ಮಲ್ಲಕಾಯಿಯೇ ಕೊರ್ತಿವೇರು ಅಂಡ ಎಲ್ಲಿಯ ಕಾಯಿ ಕೊರ್ತೀರ ಮನ್ ಅಪಗ ಆಯನ ಯೋಚನೆ ಇಂಚ ಅಂದ್ ಮನ್ನಗ ದೇವೇರ್ನ ಬಗ್ಗೆ ಚಿಂತನೆವನ್ನಂಚಿನ ಯೋಚನೆ ಆಯನ ಮನಸ್ಸು ಅಪಗ ಜಪ್ಪು ನಂಚಿನ ಹೊರ್ತುಡು ಆಯನ ಯೋಚನೆ ಇಂಚ ಮನ್ನಗ ದೇವೇರು ಉಲ್ಲೇರು ಯಾನ ತೆರಿಯೊಂದಿನ ತಪ್ಪಾತನು ದಾಗನ್ ಮನ್ನಗ ಆತಮಲ್ಲ ಬಚ್ಚಾಂಗ ಆಯನ ದೇವೇರು ಅಲ್ಲ ಈ ಮರಾಠ ದೀತಿಯರನ್ನ ಅಂಡ ಇನ್ನಿತ ದಿನ ಎನ್ನ ಕತೆ ಗೋವಿಂದ ಆತು ಯಾನು ಈ ಕಾಯಿ ಅನ್ನ ತರೆಕು ಬೋರ್ದು ಯಾನು ಬದುಕದೆ ಅಂಚದಪ್ಪನಾಗ ದೇವೇರ್ನ ಸೃಷ್ಟಿ ಸರಿ ಉಂಡು ನಮ್ಮ ತಿರಿಯೊಂದಿನ ತಪ್ಪಾತನು ಅಂಚದಪ್ಪನಾಗ ಗಣಪತಿ ದೇವೇರ್ನ ಆರಾಧನೆ ವಿಶೇಷವಾಯಿನ 19 ನೆತ್ತ ಒಂಜಿ ವಿಚಾರಧಾರಣಿ ಇಂಚ ಪನಂಬರ್ಪೇರನ್ ಬನ್ನಗ ಈ ದಿನತಾನಿ ದಾದ ವಿಚಾರೊಳಿನ ಪಾತೆರಡೊಂದು ಮನಗ
ಗಣಪತಿ ದೇವಿಯನ್ನ ವಿಚಾರಣೆಯನ್ನು ಪನ್ನಡೋದು ಪನ್ನಗ ನಮ್ಮ ಇಡೀ ದೇಶಡು ಗ್ರಾಮ ಗ್ರಾಮಡು ಗಣಪತಿ ದೇವಿಯನ್ನ ಆರಾಧನೆ ಅವಡು ಗ್ರಾಮ ಗ್ರಾಮಡು ಅವಡು ಆ ಗ್ರಾಮ ಗ್ರಾಮಡು ಅವಡು ಅವೇ ರೀತಿಯಾದ ಕೆಲವೇ ಯೋಚನೆ ಮಂತೇರು ಎನ್ನ ಇಲ್ಲಡ್ಲ ಅವಡು ಇಲ್ಲಡ್ಲ ಗಣಪತಿ ದೇವಿಯನ್ನ ಆರಾಧನೆ ಮಂತೇರು ಈ ಇಂಚಿಪುರ ನಮ್ಮ ಇಲ್ಲಡ ಗಣಪತಿ ದಿಯನ್ನ ಅಂಡ ನನ್ನಂತೆ ಅಂಚಿ ಮೂಡಾಯಿ ಸಾಲುಗು ಇಂಚಿಪುರ ಪೋಂಡು ಅಂಡ ಕುಟುಂಬದ ಇಲ್ಲಡು ಗಣಪತಿ ದೇವಿಯರ್ನ ಒಂಜಿ ಪೂಜೆ ಭಾರಿ ಗೌಜಿ ನಡಪುಡು ಮಾತೆರ್ಲ ಕುಟುಂಬದ ಅಕ್ಕಲು ಮಾತೆರ್ಲ ಬರೋಡೆ ಮರಣ ಇಂಚಪ್ಪ ಒಂಜಿ ಮುಡಿಪುಡು ಒಂಜಿ ಕೊಟ್ಟು ಒಂಜಿಲ್ಲಾಗ ಪೂಜೆಗೆ ಪೋದಿತ್ಯ ಅವಳು ಯಾನಗಳ ಕೇಂಡೆ ಏತ್ ಬರ್ತು ಬರೋಡು 6 ಗಂಟೆ ಬತ್ತಂಡೆ ಯಾವ ಮನ 6 ಗಂಟೆಗೆ ಆಜಿ 4 ಗಂಟೆ ಬರೋಡು ಮನ್ ಬ್ಯಾಗ್ ಎಂಗ್ಲೆ ಬಕ್ಕ ಬಾಕಿದ ಬೇಲೆ ಉಂಡು ಎಂಗ್ಲೆಗೆ ಮನ್ ಅವಾಗ ಆತು ಬೇಗಲ ತಯಾರಾದಿತ್ತದ ಗಣಪತಿ ದೇವರನ್ನ ಸೇವೆಡು ಎಂಕುಲು ತಯಾರಾದುಲ್ಲ ಎಂಕಲಿಗೆ ನಿದ್ರೆ ವನಸ್ಸು ನೆತ್ತ ಬಗ್ಗೆ ಯೋಚನೆ ಅಂಚನಂಜಿ ಆರಾಧನ ನಂಚಿನ ಪ್ರತಿಯೊಂದು ಇಲ್ಲಡ್ಲ ಗಣಪತಿ ದೇವರನ್ನ ಸೇವೆ ನಡಪೊಂದುಂಡು ಇತ್ತ ಲೆಕ್ಕ ಬೆಲ್ಲಕನೆ ಮುದ್ದೆ ಬಿ ಹಾಳವನ್ ಮಂಚಿನಂಜಿ ಊರುಡು ಪೋಯ್ಲೆಕ್ಕನೆ ಆ ಇಲ್ಲಡು ಮಂಡೆಗೊಂಜಿ ಗಣಪತಿ ಮಂಡೆಗೊಂಜಿ ಬನ್ನಗ ಮಿಗ್ಗೆ ಬಲಯನಕುಲು 4 ಜನ ಎತ್ತಿರಂದಾಂಡ 4 ಮೂಲೆಡ್ 4 ಗಣಪತಿ ಒಂಜೇ ಇಲ್ಲಡು ಅವು ದೀವಡಿಗೆ ಅಕಲ್ನ ಕ್ರಮ ಒಂಜಿಲ್ಲಡ ಗಣಪತಿ ದೀತಿನ ಏತೋ ವರ್ಷ ಆ ಗಣಪತಿಗೆ ವರ್ಷಲ ಒಂಜಿ ಪೇಂಟ್ ಹಾಕದ ಉಲೆ ದೀಪ ತಂದೆ ಆ ಗಣಪತಿ ವಿಸರ್ಜನೆ ಒಂದೇ ಮನೆ ದೇವೇರು ಬಾರಿ ಒಂಜಿ ನಂಬಿಕೆ ಆಗಲಿ ಆ ನಂಬಿಕೆನೇ ಆಗಲಿ ಆ ಊರುಡು ಆಗಲಿ ಕಾತೊಂದುಂಡು ಅಪಗ ಬೊಕ್ಕೊಂಜೊಂಜಿ ಬೇಜಾರದ ಸಂಗತಿ ದಾದ ಅನ್ನಗ ನಟೆ ಪೂರ ಈ ಭೂಮಿಗೆ ಪ್ರೀತಿಕರವಾಯನಂಚಿನ ಆವೆ ಮಣ್ಣೆಡ ಗಣಪತಿ ಮಂತ್ರನ ನಾಂಡ ಅಂಚಿಪುರ ಗಣಪತಿ ಮನ್ಪುಣ ಹೋಯ್ತಾ ಅನ್ನಗ POP ದ ನಮ್ಮ ಆ ಒಂಜಿ ವೈಟ್ ಸಿಮೆಂಟ್ ಬರ್ಪಣತೆ ಐಟ್ ಆ ಗಣಪತಿನ ಮನ್ಪುಣ ಅವು ಯಾವ ಕಾರಣೋಗಲ ನೀರುಡು ಕರವಜಿ ಅವೇನು ವಿಸರ್ಜನೆ ಅನ್ಪುಣ ತುಂಡು ನಾಂಡ ದಾಲಜಿ ಕಾರಡು ಬೋನಗಲ ದೆತ್ತು ದಾಕದು ಸೀದ ಹೋಪಿನ ದಯವನ್ನಾಗ ಉಂತಾಣ ದಂಡ ಬಾಕಿ ದಕ್ಕಲು ನಿರ್ಪೇರು ಅಂಚಿನ ಒಂಜಿ ದುಸ್ಥಿತಿದ ಒಂಜಿ ಸೇವೆ ಯಾವಂದುಂಡು ಒಂಜಿ ಇಲ್ಲಾಗ ಬೋತಿನವಲ್ಲ ಕಲ್ಲ ಗೋಡಾನುಲೆ ತೊಂಬೋಯ್ರು ಈ ಇಲ್ಲಡೊಂಜಿ ಈ ಗೋಡಾಂಡೊಂಜಿ ಗಣವ ಮಾವಡು ಬಂದು ಗೋಡಾನುಲೆ ತಗೊಂಡು ಗಣವಮಾನಾಗ ತೂಪಿನೆಂಚಿನ ಅವಳೊಂಜಿ ಸಾಧಾರಣ ಒಂಜಿ 200 ಗಣಪತಿನ ಮೂರ್ತಿ ಉಂಡು ಐಟೊಂಜಿ 200 ಎಟ್ಟೊಂಜಿ 50 ಕೈ ಕಾರುಪುರ ತುಂಡಾದ ಒಂಜಿ ಬರಿಟ್ಟು ಮೂಲೆ ಹಿಡಿದೀತೇರು ಮಾತೆಕ್ಕಲ ಬಲೆ ಬತ್ತದನ್ನು ಧೂಳು ಬತ್ತದ ಅವಾಗ ಇಂಚಿನ ಪುರ ದುಸ್ಥಿತಿದ ಕೆಲಸ ನಮ್ಮ ಮನ್ಪರವಲ್ಲಿ ಐಕೋಸ್ಕರವಾದ ಧರ್ಮಾಚರಣೆದ ಇಂಚಿನ ಕೆಲಸ ಉಂಡು ಅವು ಈ ಒಂಜಿ ಸಮಿತಿದ ಮುಖಾಂತರವಾದ ಆ ಒಂದುಂಡು ಅಂಚಿನ ಒಂಜಿ ಒಬೇ ಒಂಜಿ ಪೂಜೆ ಪುರಸ್ಕಾರ ಯಜ್ಞ ಪೂಜೆ ಆದ್ರೆ ಮನ್ನಗ ಅಂಚಿನ ಪೊರ್ತುಡು ನಮ್ಮ ಸುರೂಕಾದ ಆರಾಧನೆ ಅನ್ಕೊಂಡು ಗಣಪತಿ ದೇವರನ್ನ ಪೂಜೆ ಐಕೋಸ್ಕರವಾದ ಮಂತ್ರ ಬಂತೇರು ಗಣಾನ ಅಂತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾ ಉಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನುಶೃಣ್ವಣ್ಣೋತಿಬೆಸ್ಸೀದ ಸಾಧನಂ ಮಹಾಗಣಪತಿ ದೇವರನ್ನ ಸುರೂಕಾಯನಂಚಿನ ಆ ಮಂತ್ರೋಡು ಪನ್ಪೇರು ದಯಗನ್ ಮನ್ನಗ ಬರ್ಪಣಂಚಿನ ವಿಘ್ನೋಲಿನ ಪೂರ ನಾಶ ಮನ್ಪುಲ ದೇವರೇ ನಂಗೆ ಮಾತೆರೆಗ್ಲ ಸುಜ್ಞಾನದ ಬೊಲ್ಪು ನಂಗೆ ತೋಜಾಲ ಅವಾಗ ಆ ಸುಜ್ಞಾನದ ಬೊಲ್ಪು ನಮ್ಮ ಮಿತ್ತ ಪೂರ್ಣ ನಾಂಡ ನಮ್ಮ ಬದುಕಿಡ ದೇವಿಯರ್ನ ದಯವನ್ನಂಚಿನ ನನಾತ್ ಜಾಸ್ತಿ ಅವರ ಸಾಧ್ಯತೆ ಉಂಟು ಒಂದು ನಮ್ಮ ಪಂತಿನತ್ತೆ ನಮ್ಮ ಹಿರಿಯರ್ನ ಕುಲ್ ಪಂತಿನಂಚಿನ ವಿಚಾರ ಅವಾಗ ಗಣಪತಿ ದೇವಿಯರ್ನ ಆರಾಧನೆ ಈ ದೇಶೋಡು ಮಾತ್ರ ಮನ್ನಗ ಈ ದೇಶೋಡು ಮಾತ್ರ ಐಕೋಸ್ಕರವಾದ ಒಂದು ಹಿರಿಯರ್ನ ಕುಲ್ ಪಾತ್ರ ಪಂತಿನಂಚಿನ ಪಾತ್ರದಾದ ಮನ್ನಗ ಗಣಪತಿ ದೇವಿಯರ್ನ ಆರಾಧನೆ ಗಣಪತಿ ಭಾರತಕ್ಕೂ ಮಾತ್ರ ಗಣಪತಿ ದೇವಿಯರು ವಿಶ್ವನಾಯಕ ಇಡೀ ವಿಶ್ವಗೆ ಗಣಪತಿ ದೇವರನ್ನ ಆರಾಧನೆ ಅನ್ಪೇರು ಯಾನೊಂಜಿ ದುಬೈದ ಕಲೊಂಜಿ 4 ಅಂತ ಸ್ಟೇಟಸ್ ತುಯ್ಯ ಅವಲ್ಲೊಂಜಿ ಎಲ್ಲೆಲ್ಲೆ ಗಣಪತಿನ ದೀದ ಆರಾಧನೆ ಮಂತೊಂದುಲ್ಲೇರು ದುಬೈಡ್ ಪೂರ ನಮ್ಮ ಡಿಮಾರ್ಟ್ ಲೆಕ್ಕಂತಂಚಿನ ಕೆಲವೊಬ್ಬರ ಮಾಲ್ ಲೇಡ್ ಪೂರ ಗಣಪತಿ ದೇವರನ್ನು ಮಾರದಿಪ್ಪೇರು ಕೆಲವರಿಗೆ ಆ ಒಂದಿನಕ್ಕೆ ಆ ಮೂರ್ತಿಲೇನು ಪೂರ ಭಗ್ನವನ್ಪಂಜನ ಕೆಲಸವನ್ನು ಪೂರ ನೆಟ್ ದುಮ್ಮು ನಮ್ಮ ಪಿರವು ನಮ್ಮ ತೂತ ಅಂಚದು ಪ್ರಗ ಅವು ಪೂರ ಮಾರಾಟದ ವಸ್ತುಲು ಪಂಡಿತ್ತು ನಾಡಲವೇನೆ ಜಾಗೃತವಾಯಿನ ವಸ್ತು ಮನ್ ಪೊಡವು ಹಾಳವರ ಬಲ್ಲಿ ಐಕೋಸ್ಕರವಾದ ಈ ಒಂದು ಗಣಪತಿ ದೇವರನ್ನ ಆರಾಧನೆ ನೇಪಾಳಡು ತುರ್ಕಿಸ್ತಾನಡು ಟಿಬೇಟಡ್ ಬರ್ಮಾಡು ಇಂಡೋಚೀನಿಯಡು ಅವೇ ರೀತಿಯಾದ ಚೀನಾ ಜಪಾನ್ ಇಂಚಿನ ಪುರ ಜಾಗಳ್ಳ ಗಣಪತಿ ದೇವರನ್ನ ಆರಾಧನೆ ಸಾಂಪ್ರದಾಯಿಕ ರೀತಿಯ ಮನ್ಪೇರು ರಾಮಚಂದ್ರ ರಾವ್ ಬನ್ನಂಚಿನ ಪುಸ್ತಕದ ಗಣಪತಿಯ ಪರಿಕಲ್ಪನೆ ಅಂತ ಬಂದೊಂದು ಪುಸ್ತಕಡು ಗಣಪತಿ ದೇವರನ್ನ ಆರಾಧನೆ 2000 ವರ್ಷದ ಪಿರವಡ್ದಿಂಚಿ ಆರಾಧನೆ ಮಂತೊಂದುಲ್ಲೇರು ಪನ್ನಂಚಿನ ಉಲ್ಲೇಖನು ಮನ್ಪೇರು ಆ ಉಲ್ಲೇಖಡು ಬಾರಿ ವರ್ಷದ ಪಿರವಡ ಆರಾಧನೆ ಮನ್ನಂಚಿನ ಒಂಜಿ ಗಣಪತಿ ದೇವರನ್ನ ಸೇವಾರಾಧನೆ ನೇಪಾಳ ಬಕ್ಕ ಜಪಾನಡ್ ಬುದ್ಧನ ಆರಾಧನೆ ನಕಲು ಬುದ್ಧ ಗಣಪತಿ ಮೊದಲ ಗಣಪತಿನ ಆರಾಧನೆ ಅಂತಂತೀರು ಆ ಬುದ್ಧ ಗಣಪತಿ ಒಂದು ವಿಶೇಷದವನ್ನಾಗ ಗಣಪತಿ ಮಾತಾ ಕೊಡಿಲ್ಲ ಅಭಯ ಹಸ್ತನು ಗೊಪ್ಪಂಜನ ಗಣಪತಿ ದೇವರನ್ನ ಕೈ ತುನ್ನಾಂಡ ಈ ಬುದ್ಧ ಗಣಪತಿ ಗಣಪತಿ ದೇವರು ಭೂಮಿನ ಹುಟ್ಟುದು ನಂಚಿನ ಒಂದು ಚಿತ್ರವನ್ನು ತೋಜವೆ ಭೂಮಿ ಸ್ಪರ್ಶ ಮಂದಿನ ಅವಾಗ
ವಿಶ್ವಂಬರ ಅಂತ ಬಂದ ದ್ಯಾಗ ಬಂದೇರ್ ಬನ್ನಗ ಇಡೀ ವಿಶ್ವನೇ ಆಳ್ನ ಅಂಚಿನ ಮಹಾಗಣಪತಿ ದೇವರನ ಸೇವೆನ ಪಂಚಾಯತನ ಪೂಜೆ ಇಡು ದೇವರನ ಆರಾಧನೆ ಮಂತೊಂಬತ್ತಿರು. ಪಂಚಾಯತನ ಸೇವೆ ಪೂಜೆ ಅಂತ ಬಂಡ ನಂಗೆ ಗೊತ್ತುಪ್ಪರ ಯಾವ ವಿಷ್ಣು ದೇವರಿಗೆ, ಶಿವ ದೇವರಿಗೆ, ಅವೇ ರೀತಿಯಾದ ದುರ್ಗೆಗೆ, ಅವೇ ರೀತಿಯಾದ ಗಣಪತಿಗೆ ಒಕ್ಕ ಸೂರ್ಯ ದೇವರನ್ನ ಒಟ್ಟುಗೂಡ ಅವನಂಚಿನ ಒಂಜಿ ಪೂಜೆ ಅವು ಪಂಚಾಯತನ ಪೂಜೆ. ಈ ಪಂಚಾಯತನ ಪೂಜೆ ಗಣಪತಿನ ಬಾರಿ ಒಂಜಿ ಪುಣ್ಯತಮ ವಂಚಿನ ದಾದ ಅಂತ ಬಂದಾಗ ಶಿಲ್ಪಶಾಸ್ತ್ರದ ಅನುಭವ ಇತ್ತಿನಕಲು ಭೂಮಾರದ ಶಕ್ತಿ ಅಂತ ಬಂದು ಅನ್ಲೆತ್ತೀರು. ಶಕ್ತಿ ಗಣಪತಿಯಾದ ಆರಾಧನೆ ಮಂತೀರು. ಮತ್ತೊಂದು ಸ್ಥಾನಿಕ ಗಣಪತಿ ಅಂತ ಬಂದ ಆರಾಧನೆ ಅಂತೀರು. ಪ್ರಾಚೀನ ಶಿಲ್ಪಲೆಡು ಮಹಾಗಣಪತಿಯ ಚಿತ್ರಣವನ್ನು ನಂಗೆ ತೋಜಾಂಕುರಿಯರು. ದೇವೇರ ಬಂಡೆ ಏರನ್ ಬಂದೆ ಕಡ್ಲಕನೆ ಪನ್ಲಕನೆ ದೇವೇರು ಒರಿಯೇ ಆಯನ ಪುದರ್ನ ಬೇತೆ ಬೇತೆ ಪುದರ ನಮ್ಮಲ್ಲಿಪ್ಪ ಕೃಣೋತ ವಿಶ್ವಮಾರ್ಯಮನ್ ಮಲ್ಲಗನೆ ಮಾತೆರಣ್ಣ ಪರಿವರ್ತನೆ ಮಂಚಿನ ಪರಿವರ್ತನೆ ಮನ್ನಗ ದೇವೇರ್ನ ಬಗ್ಗೆ ಒಲವು ಮುಳಿಸವನಂಚಿನ ಕೆಲಸ ಹೊತ್ತಂದೆ ದೇವೇರನ್ನು ಅಲ್ಲಗಳಿವನಂಚಿನ ಕೆಲಸವನ್ನು ಯಾಪೋಗ್ಲ ಮನ್ಪರಬಲ್ಲಿ. ಅದಕ್ಕೋಸ್ಕರವಾದ ಜನಕಲ್ನ ಪರಿಕಲ್ಪನೆಗೆ ಸಂಬಂಧಿ ಆಯ್ನಂಚಿನ ಅವನಿ ಮಹಾಗಣಪತಿ ದೇವರನ ಸೇವೆನ ನಿತ್ಯ ನಿರಂತೋಡು ಮಂತೇರನ್ನಾಂಡ ಗಣಪತಿ ದೇವರನ ಆರಾಧನೆ ಸಮಿತಿದ ಸರ್ವ ಸದಸ್ಯರು ಒಟ್ಟು ಸೇರಾದ ನಮ್ಮ ಬದುಕದ ಉದ್ದಗಳ ಕ್ಷೇಮಾಭಿವೃದ್ಧಿ ನಿಂಗಲೆ ಕೊರ್ಲಾ ಅಂತ ಬಂದ ದೇವರಡಕ್ಕೆ ನಂಬತ್ತೇರು. ಅಪಗ ಆ ಕ್ಷೇಮಾಭಿವೃದ್ಧಿ ನಮ್ಮ ಜೀವನಗೂ ಏತು ಬೋಡು ಮನ್ನಗ ನಿತ್ಯಲ ಬೋಡಿಗೆ ಅದಕ್ಕೋಸ್ಕರವಾದ ಆಚಾರ್ಯರು ಒಂಜಿ ಕೊಟ್ಟು ಮಂತ್ರಣ ಮನ್ಪೇರು ದಾವನ್ನಗ ದೇವೇರ ಮನ್ನಿನ ಶಕ್ತಿ ಎಂಕ್ ದಾದ ಕೊರೊಂದುಂಡು ಮನ್ನೆಕ್ಕೋಸ್ಕರವಾದ ಈ ಮಂತ್ರ ತ್ವಮೇವ ಮಾತಾಚ ಪಿತತ್ವಮೇವ ಎನ್ನ ಪೆದ್ದಿನಂಚಿನ ಅಪ್ಪೆಮ್ಮೆ ಉಪ್ಪರೆಯಾವು ಅಥವಾ ಅಕಲು ಬುರ್ದು ವೈರನ್ನ ಅಂಡಲ ನಿನನೆ ಎನ್ನ ಅಪ್ಪೆಮ್ಮೆಯನ್ನು ಬಂದ ಆರಾಧನೆ ಮಂತೊಂದುಲ್ಲ. ತ್ವಮೇವ ಬಂಧುಶ್ಚ ಸಖತ್ವಮೇವ ಎನ್ನಡ ಅನೇಕ ಬಂಧುಲು ಹಿಂಗ್ ಮಸ್ತ್ ಜನ ಫ್ರೆಂಡ್ಸ್ ನಕಲು ಆಂಡ ಅಕಲ್ಲ ಮಾತೆರಲ್ಲ ಮೆಗ್ಗೆ ಬಲೆಯ ಅಕ್ಕ ಮೆಗ್ದಿನಕಲು ಅಥವಾ ಎನ್ನ ಗೆಳೆಯರ್ನಕಲು ಏ ರೀತಿಯರನ್ನ ಆಂಡಲ ಅಕ್ಲೆಡ್ಲ ಒಂಜಿ ಕೈ ಮಿಗಿಲಾಯನಂಚಿನ ಶಕ್ತಿ ಯಾವುದಿಲ್ಲ. ತ್ವಮೇವ ಸರ್ವಂ ಮಮ ದೇವ ದೇವ ಎನ್ನ ಅಣುರೇಣು ತೃಣಕಾಷ್ಟ್ರೊಳ್ಳ ನಿನ್ನ ಆರಾಧನೆ ಮಂತೊಂದುಲ್ಲ ದೇವರೇ ಅಂತ ಅದುಪ್ರಾಗ ಎನ್ನ ಬದುಕಡು ಸುಖನು ಕೊರ್ಲ ಶಾಂತಿ ಕೊರ್ಲ ನೆಮ್ಮದಿ ಕೊರ್ಲ ಅಂತ ಬಂದು ಕೇನೋಡಿಗೆ ಹಿಂಗ ಕಾಸು ಕೊರ್ಲ ಬಂಗಾರ ಕೊರ್ಲ ಜಾಗ ಕೊರ್ಲ ಅಂತ ಬಂದು ಕೇಂದ್ರ ಬಲಿಗೆ ಯಾಕಂದ್ ಮನ್ನಗ ಕಾಸು ಬಂಗಾರ ಜಾಗ ಓವಿತ್ರ ನಾಂಡಲ್ಲ ನಮ್ಮ ಬುಡ್ದು ಬೋಡು ಸುಖ ಸಮೃದ್ಧ ಬದುಕು ನಮ್ಮ ಜೀವನೋಡು ದೇವೇರು ಕೊರಿಯರು ನಾಂಡ ಅವು ಯಾಪೋಗ್ಲು ನಮ್ಮ ಹಿರಿಯರ್ನಗಳು ಪನ್ನಂಚಿನ ಪಾತೆರದ ಬನ್ನಗ ಮನುಷ್ಯ ಕೊರಿಯನ್ನ ಅವು ಇಲ್ಲ ಮುಟ್ಟ ಮಾತ್ರ ಮನುಷ್ಯ ಕೊಟ್ಟದ್ದು ಮನೆ ತನಕ ದೇವರು ಕೊಟ್ಟದ್ದು ಕೊನೆಯ ತನಕ ಅಂಚದುಪ್ರಾಗ ದೇವೇರ ದಾಲನಿಕ್ಕೆ ಉಪ್ಪಡನ್ ಬಂದು ಕೊರಿಯನ್ನ ಅಂಡ ಅವು ಯಾಪೋಗ್ಲ ನಮ್ಮ ಶಾಶ್ವತ ಅಂಚದುಪ್ರಾಗ ಆ ಶಾಶ್ವತವಾಯನಂಚಿನ ಮೂರ್ತಿನ ನಮ್ಮ ನಿತ್ಯ ನಿರಂತರದ ಆರಾಧನೆ ಮನ್ಪರ ಸಾಧ್ಯ ಜಿಂದ ಅಂಡಲ ಮೂಜಿ ದಿನದ ಆರಾಧನೆ ನಂಗೆ ಏತ್ ಸಾಧ್ಯ ಉಂಡ ಆತ ರೀತಿ ನಮ್ಮ ಏತ್ 10 ರೂಪಾಯಿ ಬೆಂತ ಅಂದಾಂಡ 1 ರೂಪಾಯಿ ದೇವೇರಿಗೆ ಬಂದು ನಮ್ಮ ಸಂಪಾದನದ ಒಂಜಿ ಪಾಲು ಕೊರಿಯಂದಾಂಡ ದೇವೇರು ಖಂಡಿತವಾದ್ಲ ನಮ್ಮನ್ನ ಕೈಬತ್ತುವೇರು ಅಂಚಿನ ಕೈಬತ್ತು ನಂಚಿನ ಪುಣ್ಯ ಸಂಪಾದನದ ಪಾಲನು ಈ ಸಾರ್ವಜನಿಕ ಗಣೇಶೋತ್ಸವ ಸಮಿತಿದ ಪಕ್ಷಿಗೆರೆತ ಗಣೇಶ ಕಲಾ ಮಂಟಪಡು ಇಂತೇನೋಟು 31ನೇ ವರ್ಷದ ಈ ಕಾರ್ಯಕ್ರಮ ನಡತನು ಅಂಚದುಪ್ನಾಗ ಪರಂಪರೆಯಾಗಿವತ್ತಿನಂಚಿನ ಮಾತಾ ಗುರುಕುಲಿನ ಪ್ರಾರ್ಥನೆ ಬಂದೊಂದು ಇನ್ನಿತೇನೋಟು ನಮ್ಮ ದೇವೇನ ಸೇವೆ ತೊಡಗರಲ್ಲ ನಮ್ಮ ಮಾತ ಅತಿಥಿ ಅಭ್ಯಾಗತಿಯರ್ನಗಳು ಮಾತೆರ್ಲ ನಾನು ಅದು ನಮ್ಮ ಪಾತೆರಲ್ಲೇರು ಅಂಚದುಪ್ನಾಗ ಧಾರ್ಮಿಕ ಚಿಂತನೆ ನಂಚಿನ ನಮ್ಮ ಇಲ್ಲಡು ನಿತ್ಯ ನಿರಂತರದ ದಾದಾನ್ ಮನ್ನಗ ದೇವಸ್ಥಾನಗೂ ಪೋನಗ ನಮ್ಮ ತುತ್ತುನಂಚಿನ ಕುಂಟಿಂಚ ಮನ್ನಗ ಪುಣ್ಯನಕಲು ಜೋಕುಲಿತ್ಯರನ್ನಾಂಡಗಳು ಚೂಡಿದಾರನ ಅಥವಾ ಪುಣ್ಯನಕುಲಿತ್ಯರನ್ನಾಂಡ ಅವು ಸೀರೆ ತುತ್ತಂಪೂಡು ದಯಾಗನ್ ಮನ್ನಗ ಅವು ಧರ್ಮದ ಆಚರಣೆ ಒವ್ವಾ ಒಂಜಿ ತುಂಡು ಗುಂಟು ಏನು ಪೂರ ತುತ್ತೊಂದು ನಮ್ಮ ದೇವಸ್ಥಾನಕ್ಕೂ ಪೋರವಲ್ಲಿ ಅವು ಧಾರ್ಮಿಕತೆಗೆ ಧಕ್ಕೆ ವರ್ಣಂಚಿನ ನಂಗೆ ಅವು ಪೊರ್ಲು ತೋಜು ನಮ್ಮ ಇಲ್ಲಾಡು ಪಾಡಿಗೆ ಪಿದೇ ಮಾತೆಲ್ಲ ತೋಜು ಲೆಕ್ಕ ಪಾಡ್ನಂಚಿನ ಕೆಲಸ ನಮ್ಮ ಮನ್ಪರಬಲ್ಲಿ ಆ ಜೋಕುಲಿತ್ಯರನ್ನಾಂಡ ಆ ಜೋಕುಲೆಗೊಂಜಿ ಆ ಈ ಭಜನದ ಈ ಜೋಕುಲಿ ಅಂತೂನಗೊಂಜಿ ಖುಷಿ ಆಪುಂಡು ದಾದಾನ್ ಮನ್ನಗ ಕಾವ್ಯದ ಒಂಜಿ ಮುಂಡನ್ ಸುತ್ತೊಂದು ಶಾಲ್ ಬಾಡೊಂದು ಇಂಚ ಪೋಪೆರ ಅವು ಧಾರ್ಮಿಕತೆಯ ಸಂಕೇತ. ಹಿಂದೂ ಸಮಾಜಗೂ ಛತ್ರಪತಿ ಶಿವಾಜಿ ಮಹಾರಾಜರು ಯೋಚನೆ ಮಂತಿರ ಅವನಗ ಧರ್ಮಿಷ್ಠವಾಯನಂಚನ ಧ್ವಜ ಬೋಡು ಮನ್ನಗ ಯೋಚನೆ ಮಂತಿನ ಕೇಸರಿ ಧ್ವಜ ಅಂಚದಪ್ಪನಾಗ ಆ ಕೇಸರಿ ಮಂಚನ ನಮ್ಮ ಜೀವನ ರಾರಾಜಿಸೋಡು ಅದಕ್ಕೋಸ್ಕರವಾದ ಆ ಒಂಜಿ ಎಡ್ಡೆ ರೀತಿಯ ನಿಂಚಿನ ಧಾರ್ಮಿಕತೆದ ಕುಂಟುವುದು ನಮ್ಮ ದೇವಸ್ಥಾನಗಳಿಗೆ ಬೋಡು ಧರ್ಮಾಚರಣೆ ಮಂಚಿನ ಪೊರ್ತುಡು ಜೋಕುಲೆಗೆ ದೇವಸ್ಥಾನಕ್ಕೆ ಇಂಚ ಸುತ್ತುವರಡು ತೀರ್ಥದಯ ದೇತನೋಡು ಗಂಧದಯ ಪಾಡು ನೆತ್ತ ಬಗ್ಗೆ ಜೋಕುಲಿಗೆ ಸರಿಯಾಗಿನಂಚಿನ ಅಭಿಪ್ರಾಯ ನಮ್ಮ ಪಣ್ಣನಾಂಡ ಆ ಜೋಕುಲು ಸರಿಯಾಗಿನಂಚಿನ ರೀತಿಯ ಬೆಳವಣಿಗೆ ಆಪು ಇಜಿನ ನಾಂಡ ದಾದಾಪು ಮನ್ನಗ
ಸರಿಯಾಯಿನಂಚಿನ ಮಾರ್ಗದರ್ಶನ ಇಲ್ಲಾಡ ತಿಕ್ಕಜಿಂದಾಂಡ ಆ ಜೋಕುಲ್ಲ ಬೆಳವಣಿಗೆ ಕುಂಠಿತಾಪನು ಐಕೋಸ್ಕರವಾದ ಧರ್ಮಾಚರಣೆ ಮಂಚಿನ ಪೊರ್ತುಡು ಧರ್ಮ ಮಾರ್ಗ ನಡಪನಂಚಿನ ಪೊರ್ತುಡು ನಂಗೆ ಮಾತೆರೆಗೆ ನಮ್ಮ ಹಿರಿಯರು ಕೊರ್ನಂಚಿನ ಆದರ್ಶ ನೆನಪಾದ ಕ್ಷೇತ್ರದ ಮಹಾಗಣಪತಿ ದೇವರಿಗೆ ಪ್ರಾರ್ಥನೆ ಮಂತದ್ದು ಏನನ್ನು ಈ ಒಂದು ಕಾರ್ಯಕ್ರಮಗಳು ಇತ್ತಂಚಿನ ಮಾತೆರೆಗ್ಲ ಎನ್ನ ಮನಪೂರ್ವಕವಾಯಿನಂಚಿನ ಅಭಿನಂದನೆ ಸಲ್ಲಿಸೋ ಒಂದು ಕಾರ್ಯಕ್ರಮಗೂ ಈ ಒಂದು ಧಾರ್ಮಿಕ ಉಪನ್ಯಾಸಗೂ ಮಂಗಳದ ಚುಕ್ಕಿದೀವಿ ಒಂದಲ್ಲ. ನಮಸ್ತೆ. ದೇವರು ಪಡ್ಡ ದಾದ ದೇವರನ್ನ ಆಚರಣೆ ವಂಚ ಮನ್ಪುಡ್ ಬಂದು ಮಾರ್ಗದರ್ಶನ ಕೊರ್ನ್ಯ ಶ್ರೀಮಾನ್ ಸುದರ್ಶನ್ ಭಟ್ ಮೇರೆ ಸೋಲ್ಮೇಲು ದುಂಬುಗು ವಿದ್ಯೆಗೆ ಅಧಿಪತಿ ಆಯ್ನ ಗಣಪತಿ ದೇವರು ಅಂಚದು ಈ ಗಣಪತಿ ದೇವರ ಲೆಕ್ಕೊಡು ದಾದಂಡಲ ವಿದ್ಯೆಗೆ ಒಂಜಿ ಕಿಂಚಿತ್ ಕೊರಡು ಅನ್ನೋ ಉದ್ದೇಶಡು ನಮ್ಮ ಸುರುಮಂದಿನಿ ವಿದ್ಯಾರ್ಥಿ ವೇತನ ದುಂಬುಗು ವಿದ್ಯಾರ್ಥಿ ವೇತನ ವರದಿ ವಾಚನ ಪರಬಲ್ಲಿ ಧನರಾಜ್ ಅಂಚನ್ ಸಾಂಸ್ಕೃತಿಕ ಕಾರ್ಯದರ್ಶಿ ಮೇರು ವಿದ್ಯಾರ್ಥಿ ವೇತನ ದೇತನ ಜೋಕುಲು ಆಯ್ನತ್ತು ದುಂಬತ್ತೋಡು ಅಂಚನೆ ಜೋಕುಲು ಜಡ ಇಲ್ಲದಾಗಲು ಬರ್ತದೆ ಆ ವಿದ್ಯಾರ್ಥಿ ವೇತನ ದೇತನ ಒಂದು ಕೇನೋದಿಲ್ಲ. ಹರಿ ಓಂ. ಮೊದಲಿಗೆ SLC ವಿಭಾಗ ಆದರ್ಶ್ ಜಿ ಆಚಾರ್ಯ, ಸುರೇಖಾ ಗಿರೀಶ್ ಆಚಾರ್ಯ ಇವರ ಪುತ್ರ 576 ಅಂಕ. ಸುರತ ವಿದ್ಯಾರ್ಥಿ ವೇತನ ಗುರುಕರ್ಯನ್ನ ಪೃಥ್ವಿರಾಜ್ ಆಚಾರ್ಯ ಕೊರಡು ಬಂದು ಕೇನೊಂದಿಲ್ಲ. ಕೀರ್ತನಾ ಶೆಟ್ಟಿಗಾರ್, ಕಲವತಿ ಶಿವರಾಯ ಶೆಟ್ಟಿಗಾರ್ ಅವರ ಪುತ್ರಿ 575 ಅಂಕ. ಸ್ವಲ್ಪ ಪರ್ಸೆಂಟ್ ಮಿತ್ತ ಬತ್ತಿನ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಕೊರಡು ಬಂದು ಏನದು ಸುರುಮಂದಿನ ವಿದ್ಯಾರ್ಥಿ ವೇತನ. ನಿರೀಕ್ಷಾ 568 ಅಂಕ. ವೈಭವ್ ಬಿ ಪೂಜಾರಿ, ಉಮಾವತಿ ಭಾಸ್ಕರ್ ಪೂಜಾರಿ ಅವರ ಪುತ್ರ 566 ಅಂಕ. ಜೋಕುಲು ಜಡ ಇಲ್ಲದಗಲಾಡ ಬರ್ತದೆ ವಿದ್ಯಾರ್ಥಿ ವೇತನ ದೇತನ ಕೇನೊಂದಿಲ್ಲ. ದುಂಬದ ವಿದ್ಯಾರ್ಥಿ ವೇತನ ಕೊರಡು ಬಂದು ಅಭಿಜ್ಞಾ ಜಿ ರಾವ್ 564 ಅಂಕ. ಶ್ರೀ ಅಶ್ವಿನ್ ಕಲ್ಲಾಜೆ ಮೇರು ವಿದ್ಯಾರ್ಥಿ ವೇತನ ಕೊರಡು ಬಂದು ಕೇನೊಂದಿಲ್ಲ. ಧ್ರುವ ಬಿ ಶ್ರೇಯನ್, ಬಬಿತಾ ಬಾಲಕೃಷ್ಣ ಅವರ ಪುತ್ರ 563 ಅಂಕ. SLC CBSE ವಿಭಾಗ ಸುಹಾನಿ ಬಿ ಶೆಟ್ಟಿಗಾರ್, ಪ್ರವೀಣ ಭಾಸ್ಕರ್ ಶೆಟ್ಟಿಗಾರ್ ಅವರ ಪುತ್ರಿ 545 ಅಂಕ. ದುಂಬದ ವಿದ್ಯಾರ್ಥಿ ವೇತನ ಕೊರಡು ಬಂದು ಶ್ರೀ ಸಂತೋಷ್ ಬಿ ಶೆಟ್ಟಿ ಕೊರಡು ಬಂದು ಕೇನೊಂದಿಲ್ಲ. ರತೀಶಾ ಆರ್ ರಾವ್, ರಾಜಶ್ರೀ KL ರಾಘವೇಂದ್ರ ಅವರ ಪುತ್ರ 534 ಅಂಕ. ನಮೃತ ಶೆಟ್ಟಿಗಾರ್, ಧನಂಜಯ ಪಿ ಶೆಟ್ಟಿಗಾರ್ ಸಾಗರಿಕಾ ಧನಲಕ್ಷ್ಮಿ ಇವರ ಪುತ್ರಿ 533 ಅಂಕ. PUC ವಿಭಾಗ ಪೂಜಾ ಆರ್ ಶೆಟ್ಟಿ, ಸರಿತಾ ರಾಜೇಶ್ ಶೆಟ್ಟಿ ಇವರ ಪುತ್ರಿ 572 ಅಂಕ. ದುಂಬದ ವಿದ್ಯಾರ್ಥಿ ವೇತನ ಶ್ರೀಮಾನ್ ಸುದರ್ಶನ್ ಭಟ್ ಕೊರಡು ಬಂದು ಕೇನೊಂದಿಲ್ಲ. ಸತ್ಯಶ್ರೀ ಪ್ರಮೀಳಾ ದಿವಾಕರ್ ಶೆಟ್ಟಿ ಇವರ ಪುತ್ರಿ 571 ಅಂಕ. ಅಂಸಿಕಾ ಕೆ, ಪೂರ್ಣಿಮಾ ಕರುಣಾಕರ್ ಶೆಟ್ಟಿಗಾರ್ ಇವರ ಪುತ್ರಿ 566 ಅಂಕ. ಅನಿರುದ್ಧ ರಾವ್, ಸೌಮ್ಯಲತಾ ಪಾರ್ಥಸಾರಥಿ ಇವರ ಪುತ್ರ 562 ಅಂಕ. ವಿಶ್ವಾಸ್ ವಿ ಉಡುಪ, ವತ್ಸಲ ವಿ ಉಡುಪ, ವಾಸುದೇವ್ ಉಡುಪ ಇವರ ಪುತ್ರ 528 ಅಂಕ. ವಿದ್ಯಾರ್ಥಿ ವೇತನ ದೇತನ ಮಾತಾ ಜೋಕುಲಿಗ್ಲ ಸೋಲ್ಮೇಲು ಗಣಪತಿ ದೇವರು ಇಂಚೆನೆ ವಿದ್ಯೆಡು ನಿಗಲ ನಲ್ಲ ಮಲ್ಲ ಮಟ್ಟಡು ಉದೀಪನ ಮನ್ಪಡೊಂದು ಕೇನದು ದುಂಬುಗು ಇನ್ನಿ ಕೆಲವೊಂಜಿ ಗೊಬ್ಬುಲ ಆತ ಆ ಗೊಬ್ಬುಲ ಬಹುಮಾನ ವಿತರಣೆ ಕಾರ್ಯಕ್ರಮ. ಸೊ ಬಹುಮಾನ ವಿತರಣೆ ಕಾರ್ಯಕ್ರಮ ಮನ್ಪಡು ಒಂದು ಸಮಿತಿದ ಜ್ಯೋತಿ ಕಾರ್ಯದರ್ಶಿಯನ್ನ ಯತೀಶ್ ಜಿ ಬಂಗೇರ ಮೇಲು ವರದಿ ವಾಚನ ಅನ್ಪಡೋದು ಕೇನೊಂದುಲೆ.
ಸುರತ ಬಹುಮಾನ ವಿತರಣೆ ಇನಿ ನಡತಿನ ಮನೋರಂಜನಾ ಆಟೋಟ ಸ್ಪರ್ಧೆದ ಶ್ರೀ. ವಿವರ ಮಡಕಡೆಯ ಸ್ಪರ್ಧೆ ಜೂನಿಯರ್ ವಿಭಾಗ ಅದೀಶ್ ಬಂಗೇರ ಸುರತ ಬಹುಮಾನ ಕೊರಡು ಬಂದು ಶ್ರೀ ರಾಜೇಶ್ ಬಳ್ಳೂರು ಮೇಡಕ್ಕೆ ಇನ್ನೊಂದುಲೆ ಜೋರ್ದ ಕೈ ಮಹಿಳಾ ವಿಭಾಗ ಸ್ನೇಹಿತ ಪ್ರಶಾಂತ್ ಪುರುಷರ ವಿಭಾಗ ಲೋಹಿತ್ ಅಂಚನೆ ಅದೃಷ್ಟ ವೃತ್ತ ಸ್ಪರ್ಧೆ ಜೂನಿಯರ್ ವಿಭಾಗ ದ್ವಿತೀಯ ಮಾನಸ ದುಮದ ಇನಾಮ ಕೊರಡು ಬಂದು ಶ್ರೀ ಜಯರಾಮ್ ಶೆಟ್ಟಿಗಾರ್ ಕೊಯ್ಕಟ್ಟೆ ಮೇಡಕ್ಕೆ ಇನ್ನೊಂದುಲೆ ಪ್ರಥಮ ಧೃತಿ ಜೋರ್ದ ಕೈ ತಾಟಿ ಕೊಡ್ತು ಮಹಿಳಾ ವಿಭಾಗ ದ್ವಿತೀಯ ಸುಜಾತ ಪ್ರಥಮ ಪದ್ಮಾಕ್ಷಿ ಪುರುಷರ ವಿಭಾಗ ದ್ವಿತೀಯ ಧನ್ವಿತ್ ದುಮದ ಇನಾಮನು ಶ್ರೀಮತಿ ಕುಶಾಲಯ ಕುಕ್ಯಾನ್ ಕೊರಡು ಬಂದು ಕೇನೊಂದುಲೆ ಸ್ಪರ್ಧೆಯಲ್ಲಿ ಜಡ ಆಕಲ ಇಲ್ಲದ ಕಲಾಂಡಲ್ಲಿ ಬರ್ತದೆ ಈ ಬಹುಮಾನ ವಿತರಣೆ ಕೇನೊಂದುಲೆ ಪ್ರಥಮ ದೇವದಾಸ್ ಹಗ್ಗ ಜಗ್ಗಾಟ ದ್ವಿತೀಯ ಪುರುಷರ ವಿಭಾಗ ದ್ವಿತೀಯ ವಿನಾಯಕ ಮಿತ್ರ ಮಂಡಳಿ ಪಕ್ಷಿಗೆರೆ ದುಮದ ಇನಾಮನು ಸಮಿತಿ ಅಧ್ಯಕ್ಷರನ್ನ ಗಣಪತಿ ಆಚಾರ್ಯ ಕೊರಡು ಒಂದು ಕೇನೊಂದುಲೆ ಅಂಚನೆ ವಿನಾಯಕ ಮಿತ್ರ ಮಂಡಳಿ ಈ ಹಗ್ಗ ಜಗ್ಗಾಟೋದಿಗಿನ ಅಂಚಿನ ಪ್ರೋತ್ಸಾಹಕ ಬಹುಮಾನನು ನಮ್ಮ ವಿನಾಯಕ ದೇವರನ್ನ ಭಂಡಾರಕ್ಕೆ ಅರ್ಪಣೆ ಮಲ್ತಂದುಲ್ಲೇರು ಸರ್ವ ಸದಸ್ಯರಿಗಳ ಆ ವಿನಾಯಕ ದೇವರು ಆಯುರಾರೋಗ್ಯ ಐಶ್ವರ್ಯ ಸುಖ ಶಾಂತಿ ನೆಮ್ಮದಿ ಕೊರದು ಕಾಪಾಡೊಂದು ನಟ್ಟೊಂದುಲ್ಲ ಪ್ರಥಮ ಹತ್ತೂರು ಗೈಸ್ ಮಹಿಳೆಯರ ವಿಭಾಗ ದ್ವಿತೀಯ ಒಡಿಯೂರು ಗ್ರಾಮ ವಿಕಾಸ ಯೋಜನೆ ಪಕ್ಷಿಕೆರೆ ದುಮದ ಇನಾಮನು ಶ್ರೀಮತಿ ಚಂದ್ರಾಕ್ಷಿ ದಯಾನಂದ ಹೊಸಗಾಡು ಮೇಲ್ಕೊರಡು ಒಂದು ಕೇನೊಂದುಲೆ ಒಡಿಯೂರು ಗ್ರಾಮ ವಿಕಾಸ ಯೋಜನೆ ಪಕ್ಷಿಕೆರೆ ಪ್ರಥಮ ಶ್ರೀ ವಿನಾಯಕ ಮಿತ್ರ ಮಂಡಳಿ ಪಕ್ಷಿಕೆರೆ ಧನ್ಯವಾದ. ಬಹುಮಾನ ದೇತಂಡ್ರೆ ಬಾಕಿ ನಗಲ್ ಬತ್ತು ಕೌಂಟರ್ ಬತ್ತದು ಬಹುಮಾನ ದೇತೊಂಡು ಕೇನೊಂದಲೆ ದುಮ್ಮಗು ಮಲ್ಲಬಿಲ್ ನೇರಾದ ಬತ್ತಿನ ಶ್ರೀ ಅಶ್ವಿನ್ ಕಲಾಜೆ ಕಾರ್ಯಕ್ರಮ ಕುರಿತು ರಡ್ಡು ಪಾತ್ರೆ ಒಂದು ಕೇನೊಂದಲೆ ಶ್ರೀ ಗುರುಭ್ಯೋ ನಮಃ. ಭಗವದ್ ಭಕ್ತರೇ, ಗಣ್ಯರೇ, ಹೊತ್ತು ಮೀರ್ತಾ ಇದೆ ಅಂತ ಅನ್ನಿಸ್ತದೆ. ಒಂದು 15 ವರ್ಷದ ಹಿಂದೆ ಇದೇ ರೀತಿ ನಾನು ಕೂತಿದ್ದಾಗ ನಾನು ಅಂದ್ಕೊಳ್ತಿದ್ದೆ ಇವನಿಗೆ ಈಗಲೇ ಬಂದು ಮಾತಾಡಬೇಕಾ ಮಾರೆ ಅಂತ. ಆದರೂ ಹೆಚ್ಚು ಟೈಮ್ ತಗೊಳ್ಳೋದಿಲ್ಲ, ಮೇ ಬಿ 2 ಮಿನಿಟ್ಸ್ ಅವ್ರು 5 ನಿಮಿಷಕ್ಕಿಂತ ಹೆಚ್ಚಿಲ್ಲ. ಅವ್ರು ಕೇಳಿಕೊಂಡಿದ್ದಕ್ಕೆ ಏನು ಹೇಳ್ತಾ ಇದ್ದೇನೆ ಅಷ್ಟೇ. ಸೊ ನಮ್ಮ ಯಾಕೆ ಈ ಗಣಪತಿ ಮಕ್ಕಳಲ್ಲಿ ಅಥವಾ
ಯಾವುದೇ ಕೆಲಸ ಶುರು ಮಾಡುವಾಗ ಯಾಕೆ ಅಷ್ಟು ಮುಖ್ಯ ವ್ಯಕ್ತಿ ಅಂತ ಹೇಳಲಿಕ್ಕೆ ನಾನೊಂದು ಕೆಲವು ನನ್ನ ಜೀವನದ ಉದಾಹರಣೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಷ್ಟೇ. ಸೊ ಸೆಕೆಂಡ್ PUC ಎಕ್ಸಾಮಲ್ಲಿ ನಿಮಗೆ ಎಲ್ಲ ಗೊತ್ತಿರ್ಬೋದು, ಮೇ ಬಿ ನಿಮಗೆ ಗೊತ್ತಿರಲಿಕ್ಕಿಲ್ಲ, ಬಟ್ ನಾನು SSLC ಡಿಸ್ಟ್ರಿಕ್ಟ್ ಟಾಪರ್. ಸೊ ಸ್ಟೇಟಿಗೆ ಟಾಪ್ 10 ಇದ್ದೆ, ಡಿಸ್ಟ್ರಿಕ್ಟಿಗೆ ನಂಬರ್ 1. ಬಟ್ ಕಾರಣಾಂತರಗಳಿಂದ ನನಗೆ ಈ PUC CET ಇದರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ. ನನಗೆ IITಗೆ ಓದಬೇಕಂತ ಭಾರಿ ಇಂಟ್ರೆಸ್ಟ್. IIT 2 ವರ್ಷ ಹಗಲು ರಾತ್ರಿ ಒಂದು ರೆಸ್ಟೇ ಇಲ್ಲದೆ ಓದಿದೆ. ಮತ್ತು ಒಂದು ದಿವಸ ಎಕ್ಸಾಮ್ಗಿಂತ ಸ್ವಲ್ಪ ಸಮಯದ ಹಿಂದೆ ಒಂದು ದಿವ್ಯ ವ್ಯಕ್ತಿಯ ಒಂದು ನನಗೆ ಪರಿಚಯ ಆಗ್ತದೆ. ಆ ವ್ಯಕ್ತಿ ನನಗೆ ಹೇಳ್ತಾರೆ, ರಿಸಲ್ಟ್ ನನಗೆ ಗೊತ್ತುಂಟು ಏನು ಬರ್ತದೆ ಅಂತ, ಆದರೂ ಸಹ ನಿನ್ನ ಜೀವನಕ್ಕೆ ನಾನೊಂದೆರಡು ಮಂತ್ರ ಹೇಳ್ತೇನೆ, ಅದೊಂದು ಯಾವಾಗಲೂ ನೆನ್ಪಿಡ್ಕೋ ಅಂತ ಹೇಳಿದರು. ಒಂದು ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ಅಂತ ಹೇಳಿದರು. ಇನ್ನೊಂದು ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ಅಂತ. 2 ಮಂತ್ರ. ನೀನು ನಿನ್ನ ಜೀವನದಲ್ಲಿ ಯಾವುದೇ ಕೆಲಸ ಮಾಡುವಾಗಲೂ ಇದೆರಡನ್ನು ಮಾತ್ರ ನೀನು ಪ್ರತಿ ದಿವಸ ಅಥವಾ ಕೆಲಸ ಮಾಡೋ ಮುಂಚೆ ಹೇಳಬೇಕು, ಮರಿಬಾರ್ದು ಅಂತ ಹೇಳಿದರು. ಸೊ ನನಗೆ IIT ಸಿಗಲಿಲ್ಲ, CETಯಲ್ಲಿ ಸಹ ಹಿಂದೆ ಹೋಯಿತು. ಮೇ ಬಿ ಐ ಡೋಂಟ್ ನೋ, ಎಲ್ಲಿ ಡಿಸ್ಟ್ರಿಕ್ಟ್ ಟಾಪರ್ ಆಗಿದ್ದೆ, ಸ್ಟೇಟ್ ಟಾಪರ್ ಆಗಿದ್ದಬೇಕಾದವನು ಎಲ್ಲಿಯೋ 1,500 ಹಿಂದ್ಗಡೆ ರ್ಯಾಂಕಲ್ಲಿ ಬಂದೆ. ಎಂಜಿನಿಯರಿಂಗ್ ಆಯಿತು. ಎಂಜಿನಿಯರಿಂಗ್ ಆದಮೇಲೆ ಸಹ ಈ ಪ್ಲೇಸ್ಮೆಂಟಲ್ಲಿ ನನಗೆ ಆಗಲಿಕ್ಕಿಲ್ಲ, ಸ್ವಂತ ಮಾಡ್ತೇನೆ ಅಂತ ಹೇಳಿದೆ. ಈಗ 14 ವರ್ಷ ಆಯಿತು, ಆದರೆ ನಾನು ನಂಬಿದ ದೇವರು ನನಗೆ ಎಲ್ಲಿಯೂ ಕೈ ಬಿಡಲಿಲ್ಲ. ಎಷ್ಟೇ ಕಷ್ಟ ಬರಲಿ, ಎಷ್ಟೇ ಮೇಲೆ ಕೆಳಗಿರಲಿ ಜೀವನದಲ್ಲಿ, ಬಿಸ್ನೆಸ್ ಅಂತ ಹೇಳಿದ ಮೇಲೆ ಕೆಳಗೆ ಏಳು ಬೀಳು, ಸುಖ ದುಃಖ ಕಷ್ಟ ನೋವು, ಅದು ಅವನಿಗೆ ಅನುಭವಿಸಿದವನಿಗೆ ಗೊತ್ತು. ಬೇರೆ ಯಾರಿಗೂ ಅದು ಹೇಳಿದರೆ ಗೊತ್ತಾಗುವಂಥದ್ದಲ್ಲ, ಅದು ಅನುಭವ ವೇದ್ಯ ಆ ಬಿಸ್ನೆಸ್ ಅಂತ ಹೇಳೋದು. ಸೊ ವಿದ್ಯಾಭ್ಯಾಸದಿಂದ ಹಿಡಿದು ಇಲ್ಲಿವರೆಗೆ ನಾನು ನಂಬಿದ ಗಣಪತಿ ಆಗಲಿ, ನಾನು ನಂಬಿದ ಕಟೀಲ್ ದುರ್ಗಾ ಪರಮೇಶ್ವರಿ ಆಗಲಿ, ಒಂದು ದಿವಸ ಸಹ ನನ್ನ ಕೈ ಬಿಡಲಿಲ್ಲ. ಅದೆಲ್ಲದಕ್ಕೂ ಮುಂಚೆ, ಎಲ್ಲ ಕೆಲಸಕ್ಕಿಂತ ಮುಂಚೆ ನಾನು ಈ ಮಹಾಗಣಪತಿ ಅನ್ನೋ ಒಂದು ಪ್ರಾರ್ಥನೆ ಮಾಡಿ ಕೆಲಸ ಶುರು ಮಾಡೋದೇ ನನ್ನ ಒಂದು PUC ಅಂತ ಹೇಳಿದರೆ ಆವಾಗ 2004, ಇಲ್ಲಿಗೆ ಒಂದು 20 ವರ್ಷ ಆಗ್ತದೆ. ಒಂದು ಹೆಚ್ಚು ಕಮ್ಮಿ 20 ಇಯರ್ಸಿಂದ ನಾನು ಅದನ್ನು ಫಾಲೋ ಮಾಡ್ತಾ ಇದ್ದೇನೆ. ಸೊ ಒಂದು ವಿಚಾರ ನೆನಪಿಡಿ, ಗಣಪತಿಯನ್ನು ಫಸ್ಟ್ ಪ್ರಾರ್ಥನೆ ಮಾಡಿ. ಯಾವುದೇ ಕೆಲಸ, ಯಾವುದೇ ಪರೀಕ್ಷೆ, ನನ್ನ ಅಂದಾಜಲ್ಲಿ ಇವರ ಒಬ್ಬಳು ಮಗ ಇದ್ದಾನೆ ತರುಣ್, ಅವನಿಗೆ ಸಹ ನಾನು ಪರೀಕ್ಷೆ ಮುಂಚಿನ ದಿವಸ ಹೇಳಿದ್ದೆ, ಅದೊಂದು ಮಾತ್ರ ಅವ ಹೇಳಲಿ ಅಂತ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನಂದರೆ, ಈಗ ನೀವು ಪೇಪರಲ್ಲೆಲ್ಲ ನೋಡಿರ್ಬೋದು, ತುಂಬ ನಮ್ಮವರೇ ಒಬ್ಬ ಬ್ರಾಹ್ಮಣ ಯಾರೋ ಒಬ್ಬ ಅವನ ಅಜ್ಜನನ್ನೇ ಮಗ ಪುಳ್ಳಿ ಎಲ್ಲ ಸೇರಿ ಕೊಂದಿದ್ದಾರೆ ಬೆಳ್ತಂಗಡಿಯಲ್ಲಿ. ಸೊ ಎರಡನೇ ವಿಷಯ ಏನಂದರೆ, ಗಣಪತಿ ಒಟ್ಟಿಗೆ ತಂದೆ ತಾಯಿಗೆ ಒಂದು ಗೌರವ ಮೇಯ್ನ್. ಅದಿಲ್ಲದೆ ನೀವು ಎಷ್ಟೇ ಏನು ಮಾಡಿದರೆ ಎಂಥ ಪ್ರಯೋಜನ ಇಲ್ಲ, ಅದು ಮುಂದೆ ಹೋಗೋದಿಲ್ಲ, ಕೆಲಸ ಮುಂದೆ ಹೋಗೋದಿಲ್ಲ. ಸೊ ತಂದೆ ತಾಯಿ ಫಸ್ಟ್, ಆಬ್ವಿಯಸ್ಲಿ ಗಣಪತಿ ದೇವರು ಬರ್ತಾರೆ, ಇಲ್ಲ ಅಂತ ಹೇಳುವುದಿಲ್ಲ, ಬಟ್ ತಂದೆ ತಾಯಿಗೆ ನೋವು ಕೊಟ್ಟು ನೀವು ಎಂಥ ಸಾಧಿಸಿದ ತೃಣ ಸಮಾನ, ಅದು ಎಂಥ ಯೂಸ್ ಇಲ್ಲ, ಅದು ಮಾಡಿಸ ಯೂಸ್ ಇಲ್ಲ. ಸೊ ತಂದೆ ತಾಯಿಗೆ ಸಲ್ಲಬೇಕಾದ ಗೌರವ ಸಲ್ಲಿಸಿ. 2. ಮೂರನೇದು ಏನಂದರೆ, ಒಂದು ಗುರು ಹಿರಿಯರಿಗೆ ಗೌರವ, ಮತ್ತು ನಿಮ್ಮ ಸಹಪಾಠಿ ಹೆಂಗಸರು. ಈಗ ನಮ್ಮ ಸಮಾಜದಲ್ಲಿ ಮೇಜರ್ ಪ್ರಾಬ್ಲಮ್, ಈ ಹೆಂಗಸರಿಗೆ ಒಟ್ರಾಸಿ ಏನೋ ಒಂದು ಗಾಂಜಾವೋ ಏನೋ ನನಗೆ ಗೊತ್ತಿಲ್ಲ, ಐ ಡೋಂಟ್ ನೋ, ವಿಚಿತ್ರ ಸಮಾಜ ಆಗಿ ಹೋಗಿದೆ. ನಿಮ್ಮ ಸುತ್ತಮುತ್ತಲಿನ ಹೆಂಗಸರು ಯಾರಿದ್ದಾರೆ, ಅಥವಾ ನಿಮ್ಮ ಮನೆಯಲ್ಲೇ ಒಂದು ಅಕ್ಕ ತಂಗಿ ಅಂತ ಇದ್ದರೆ ಅವರಿಗೆ ಸಲ್ಲಬೇಕಾದ ಗೌರವ ಸಲ್ಲಿಸಿ. ಇದು 3 ನಮ್ಮ ಸಮಾಜದ ಗುರುತಾಗಿತ್ತು. ಇದು 3 ಯಾವುದು? ಭಗವಂತನ ಸ್ಮರಣೆ, ಗುರುಗಳ ಹಿರಿಯರ ಸ್ಮರಣೆ, ತಂದೆ ತಾಯಿಗಳ ಸ್ಮರಣೆ, ಅವರಿಗೆ ಒಂದು ನಮಸ್ಕಾರ ಮಾಡುವ ಗೌರವ ಒಂದು ಕೊಡುವ ಒಂದು ಇತ್ತು. ಎಂತ ಇತ್ತು, ಅದೀಗ ಸ್ವಲ್ಪ ಮಾಯ ಆಗ್ತಾ ಉಂಟು. ಇದನ್ನೆಲ್ಲ ಮಾಯ ಆಗಿ ನಾವು ಭಾರತದವರು ಅಮೇರಿಕದವರು ಆಗಿಸಿ ಎಂಥ ಪ್ರಯೋಜನ ಇಲ್ಲ, ಯೂಸ್ ಇಲ್ಲ. ನಾವು ನಮ್ಮ ಸ್ವಂತಿಕೆಯನ್ನು ಬಿಡಬಾರ್ದು. ಅಮೇರಿಕಾ ದೊಡ್ಡ ಡೆವಲಪ್ಡ್ ನೇಷನ್ ಆಗಬೇಕು, ಆಗಬಾರ್ದು ಅಂತ ನಾನು ಎಲ್ಲಿ ಹೇಳುವುದಿಲ್ಲ. ಪ್ರತಿಯೊಬ್ಬನೂ ಸಹ ಅವನ ಫೈನಾನ್ಷಿಯಲಿ, ಎಕನಾಮಿಕಲಿ, ವಿಸ್ಡಮ್, ವಿದ್ಯಾಭ್ಯಾಸದಲ್ಲಿ ಎಲ್ಲದರಲ್ಲಿ ಮೇಲೆ ಬರಲಿ, ಆದರೆ ಸ್ವಂತಿಕೆಯನ್ನು ಬಿಡಬೇಡಿ. ನಮ್ಮ ಸಮಾಜಕ್ಕೆ ನಮ್ಮ ಹಿರಿಯರು ಮುಂಚೆ ಏನು ಕೊಟ್ಟಿದ್ರ ಅದನ್ನು ಮುಂದುವರಿಸಿಕೊಂಡು ಹೋಗಿ, ಅದನ್ನು ಕಳೆಯುವ ಕೆಲಸ ಮಾಡಬೇಡಿ. ಇಷ್ಟೇ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು.
ಜೀವನಡು ಅಪ್ಪಮ್ಮನ ದುಮ್ಮುದಿ ಒಂದು ಗಣಪತಿ ದೇವರನ ದುಮ್ಮುದಿ ಒಂದು ಟೆಕ್ನೋಮರ್ಸ್ ಬೊಕ್ಕ ಟ್ರೋಜನ್ ಇನೋವೇಷನ್ ಪಂಪಿನ ಸಂಸ್ಥೆ ಒಂಜ ಕಟ್ಟಿರುವ ತಿರುಬಾ ಕೊರ್ನ ಶ್ರೀ ಅಶ್ವಿನ್ ಕಲ್ಲಾಜೆ ಮೇರೆಗೆ ಸೋಲ್ಮೇಲು ದುಂಬುಗು ಮಲ್ಲಬಿನೇರಾದ ಬತ್ತಿನ ಶ್ರೀಮತಿ ಕುಶಲ ಎಸ್ ಕುಕ್ಯಾನ್ ಮೀರು 2 ನಿಮಿಷದ ಪೊರ್ಲುದ ಹಿತ ನುಡಿಗೊರೊಂದು ಕೇನೊಂದುಲ್ಲೆ. ಓಂ ಶ್ರೀ ಗುರುಭ್ಯೋ ನಮಃ. ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಪಕ್ಷಿಕೆರೆ ಉನ್ನತ ವೇದಿಕೆ ಇತ್ತಿನ ಮಾತ ಗಣ್ಯರೆ ಅಂಚನೆ ವೇದಿಕೆಯ ಎದುರುತ್ತಿನ ಮಾತ ಭಗವದ್ ಭಕ್ತರೆ ಈ ಒಂಜಿ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ 31 ವರ್ಷ ಆವಡು ನಾವಂಡ ನೆತ್ತ ಯಶಸ್ವಿತ ಪಿರಾಡು ಮಾತಾ ಧರ್ಮದ ಕಲ ಮಾತೇರ್ನಲ ಒಂಜಿ ಸಹಕಾರ ಬೆಂಬಲ ಪ್ರೋತ್ಸಾಹ ಇತ್ತಿನ ಹೆಸರಾದ ಈ ಒಂಜಿ 35 ವರ್ಷ ಕಳೆವರ ಸಾಧ್ಯಾಂಡು ಅಂಚನೆ ಒಂದೇ ಬೆಂಬಲ ಒಂದೇ ಸಹಕಾರ ನಿರಂತರವಾದ ಉಪ್ಪಡು ಪಣದು ಆ ವಿನಾಯಕನ ಬೆಂಬಲ ಆಶೀರ್ವಾದ ಉಪ್ಪಡು ಪಣದು ಪನೊಂದು ಯಾರು ನಮ್ಮದಿನ ದೇವದೇವರ ಅಕಲೆ ಮಾತೆರೆಗಳ ಆರೋಗ್ಯ ಕೊರಡು ಪಣದು ಪನೊಂದು ಎಂಕ್ ಈ ಒಂಜಿ ವೇದಿಕೆಯಡು ಏನೋ ಮನದಾಳದ ಪಾತ್ರವನ್ನು ಪಂಡ್ರೆ ಅವಕಾಶ ಕೋರ್ನ್ಯ ಸಂಘಟಕರೆಗಳು ಒಂದನೇ ಸಲ್ಲಿಸ ಒಂದು ಎನ್ನ ಪಾತೆರಗು ಮುಗಿತಲದ ಚುಕ್ಕಿದೀಪೆ ಜೈ ಗುರುದೇವ್. ಪೊರ್ಲುದ 2 ಪಾತೆರಿನ ಶ್ರೀಮತಿ ಕುಶಲ ಎಸ್ ಕುಕ್ಯಾನ್ ಮೇರೆಗೆ ಸೋಲ್ಮೇಲು ಕಾರ್ಯಕ್ರಮದ ಮುಖ್ಯ ಅಂಗ ಗುರುಕರನ ಶ್ರೀ ಪೃಥ್ವಿರಾಜಾಚಾರ್ಯ ಮೇರು ಗುರುಕಾರ್ಮದ 2 ನುಡಿಮುತ್ತು ಕೊರುವೊಂದು ಕೇನೊಂದುಲ್ಲೆ. ಓಂ ಶ್ರೀ ಗುರುಭ್ಯೋ ನಮಃ. ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ಸಭೆಯಲ್ಲಿ ಹಸಿನವರ ಸಭಿಕರೇ ಹಾಗೂ ಸದ್ಭಕ್ತ ಮಹಾಶಯರೇ, ಪಕ್ಷಿಗೆರೆ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ 31 ವರ್ಷದಿಂದ ಇಷ್ಟೊಂದು ವಿಜೃಂಭಣೆಯಿಂದ ನೆರವೇರಿಕೊಂಡು ಬರಲಿಕ್ಕೆ ಮೂಲ ಕಾರಣ ಹೇಳಿದರೆ ಇಲ್ಲಿ ಪ್ರತಿಷ್ಠೆಯಾಗಿರುವ ಗಣಪತಿ ಹಾಗೂ ಎಲ್ಲ ಸಂಘದ ಪದಾಧಿಕಾರಿಗಳು ಹಾಗೂ ವಿನಾಯಕ ಮಿತ್ರ ಮಂಡಳಿ ಹಾಗೂ ಮಹಿಳಾ ವಿನಾಯಕ ಮಂಡಳಿ ಅಂತ ಹೇಳಿಕೆ ನಾನು ಇಚ್ಛೆ ಪಡ್ತೇನೆ. ಇದೊಂದು ವಿಷಯ ಏನೆಂದರೆ, ನಮ್ಮದು ಸೌಮ್ಯ ಸ್ವಭಾವದ ನಮ್ಮ ವೇದಮೂರ್ತಿ ಪಂಜ ವಾಸ್ತವ ಭಟ್ರು ಒಂದು ಪ್ರಾರ್ಥನೆ ಆಗಲಿ ಅಥವಾ ಗೌರವಾಧ್ಯಕ್ಷರಾದ ನಮ್ಮ ಸಾಗರಿಕ ಧನಂಜಯರಾಗಲಿ, ಅಧ್ಯಕ್ಷರಾದ ನಮ್ಮ ಸೀತಾರಾಮಣ್ಣ ಆಗಲಿ, ಜಯರಾಮಣ್ಣ ಮತ್ತು ಪ್ರಶಾಂತರು ಎಲ್ಲ ಪದಾಧಿಕಾರಿಗಳನ್ನೆಲ್ಲ ಒಟ್ಟುಗೂಡಿಸಿ ನೀವು ಇಷ್ಟೊಂದು ಚಂದದಲ್ಲಿ ಇಷ್ಟು ಸಣ್ಣ ಊರಲ್ಲಿ ನೀವೊಂದು ಮಾಡ್ತಿರೋದೊಂದು ತುಂಬ ಖುಷಿ ಕೊಡ್ತದೆ. ಕೊನೆಯದಾಗಿ ಹೇಳುವುದೇನೆಂದರೆ, ನಾವೀಗ ಧನಂಜಯ ಹೇಳ್ತಿದ್ದಾಗೆ ಈಗ ಸ್ವಂತ ಒಂದು ಜಾಗವನ್ನು ಖರೀದಿ ಮಾಡಿ ಇದಕ್ಕೆ ಸಂಬಂಧಪಟ್ಟ ಒಂದು ಶಿಲಾನ್ಯಾಸ ಎಲ್ಲ ಮಾಡಿದ್ದೀರಾ. ಇನ್ನು ಆದಷ್ಟು ಬೇಗ ಇದರದ್ದು ಕೆಲಸ ಪೂರ್ಣಗೊಂಡು ಆದಷ್ಟು ಬೇಗ ನಮ್ಮ ಗಣಪತಿ ಅಲ್ಲೇ ಒಂದು ಪ್ರತಿಷ್ಠೆಯಾಗಿ ನಿರಂತರ ಇಲ್ಲಿ ಆಗುವಾಗೆ ನನ್ನ ಆಶಿಸ್ತಾ ಎಲ್ಲ ಅವಕಾಶಕ್ಕಾಗಿ ವಂದಿಸ್ತಾ ನನ್ನ 2 ಮಾತನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್. ಗುರುಕಾಮದ ನೆಲೆಟ್ಟು ಪಾತೆನ್ಯ ಶ್ರೀ ಪೃಥ್ವಿರಾಜಾಚಾರ್ಯ ಮೇರೆಗೆ ಸೋಲ್ಮೇಲು ಕಾರ್ಯಕ್ರಮದ ಕಡೆತಂಗ ಧನ್ಯವಾದ ಸಮರ್ಪಣೆ ಸಮಿತಿದ ಕಾರ್ಯದರ್ಶಿಯಾಯಿನ ಹರೀಶ್ ಜೆ ಹೊಸಗಾಡು ಮೇರೆ ಬರ್ತದೆ ಬೈದಿನ ಮಾತಾ ಬಿನ್ನೇರಿ ಗಂಚಿನಿ ಮಾತೆರಿಲ್ಲ ಧನ್ಯವಾದ ಕೊರಡು ಬಂದು ಕೇನೊಂದಲೆ. ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ರಿಜಿಸ್ಟರ್ಡ್ ಪಕ್ಷಿಕೆರೆ ನೆತ 31ನೇ ವರ್ಷದ ಗಣೇಶೋತ್ಸವದ ಈ ಸಭಾ ಕಾರ್ಯಕ್ರಮದ ಗುರುಕಾರ್ಮೆಯನ್ನು ವಹಿಸೊಂದಿನ ಶ್ರೀ ಪೃಥ್ವಿರಾಜಾಚಾರ್ಯ ಅನುಗ್ರಹ ಜ್ಯುವೆಲರ್ಸ್ ಕಿನ್ನಿಗೊಳಿ ಮೇರೆಗೆ ಸಮಿತಿದ ಪರವಾದ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಂದಾಯಿತ ಮಲ್ತಂದಿಲ್ಲ. ಅಂಚನೆ ನಮಕಿನಿ ಆಶೀರ್ವಚನ ಮಲ್ತಿನ ಸಮಿತಿದ ಪ್ರಧಾನ ಅರ್ಚಕರಾಯಣ ಪಂಜ ವಾಸುದೇವ ಭಟ್ ಮೇರೆಗ್ಲ ಧನ್ಯವಾದವನ್ನು ಸಮರ್ಪಣೆ ಮಲ್ತಂದಿಲ್ಲ. ಇನ್ನಿತ ಈ ಕಾರ್ಯಕ್ರಮಕ್ಕೂ ನಮ್ಮೊಟ್ಟಿಗೂ ಧಾರ್ಮಿಕ ಪ್ರವಚನ ಮಲ್ತಿನ ಶ್ರೀಮಾನ್ ಸುದರ್ಶನ್ ಭಟ್ ಪಡುಬಿದ್ರೆ ಮೇರೆಗ್ಲ ಸಮಿತಿದ ಪರವಾದ ಧನ್ಯವಾದವನ್ನು ಸಂದಾಯಿತ ಮಲ್ತಂದಿಲ್ಲ. ಅಂಚನೆ ನಮ್ಮ ಇನ್ನಿತ ಈ ಕಾರ್ಯಕ್ರಮಗಳು ಮುಖ್ಯ ಭಿನ್ನರಾದ ನಮ್ಮೊಟ್ಟಿಗೆ ಒಪ್ಪುನ ಶ್ರೀ ಅಶ್ವಿನ್ ಭಟ್ ಕಲ್ಲಾಜೆ ಮೇರೆಗ್ಲ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಿಲ್ಲ. ನನ್ನೋರಿ ಅತಿಥಿ ಶ್ರೀ ಸಂತೋಷ್ ಬಿ ಶೆಟ್ಟಿ ಮೇರೆಗ್ಲ ಸಮಿತಿದ ಪರವಾದ ಧನ್ಯವಾದವನ್ನು ಸಂದಾಯಿತ ಮಾಡ್ತಿಲ್ಲ. ಅಂಚನೆ ಮಿತ್ರ ಮಂಡಳಿ ಸ್ಪೋರ್ಟ್ಸ್ ಬೊಳ್ಳೂರು ನೆತ್ತ ಅಧ್ಯಕ್ಷರಾಯನ ರಾಜೇಶ್ ಬೊಳ್ಳೂರು ಮೇರೆಗ್ಲ ಧನ್ಯವಾದ ಸಮರ್ಪಣೆ ಮಾಡ್ತಿಲ್ಲ. ಕುಡೂರಿ ಅಯ್ಯಪ್ಪ ಭಕ್ತ ಬೃಂದ ಕಾಪಿಕಾಡು ನೆತ್ತ ಗುರುಕಾರ್ಲಾಯಿನ ಶ್ರೀ ಜಯರಾಮ್ ಶೆಟ್ಟಿಗಾರ್ ಕೊಳಿಕೊಡೆ ಮೇರೆಗ್ಲ ಧನ್ಯವಾದ. ನವಜ್ಯೋತಿ ಮಹಿಳಾ ಮಂಡಲದ ಅಧ್ಯಕ್ಷರಾಯನ ಶ್ರೀಮತಿ ಕುಶಲಾ ಎಸ್ ಕುಕ್ಯಾನ್ ಮೇರೆಗ್ಲ ಸಮಿತಿದ ಪರದು ಧನ್ಯವಾದ ಸಮರ್ಪಣೆ ಮಲ್ತೊಂದಿಲ್ಲ. ನಾಗಬ್ರಹ್ಮ ಮಹಿಳಾ ಮಂಡಲದ ಅಧ್ಯಕ್ಷರಾಯನ ಶ್ರೀಮತಿ ಚಂದ್ರಾಕ್ಷಿ ದಯಾನಂದ ಮೇರೆಗ್ಲ ಧನ್ಯವಾದವನ್ನು ಕೋರದಿಲ್ಲ. ಸಮಿತಿದ ಅಧ್ಯಕ್ಷರಾಯನ ಶ್ರೀ ಗಣಪತರಾಚಾರ್ಯ ಮೇರ್ಲ ನಮ್ಮೊಟ್ಟು ವೇದಿಕೆಡಲೇರು ಮೇರೆಗ್ಲ ಧನ್ಯವಾದವನ್ನು ಸಮರ್ಪಣೆ ಮಲ್ತೊಂದಿಲ್ಲ. ನಮ್ಮ ವೈದಿಕ ವಿಧಿವಿಧಾನನು ನಮಕ್ ಸಹಕಾರ ಮಲ್ತಿನ ಪಂಜ ವಾಸುದೇವ ಭಟ್ ಮೇರ್ನ ಅರ್ಚಕ ವೃಂದದ ಕೆಲ ಸಮಿತಿದ ಪರವಾದ ತುಂಬ ಹೃದಯದ ಧನ್ಯವಾದವನ್ನು ಕೊರೊಂದಿಲ್ಲ.
ನಮಗೆ ಸುರಕ್ಷಿತದ ವ್ಯವಸ್ಥೆಯನ್ನು ಮಲ್ತಿನ ಮುಲ್ಕಿ ಆರಕ್ಷಾ ಠಾಣಾ ಸಿಬ್ಬಂದಿ ವರ್ಗದಕ್ಕೆಲ್ಲ ಧನ್ಯವಾದವನ್ನು ಸಮರ್ಪಂದುಲ್ಲೆ. ನಮ್ಮ ಸಮಿತಿದ ಕಾರ್ಯಕ್ರಮಗಳನ್ನು ಪ್ರಚಾರ ಮಲ್ಪನ ಮಾಧ್ಯಮ ಬೊಕ್ಕ ಪತ್ರಕರ್ತ ಮಿತ್ರರೆಲ್ಲ ಧನ್ಯವಾದವನ್ನು ಸಮರ್ಪಣೆ ಮಲ್ತಂದುಲ್ಲ. ನಮಕ್ ಪೊರ್ಲುದ ಲೈಟಿಂಗ್ ಬೊಕ್ಕ ಸೌಂಡ್ಸ್ದ ವ್ಯವಸ್ಥೆ ಮಲ್ದಿನ ದೀಪಾ ಸೌಂಡ್ಸ್ ಎಕ್ಕರ್ ಮೊಕ್ಲಿಗ್ಲ ಸೊಲ್ಮೇಲನು ಸಂದ ಹೊಂದಿಲ್ಲೆ. ಚಪ್ಪರ ಬೊಕ್ಕ ಆಸನದ ವ್ಯವಸ್ಥೆ ಅಂಚನೆ ವೇದಿಕೆದ ವ್ಯವಸ್ಥೆಯನ್ನು ಮಲ್ದಿನ ಸಾಗರಿಕ ಸಂಸದಕ್ಲಿಗ್ಲ ಧನ್ಯವಾದ ಸಮರ್ಪಣೆ ಮಲ್ತೊಂದಿಲ್ಲೆ. ಅಂಚನೆ ನಮಕ್ ವೇಷಭೂಷಣಗೂ ವ್ಯವಸ್ಥೆ ಮಲ್ತಗೋರಿನ ವಿಜಯನಂದ ಕುಟುಂಬಸ್ಥರಿಗೆಲ್ಲ ಧನ್ಯವಾದ ಸಮರ್ಪಣೆ ಮಲ್ತೊಂದಿಲ್ಲೆ. ಮುಖ್ಯವಾದ ಗಣೇಶೋತ್ಸವದ ನಡುಪುನೆತ್ತ ಪೂರ್ವ ತಯಾರಿಯಾದ ನಮ್ಮೊಟ್ಟಿಗೂ ಬೆಂತಿನ ಶ್ರೀ ವಿನಾಯಕ ಮಿತ್ರ ಮಂಡಳಿ ರಿಜಿಸ್ಟರ್ಡ್ ಪಕ್ಷಿಕೆರೆ, ಫ್ರೆಂಡ್ಸ್ ಕ್ಲಬ್ ಕಾಪಿಕಾಡು, ರಿಕ್ಷಾ ಚಾಲಕ ಮಾಲಕರ್ನ ಸಂಘ ಪಕ್ಷಿಕೆರೆ, ಶ್ರೀ ನಾಗಬ್ರಹ್ಮ ಭಜನಾ ಮಂಡಳಿ ರಿಜಿಸ್ಟರ್ಡ್ ಹೊಸಕಾಡು, ಶ್ರೀ ವಿನಾಯಕ ಮಹಿಳಾ ಮಂಡಳಿ ಪಕ್ಷಿಕೆರೆ ಮುಕ್ಲೆಗಳ ಧನ್ಯವಾದನು ಸಮರ್ಪಣೆ ಮಲ್ಪುನತ್ತ ಒಟ್ಟಿಗೆ ಅಂಜನೆ ಸ್ವಚ್ಛತೆದೊಟ್ಟಿಗೂ ಸೇರಿದಿನ ಮಾತಾ ಸಂಘ ಸಂಸ್ಥೆಗಳೆಲ್ಲ ಧನ್ಯವಾದನು ಸಮರ್ಪಣೆ ಮಲ್ಪುನತ್ತ ಒಟ್ಟಿಗೆ ಇನಿಸ್ತ ವಿಸರ್ಜನಾ ಸ್ಥಳಟು ವ್ಯವಸ್ಥೆನ ಮಲ್ದಿನಂಚಿನ ಶ್ರೀ ಶನೀಶ್ವರ ಮಂಡಳಿ ಬೊಕ್ಕ ವಿಠೋಬಾ ಭಜನಾ ಮಂಡಳಿ ಪಂಜ ಕೋಯ್ಕಡೆ ಮೊಕ್ಲೆಗಳ ಧನ್ಯವಾದನು ಸಂದಾಯಿತ ಮಲ್ತೊಂದಿಲ್ಲ. ಅಂಚನೆ ಇನಿತ ಈ ಶೋಭಾಯಾತ್ರೆದ ಪೊರ್ಲು ಹೆಚ್ಚಿಸಾಯರೆ ಟ್ಯಾಬ್ಲದೊಟ್ಟಿಗೂ ನಮ್ಮೊಟ್ಟಿಗೂ ಸಹಕಾರ ಮಲ್ದಿನ ಮಾತಾ ಸಂಘ ಸಂಸ್ಥೆಗಳ ಧನ್ಯವಾದನು ಕೋರೊಂದಿಲ್ಲ. ಬೊಕ್ಕ ನಮ್ಮ ಈ ಕಾರ್ಯಕ್ರಮವನ್ನು ಯೂಟ್ಯೂಬ್ ಚಾನಲ್ದ ಮೂಲಕ ಪ್ರಚಾರ ಮಲ್ಪನ ಸ್ಕಂದ ಟಿವಿ ಯೂಟ್ಯೂಬ್ ಚಾನೆಲ್ ನೆತ್ತ ಗಣೇಶ್ ಪಂಜ ಮೆರೆಗ್ಲ ಸೊಲ್ಮೇಲನು ಸಂದ ಹೊಂದಿಲ್ಲ. ನಮಕ್ ಪ್ರತ್ಯಕ್ಷವಾದ ಪರೋಕ್ಷವಾದ ಸಹಕಾರ ಮಲ್ತಿನ ಮಾತೆರೆಗಳ ಒಂಜೇ ಪಾತ್ರೆಗಳು ಧನ್ಯವಾದನು ಮಲ್ತೊಂದಿಲ್ಲ. ಸೋಲ್ಮೇಲು ಕಾರ್ಯಕ್ರಮಗೂ ಮುಗಿದರೆ ಚುಕ್ಕಿದೆ ಒಂದಿಲ್ಲ ದುಂಬುಗು ಗಣಪತಿ ದೇವರನ್ನ ವಿಸರ್ಜನಾ ಪೂಜೆ ನಡಬರಂಡು ಇತ್ತೆ ಮತ್ತೆಲ್ಲ ದುಂಬ ತುಂತುಡು ಗಣಪತಿ ದೇವರನ್ನ ವಿಸರ್ಜನಾ ಪೂಜೆ ಅಂಚನೆ ಶೋಭಾಯಾತ್ರೆ ನಡಬರಂಡು. ಶೋಭಾಯಾತ್ರದ ಟ್ಯಾಬ್ಲಗು ಪುದರ್ ಕೂತ್ನಲ್ಲಿ ಕೌಂಟರ್ ಬರ್ತದೆ ನಿಗಲ ID ಕಾರ್ಡ್ ಕಲೆಕ್ಟ್ ಮಾಡ್ಬಿಡು ದುಂಬೆ ತೆರಿಪಾದ್ಲಕ ನಿಗಲಿಗೆ ID ಕಾರ್ಡ್ ಕೊರಂದ್ರು ಟ್ಯಾಬ್ಲೋ ಮನ್ಪನಗಲ್ ಮಾತಿರ್ಲ ಕೌಂಟರ್ ಬರ್ತದೆ ನಿಗಲ ID ಕಾರ್ಡ್ ಎತ್ತೋಡು ಅಂಚನೆ ನಮಗೆ ಸಮಯಕ್ಕೆ ಸರಿಯಾದ ವಿಸರ್ಜನಾ ಬಿಲಕ ಸಹಕಾರ ಕೊರಡು ಸಮಯ ರಾತ್ರಿ 1 ಗಂಟೆ ಈ ವಿಸರ್ಜನೆ ಮಾಡ್ಪನ ಯೋಜನೆ ಅಂಚದು ಟ್ಯಾಬ್ಲೋದಗಳು ಮಾತಾ ಸಹಕಾರ ಕೊರದು ಪೊರ್ಲುಡು ತುಂಬೋದು ಐನಾತ್ ಬೇಗ ಗಣಪತಿ ದೇವರ ವಿಸರ್ಜನೆ ಮನ್ಪನಗದು ಅಂಚನೆ ಆರಕ್ಷಕ ನಿರ್ದೇಶನ ಅಂಚನೆ ನಮ್ಮ ದುಂಬೋದು ಪೊರ್ಲುಡು ಗಣಪತಿ ವಿಸರ್ಜನೆ ಮನ್ಪುಗಂತ ಕೇನೊಂದು ಈ ಲೇಸಗ್ ಮುಗಿದರ್ದ ಚುಕ್ಕಿದಿಂದ ಸೋಲ್ಮೇಲು
ರಥ ಅರ್ಧಮರ್ಧಂ ಗಾಡಿ ಬಿಡುದು ಉಂತ ರುಚಿ ದೇವೇರ್ನ ರಥ ಗಾಡಿ ರೋಡ್ ಅಂಚು ಕಡಪನ ಮಠ ಒಂಚೂರು ಗಾಡಿ ಉಂತಾದ ಸಹಕಾರಗಳು ಟ್ಯಾಬ್ಲದ ಆರ್ಡರ್ ಇಂಚಂಡು ಸುರುಕಾದ DJ ಸೌಂಡ್ಸ್ ಹತ್ತೂರು ಗಾಯಸ್ ಪಕ್ಷಿಗೆರೆ ಮಗಲ ಸುರುದ ಟ್ಯಾಬ್ಲೋ ಅಂಚನೆ ರಡ್ಡನೆ ಟ್ಯಾಬ್ಲೋ ಗೊಂಬೆ ಬೆಳಗ ಮೂಜನೆ ಟ್ಯಾಬ್ಲೋ DJ ಸೌಂಡ್ಸ್ ಹರಿ ಸ್ಪೋರ್ಟ್ಸ್ ಕ್ಲಬ್ ಹರಿಪಾದೆ ಅಂಚನೆ ನಾಲ್ನೆತ ಅಂಚನೆ ಐನೆತ ನಾಸಿಕ್ ಬ್ಯಾಂಡ್ ಪಂಜಾ ಫ್ರೆಂಡ್ಸ್ ಮೊಗಲ ನಾಸಿಕ್ ಬ್ಯಾಂಡ್ ಅಂಚನೆ ಪಂಜಾ ಫ್ರೆಂಡ್ಸ್ ಆಗಲ ಕುಣಿತ ಭಜನೆ ಐತ ಪಿರಾಡೆ ಪುಂಡು ವಿಠೋಬ ಭಜನೆ ಮಂಡಲಗಲ ಕುಣಿತ ಭಜನೆ ಉಂಡು ಐತ ಬೇರೆಗೆ ಕುಣಿತ ಭಜನೆ ಪಕ್ಷಿಗೆರೆ ಫ್ರೆಂಡ್ಸ್ ಐತ ತುಂಬು ಸ್ತಬ್ಧ ಚಿತ್ರ ಚೇಳು ಶ್ರೀ ನಾಗಬ್ರಹ್ಮ ಮಂಡಳಿ ರಿಜಿಸ್ಟರ್ ಹೊಸಗಾಡು ಅಂಚನೆ ಸ್ತಬ್ಧ ಚಿತ್ರ ರಾಮ ಮಂದಿರ ಶ್ರೀ ವಿನಾಯಕ ಮಿತ್ರ ಮಂಡಳಿ ರಿಜಿಸ್ಟರ್ ಪಕ್ಷಿಗೆರೆ ಅಂಚನೆ ದುಂಬುಗು ಕುಣಿತ ಭಜನೆ ಫ್ರೆಂಡ್ಸ್ ಕ್ಲಬ್ ಹತ್ತೂರು ಕಾಪಿಗಾಡ್ ಅಂಚನೆ ಭಜನೆದ ತಂಡ ಜೋಕುಲ್ನ ಭಜನೆದ ತಂಡ ಐತ ಬೆರಿಟ್ ಕಲಶ ಮಹಿಳೆಯರನ್ನ ಕಲಶ ಪದ ಉಂತೋಡು ಅಂಚನೆ ಚೆಂಡೆವಾದನ ಐತ ಪಿರಡ್ ಕಡೆಕಾದ ಶ್ರೀ ಗಣಪತಿಯನ್ನ ಮಹಾರಥ ನಡಪರಂಡು ಈ ಈ ಈ ವ್ಯವಸ್ಥೆ ಮಾತೆಲ್ಲ ಬರಡೊಂದು ಏನಂದ್ರೆ ಏರಂಡಲ ಟ್ಯಾಬ್ಲದ ಪುದರ್ ಮೆನ್ಷನ್ ಮಂದಿ ಜಡ ಆಯ್ನಾತ್ ಬೇಗ ಬತ್ತು ಕೌಂಟರ್ ಬತ್ತು ನಿಗಲ ಪುದರ್ ಕುರಿತು ಸಹಕಾರ ಕೊಡೋದು ಏನಂದ್ರೆ ಇತ್ತೆ ಗಣಪತಿ ದೇವರನ್ನ ಮಹಾ ವಿಸರ್ಜನೆ ಪೂಜೆ ನಡೆಬರಂಡು ಮಾತೆಲ್ಲ ತುಂಬ ತುಂದೋಡು ಅಂಚನೆ ಟ್ಯಾಬ್ಲದೋಗಲ ಆಯ್ನತ್ ಬೇಗ ನಿಗಲ ಸರದಿ ಸಾಲನು ನಮ್ಮ ಕೋರ್ದಬು ಸಾಲ ಹಿಡಮುಟ್ಟ ಸರದಿ ಸಾಲು ಉಂತಾಡು ಅಂತ ಏನಂದ್ರೆ ನನ್ನ ಕೆಲವು ಬರ್ತರು ದೇವೇರಿ ರಥಡು ಕೊಲ್ಲುವೇರು ಆಯ್ತಾ ಬೆರಕಿ ಟ್ಯಾಬ್ಲದಕ್ಕಲು ಬೋದು ಸಹಕಾರ ಕೊರಡು ಶ್ರೀಮದ್ರವಾರಮಣ ಗೋವಿಂದಾನಿ ಗೋವಿಂದ
वसुदेवसुतं देवं कंसजाणूरमर्दनं देवकी परमानन्दं कृष्णं वन्दे जगद्गुरुं गुरुभ्यो नमः विद्यां देहि विघ्नेश विजयमार्ताण्डा चन्द्र इन्द्र उपेन्द्र पूजिता नमो गणपते तुभ्यं ब्रह्मणः ब्रह्मणस्पदे महागणपते नमः निर्विघ्नं गुरो ॐ बीजापूरगलेक्षुकार्मकलसच्चक्राब्जलाशोत्पलैः वीक्ष्यकृत्तविशानरत्तकर्षानन्तोद्योत्कराम्बूरुः ध्येयो वल्लभया समत्पकरया निष्टोज्ज्वलभूषया विश्वोत्पत्तिवर्तिसंस्थितिकरो विघ्नो महेष्टार्थलः विमलकमलवर्णं पूर्णलक्ष्मीप्रसन्नं गजमुखकरुणाक्षं चञ्चलाख्याययुक्तम् अभयवरदहस्तं नत्तवासाङ्गुजाढ्यं गणपतिवरमीशं नौमि सर्वार्थसिद्धिं विश्वम्भरं श्रीमहागणपतये नमः प्रार्थनां समर्पयामि ಭಕ್ತಜನಸ್ತೋಮ ನಾವೆಲ್ಲ ಸೇರಿಕೊಂಡು ಮಹಾಗಣಪತಿ ದೇವರೊಂದಿಗೆ ಪ್ರಾರ್ಥನೆ ಮಾಡೋದು. ಪೂಜೆ ಅನ್ನುವಂತಹ ಶಬ್ದಕ್ಕೆ ವ್ಯಾಕರಣಗಾರರು ಅದಕ್ಕೆ ವಿವರಣೆಯನ್ನು ಕೊಡ್ತಾ ಬರುವಾಗ ಪುರುಷಾರ್ಥ ಜಾಯಂತೆ ಅನಯ ಇತಿ ಪೂಜಾ ಅಂತ ಹೇಳಿದ್ದಾರೆ. ಪುರುಷಾರ್ಥಗಳನ್ನು ಪಡೆಯಲಿಕ್ಕಾಗಿ ನಾವು ಯಾವ ರೀತಿಯಲ್ಲಿ ಪ್ರವೃತ್ತಿ ಮಾಡ್ತೇವೋ ಅದನ್ನೇ ಪೂಜೆ ಎಂದು ಸಂಬೋಧಿಸಿದ್ದಾರೆ. ಧರ್ಮ ಮಾರ್ಗದಲ್ಲಿ ಪ್ರವೃತ್ತಿ ಮಾಡಿ ತನ್ಮೂಲಕವಾಗಿ ಅರ್ಥವನ್ನು ಸಂಪಾದಿಸಿ ಆತನ ತಾಯಿ ತಂದೆ ಮಡದಿ ಮಕ್ಕಳು ಅನ್ನುವಂತಹ ಕಾಮನೆಯನ್ನು ಹೊರಗಿಸುತ್ತಾ ಈ ಪದದಲ್ಲಿ ಸರಿಯಾಗಿ ಹೋದಲ್ಲಿ ಸಾಕ್ಷಾತ್ ಭಗವಂತ ನಾಲ್ಕನೆಯದ್ದಾದಂತಹ ಮೋಕ್ಷಪದವಿಯನ್ನೇ ಅನುಗ್ರಹ ಮಾಡುತ್ತಾನೆ ಎಂದವರು. ಹಾಗಿರುವಾಗ ಪಂಚಪೈಗುಣ ಅತ್ತೋಗೆಂಬುದು ಗೋಪೂರು ಪಕ್ಷಿಗೆರೆ ಗಿರಂಜೂರು ಅನ್ನುವಂತಹ ಈ 7 ಗ್ರಾಮಸ್ಥರು ಸೇರಿಕೊಂಡು ಮಾಡಲ್ಪಡುವಂತಹ 31ನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವದ ತ್ರಿದಿನಪವಿತ್ರವಾದಂತಹ ಪೂರ್ಣ ಸಂತೃಪ್ತರಾಗಬೇಕು. ಮಾತ್ರವಲ್ಲ ಆ ಲಿಂಗೋಪಾದಿಯಲ್ಲಿ ಇದ್ದಂತಹ ಮಹಾಗಣಪತಿಗೆ ಹರದಾಂಬೂರ ಇತ್ಯಾದಿಗಳನ್ನು ಹೇಗೆ ಸಮರ್ಥಿಸಿದಾಗ ದೃಷ್ಟವಿವ ಸ್ವೀಕರೋಮ್ಯಹಂ ಅದನ್ನು ದೃಷ್ಟಿಸುವುದರ ಮೂಲಕವಾಗಿ ಸ್ವೀಕಾರ ಮಾಡ್ತಾರಂತೆ. ರಸಂಬಿತ ಅಗ್ನಿಯುಕ್ತಾಭ್ಯಾಂ ಅಶ್ರಾಂತಕಲಾಪನ ಅದನ್ನೇ ಪ್ರಾಂತ ಸಮ್ಮುಖದಲ್ಲಿ ನಿತ್ಯ ಸಮ್ಮುಖದಲ್ಲಿ ನಾವು ಸಮರ್ಥಿಸಿದಲ್ಲಿ ಆ ಗಣಪತಿ ದೇವರು ಪೂರ್ಣ ಸಂತೃಪ್ತರಾಗ್ತಾರೆ ಅಂತ ಉಂಟು. ಹಾಗಿರುವಾಗ ಆ ಪ್ರಥಮ ದಿನವನ್ನು ಮಹಾಗಣಪತಿಗೆ ಸಮರ್ಪಿಸಿದಂತಹ ವಿಳಾಗೇರ ಅಷ್ಟದ್ರವ್ಯ ಹೋಮ ಪುರಸ್ಕಾರ ದ್ವಿತೀಯ ತ್ರಿಕಾಲ ಪೂಜೆಯನ್ನು ಮಧ್ಯದಿನದಲ್ಲಿ ಆಚರಿಸಲ್ಪಟ್ಟಂತಹ ಸಹಸ್ರ ಅಪೂಪಯಾಗ ಪುರಂದರ ವಿನಾಗೇರ ಅಷ್ಟದ್ರವ್ಯ ಗಣಯಾಗವನ್ನು ತ್ರಿಕಾಲ ಪೂಜೆಯನ್ನು ಮಾತ್ರ ಅಲ್ಲದೆ ಇಂದಿನ ದಿನ ಮಾಡಿದಂತಹ ದ್ವಾದಶ ನಾಲಿಗೆಯರ ಅಷ್ಟದ್ರವ್ಯ ಗಣಪತಿಯಾಗವು ತ್ರಿಕಾಲ ಪೂಜೆಯನ್ನು ಸಮರ್ಪಿಸಿದಾಗ ಮಹಾಗಣಪತಿಯು ಸಂಪೂರ್ಣ ಸಂತುಷ್ಟರಾಗಬೇಕು. ವಿದ್ಯಾರಂಭೆ ವಿವಾಹೇಯ ಪ್ರವೇಶೇ ನಿರ್ಗಮೇ ತದಾ ಸಂಗ್ರಾಮೇ ಸರ್ವಕಾರ್ಯೇಷು ವಿಘ್ನಃ ತಸ್ಯ ನ ಜಾಯತೆ. ಗಣಪತಿ ದೇವರನ್ನು ಎಂದೆಂದೂ ಪೂಜೆ ಮಾಡ್ತಾ ಬರಬೇಕಂತೆ. ಅದರಲ್ಲೂ ಕೂಡ ವಿದ್ಯಾರಂಭೆ ವಿವಾಹೇಯ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡುವಲ್ಲಿ ಗಣಪತಿಯನ್ನೇ ಪೂಜಿಸಿ ಮುಂದೆ ಹೋಗಬೇಕು. ವಿವಾಹೇಯ ಅಂಗಲ ಕರ್ಮಗಳಲ್ಲಿ ಗಣಪತಿಯನ್ನು ಆರಾಧಿಸಿ ಹೋಗಬೇಕು. ಪ್ರವೇಶೇ ನಿರ್ಗಮೇ ತದಾ ಒಂದು ಗೃಹ ಪ್ರವೇಶವೋ ಅಥವಾ ವ್ಯವಹಾರ ಕ್ಷೇತ್ರದ ಪ್ರವೇಶವು ಮಾಡುವಲ್ಲಿ ಗಣಪತಿಯನ್ನೇ ಪೂಜಿಸಿ ಹೋಗಬೇಕು ಅಂತ ಒಂದು. ಸಂಗ್ರಾಮೇ ಸರ್ವಕಾರ್ಯೇಷು ವಿಘ್ನಃ ತಸ್ಯ ನ ಜಾಯತೆ. ಪಾಂಡವರು ಸಮೇತವಾಗಿ ಆಕಾರದಲ್ಲಿ ರಣಕ್ಷೇತ್ರದ ಪ್ರವೇಶದ ಪೂರ್ವಭಾವಿಯಾಗಿ ದೇವರಾದಂತಹ ಗಣಪತಿಯನ್ನು ಪೂಜಿಸಿ ರಣಕ್ಷೇತ್ರದಲ್ಲಿ ಜಯವನ್ನೇ ಸಂಪಾದಿಸಿದ್ದಾರೆ ಅಂತ ಉಂಟು. ಮಾತ್ರ ಅಲ್ಲದೆ ಸಂಗ್ರಾಮೇ ಸರ್ವಕಾರ್ಯೇಷು ಆ ಕೆಲಸ ಈ ಕೆಲಸ ಅಂತಲ್ಲ, ಸರ್ವಕ್ರಿಯಾಭಾಗದಲ್ಲಿ ಕೂಡ ಆ ಗಣಪತಿಯನ್ನು ಆರಾಧಿಸಿ ಹೋದಲ್ಲಿ
ಗಣಪತಿಯು ವಿಘ್ನವನ್ನು ಪರಿಹರಿಸ್ತಾನೆ. ವಾದಿರಾಜ ಯತಿಗಳು ಹೇಳುವಾಗ ದುಷ್ಟಾನಾಂ ವಿಘ್ನಕರ್ತ ಸುಚರಿತ ಸುಜನಃ ಸೋಮ ವಿಘ್ನ ಅಪಾರ್ಥ ಅಂತ ಹೇಳಿ ಯಾರು ಆ ದೇವರನ್ನು ಆರಾಧಿಸಿ ಮುಂದೆ ಹೋಗ್ತಾರೋ ಅವರಿಗೆ ಆ ವಿಘ್ನ ನಿವಾರಕನಾಗಿ ಅನುಗ್ರಹ ಮಾಡ್ತಾನಂತೆ. ಅಧರ್ಮದಲ್ಲಿ, ಅನ್ಯಾಯದಲ್ಲಿ, ಅಸತ್ಯದಲ್ಲಿ ಪ್ರವೃತ್ತಿ ಮಾಡುವುದರ ಮೂಲಕವಾಗಿ ದೇವರನ್ನು ಮರೆತು ಬಿಡುತ್ತಾರೋ ಅವರಿಗೆ ವಿಘ್ನ ಕರ್ತನಾಗ್ತಾರೆ ಅಂತ ಇರುವುದು. ಅಂತಹ ಮಹಾಗಣಪತಿಗೆ ಮಾಡಿದಂತಹ ಈ ಪರ್ಯಂತರವಾದಂತಹ ಆರಾಧನೆಯಲ್ಲಿ ಆಚಾರ್ಯರಿಂದ ಅಪರಾಧಕ್ಕೂ ದೇವರು ಕ್ಷಮೆಗೊಳ್ಳಬೇಕು. ಸಮಿತಿಯಿಂದ, ಭಕ್ತರಿಂದ, ಗ್ರಾಮ ಜನಪದ ಸ್ಥಾನದಿಂದ ಏನೆಲ್ಲ ಅಪರಾಧಕ್ಕೂ ಅದಕ್ಕೆಲ್ಲ ಆ ಗಣಪತಿ ದೇವರು ಕ್ಷಮೆಯನ್ನು ಕೊಡುವುದರ ಮೂಲಕವಾಗಿ ಮುಂದಕ್ಕೆ ಆಗಲ್ಪಡುವಂತಹ ಶೋಭಾಯಾತ್ರೆ ವಿಸರ್ಜನೆಯಿಂದ ಗಣಪತಿಯು ಪೂಜೆಯನ್ನೆಲ್ಲ ನಿರ್ವಿಘ್ನವಾಗಿ ಮಾಡಿಸಿಕೊಡುವುದರ ಮೂಲಕವಾಗಿ ಮಹಾಗಣಪತಿ ದೇವರ ಭವ್ಯ ಮಂದಿರ ನಿರ್ಮಾಣದ ಕನಸಿದೆ. ಅದಕ್ಕೆ ಚಾಲನೆಯನ್ನು ಆ ಗಣಪತಿ ದೇವರು ಕೊಟ್ಟಿದ್ದಾರೆ. ಅದಕ್ಕೆ ಬೇಕಾದಂತಹ ದನಕನಕ ವಸ್ತುವಾಹನಾದಿ ಅಖಂಡ ಸೌಭಾಗ್ಯವನ್ನು ಗಣಪತಿ ದೇವರು ತರಿಸಿ ಕೊಡುವುದರ ಮೂಲಕ ಅವರ ಭವ್ಯ ಮಂದಿರ ನಿರ್ಮಾಣ ಚೆನ್ನಾಗಿ ಆಗಬೇಕು. ಅದರ ಪುಣ್ಯಶೇಷವು ಇಡೀ ಭಕ್ತಜನ ಸ್ತೋಮಕ್ಕೆ, ಗ್ರಾಮ ಜನಪದ ಸ್ಥಾನಕ್ಕೆ ಪ್ರಾಪ್ತಿಯಾಗುವುದರ ಮೂಲಕವಾಗಿ ಜೀವಿತಾವಧಿಯ ಆಧ್ಯಾತ್ಮಿಕಾದಿ ಆದಿಭೌತಿಕಾದಿ ಸಮಗ್ರ ತಾಪತ್ರಯ ಪರಿಹಾರ ದ್ವಾರ ಮಾತ್ರ ಅಲ್ಲದೆ ಆ ದಾಸರ ಸಮಿತಿ ಹೇಳಿದ್ದು ವಿನುತ ಸಿದ್ಧಿಪ್ರದನು ವಿಘ್ನೇಶ ದಯದಿಂದ ನೆನೆದ ಕಾರ್ಯಗಳೆಲ್ಲ ನೆರವೇರಿಸಲಿ ದಿನ ದಿನದಿ ತನ್ವಂತ್ರಿ ಆಪತ್ತು ಗಳಗಡೆದು ಮನಕ್ಕೆ ಹರುಷವನಿಂದು ಮನ್ನಿಸಲಿ ಬಿಡದೆ ಶ್ರೀಪತಿಯು ಎಮಗೆ ಸಂಪದಗೀಯಲಿ ಎಂದೇ ಅಸಲು ವರ್ಣಿಸಿದ್ದಾರೆ. ಅಂದ ಮಹಾಗಣಪತಿಯು ಸಮಸ್ತ ವಿಘ್ನವನ್ನು ಪರಿಹರಿಸಲಿ, ಸರ್ವರಿಗೂ ಒಳ್ಳೆಯದಾಗಲಿ, ಯಶಸ್ಸಾಗಲಿ, ಕೀರ್ತಿಯಾಗಲಿ, ಸರ್ವ ಆಪತ್ಸಾಧಿ ಪೂರ್ವಕ ವಿಪರ ಧನಧಾನ್ಯಾದಿ ಅನವತ್ಯನ ಸಂತತಿ ವೃದ್ಧಿಸ್ತ್ರೀಲಕ್ಷ್ಮಿ ಕೀರ್ತಿಲಾಭ ಶತ್ರುವರಾದಿಯಾದ ಸದೀತವನ್ನು ಅನುಗ್ರಹ ಮಾಡುವುದರ ಮೂಲಕವಾಗಿ ಮುಂದಕ್ಕೂ ವೈಭವದಿಂದ ಆ ಮಹಾಗಣಪತಿ ದೇವರ ಈ ಮಹೋತ್ಸವ ಚೆನ್ನಾಗಿ ನಡೆಯುವಂತೆ ನಮ್ಮೊಂದಿಗೆ ಆ ಗಣಪತಿ ದೇವರಿದ್ದು ಆಕಾಶದತ್ತಕ್ಕೆ ಅಭಿಮಾನಿಯೇ ಗಣಪತಿಯಿಂದಲ ಉಂಟು. ಅಂತಹ ಆಕಾಶದತ್ತಕ್ಕೆ ಅಭಿಮಾನಿ ದೇವತೆಯಾದಂತಹ ಮಹಾಗಣಪತಿಯು ಎಲ್ಲರಿಗೂ ಸದ್ಬುದ್ಧಿಯನ್ನು ಪ್ರೇರೇಪಿಸಿ ಉತ್ತರೋತ್ತರ ಶ್ರೇಯಸ್ಸಿಂದ ನಡೆಸಿಕೊಡಬೇಕು. ಇಂದಿನ ಕ್ರಿಯಾಭಾಗವನ್ನು ಚೆನ್ನಾಗಿ ನಿರ್ವಿಘ್ನವಾಗಿ ಸಮಾಪನ ಮಾಡಿ ಕೊಡಬೇಕು ಅಂತ ಹೇಳಿ ಪ್ರಸನ್ನಗಾರರಲ್ಲಿ ಗೌರವಾಧ್ಯಕ್ಷರು, ಅಧ್ಯಕ್ಷರು, ಗ್ರಾಮ ಜನಪದ ಸ್ಥಾನ ಸಮಿತಿಯ ಸರ್ವ ಸದಸ್ಯರು ಸೇರಿ ದೇವರೊಂದಿಗೆ ಪ್ರಾರ್ಥನೆ ಮಾಡುವುದು. ಅಭಿವೃದ್ಧಿಕಾರದ ಸಿದ್ಧೋಯ ಹತ್ತುರೇರದೆ ಸರ್ವವಿಘ್ನೇಶ್ವರ ಮಹಾಗಣಪದೇವ ಗೋವಿಂದ ಗೋವಿಂದ. ಶ್ರೀ ಗಣೇಶೋತ್ಸವ ಸಮಿತಿ ಪಕ್ಷಿಕರೇ ಗಣಪತಿನ ವಿಸರ್ಜನಾ ಶೋಭಾಯಾತ್ರೆ ಇಷ್ಟೊಂದು ದಯಮಾಡಿ ಶೋಭಾಯಾತ್ರೆ ಮುಖ್ಯವಾಗಿನ ಮಾತ್ರ ಶಾಸ್ತ್ರಗಳು ಸಾಂಸ್ಕೃತಿಕ ದರ್ಶನವನ್ನು ಕೂಡ ವಿವಿಧ
ಪಕ್ಷಿಕರೇ ಗಣೇಶೋತ್ಸವ ಸಮಿತಿಯವರು ವಿನಂತಿ ಮಾಡ್ತಾ ಇದ್ದಾರೆ. ಈ ವಿಸರ್ಜನಾ ಶೋಭಾಯಾತ್ರೆಯ ಯಶಸ್ವಿ ಬೇಕಾಗಿ ದಯವಿಟ್ಟು ಒಂದೇ ಸ್ಥಳದಲ್ಲಿ 14 ಗಣೇಶನವರು ಅದರ ಹಿಂದೆ 2ನೇ ಸ್ಥಾನದಲ್ಲಿ ಗಣೇಶೋತ್ಸವ ಸಮಿತಿಯವರು ಗೊಂಬೆ ಬಳಗ, 3ನೇ ಸ್ಥಾನದಲ್ಲಿ ಪರಿಮಾಣ ಅವರು ಡಿಜೆ ಸೌಂಡ್ಸ್, 4ನೇ ಸ್ಥಾನದಲ್ಲಿ ಹುಲಿವೇಷ, 5ನೇ ಸ್ಥಾನದಲ್ಲಿ ಪಂಜಾಬ್ನವರು ನಾಸಿಕ್ ಬ್ಯಾಂಡ್, ಮಕ್ಕಳ ಕುಣಿತ ಭಜನೆ, 7ನೇ ಸ್ಥಾನದಲ್ಲಿ ಪಕ್ಷಿಕರೇ ಫ್ರೆಂಡ್ಸ್ನವರು ಕುಣಿತ ಭಜನೆ, 8ನೇದಲ್ಲಿ ಸಂಸ್ಕೃತಿಯಿಂದ ಸೇವು ಭಜನಾ ಮಂಡಳಿ ಇವರಿಂದ, 9ನೇದಾಗಿ ಸಪ್ತೇಂದ್ರ ಶ್ರೀರಾಮಂದ್ರ ಭಜನೆ ಮಕ್ಕಳಿಂದ, 12ನೇದಾಗಿ ಮಹಿಳೆಯರಿಂದ ಕಲಶ ಹಿಡಿದ ಮಹಿಳೆಯರು, 13ನೇದಾಗಿ ಚಂಡವಾದ ಎಲ್ಲರೂ ಇದೇ ರೀತಿಯ ಜನರು ಸಾಲಿನಲ್ಲಿ ಸಹಕರಿಸಬೇಕಾಗಿ ವಿನಂತಿಸುತ್ತೇವೆ.
ವಿಶ್ವಧಾರಣ ದುರಿತ ಧಾರಣ ಅನಿಕೇತನ ಪಾವನ ದಯಾಘನ ಘನನಿಕೇತನ
ಮಗಜಾರ ಇದ ಚೋರ ಸುಕುಮಾರ ಗೋಪಿಕರ ನಿನ್ನ ಮಗಜಾರ ಇದ ಚೋರ ಸುಕುಮಾರ ಗೋಪಿಕರ ನಿನ್ನ ಮಗಜಾರ ಇದ ಚೋರ ಸುಕುಮಾರ
ಮಹಾದೇವ. ಉಂದೆಟ್ಲ ಚಾರ್ಜ್ ಇತ್ತು ಕ್ಯಾಮರಾ ಉಂಡೆ. That's me.